पूजाय नमो लूये सौवसा हुणमंजलि पतये असतो मा सद्गमय तमसो मा ज्योतिर्गमय मृत्योर्मा अमृतं गमय ओम शांति शांति शांति। जय प्रभु पंच परमेष्टि भगवान की, पुष्पांजलि माता की कुल प्रसन्न देवता देವರು ಅನುಗ್ರಹ ಒಂದು ಪುಸ್ತಕ ಕೊರತೈತೆ ಈ ದಿವಸ ಶ್ರೀಯುತ ಕಲ್ಲೂರಾಯರವರು ವಿಶೇಷವಾಗಿ ಡಾಕ್ಟರ್ ನಾಗರಾಜರು ಬರೆದಂತಹ ಪುಸ್ತಕವನ್ನು ನಮಗೆ ಶ್ರೀಮಠಕ್ಕೆ ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ನಮ್ಮ ಜ್ಞಾನ ಕೇಂದ್ರಕ್ಕೆ ಇದನ್ನು ಜ್ಞಾನಪೀಠದಲ್ಲಿ ಸ್ವೀಕಾರ ಮಾಡ್ತಾ ಇದ್ದೀವಿ. ಅದನ್ನು ತಗೊಂಡು ಬನ್ನಿ ಕಟ್ಟೆ ಹಿಂದೆ ಇದೀಗ ನಾವು ಕಲ್ಲೂರಾಯರು ನಮ್ಮ ಇದು ಶ್ರೀಯುತ ಬೈಪಾಡಿತಾಯರು ಸುಬ್ರಹ್ಮಣ್ಯ ಬೈಪಾಡಿತಾಯರು ನಮ್ಮ ಯಕ್ಷಗಾನದ ಅಭಿರುಚಿ ಹವ್ಯಾಸ ಮತ್ತು ಆಸಕ್ತಿಯನ್ನು ಮನಗೊಂಡು ಕ್ಷೇತ್ರದಲ್ಲಿ ಒಂದು ವಿಶೇಷವಾದಂಥ ತಾಳಮದ್ದಳೆ ಕೂಟವನ್ನು ನಮ್ಮ ತಂಡದಿಂದ ಏರ್ಪಡಿಸ್ತೇನೆ ಅಂತೇಳಿ ಮನದಾಳದ ಭಾವನೆಯಿಂದ ಹೇಳಿದ್ದಾರೆ. ಅವರಿಗೆ ನಮ್ಮ ದೌಳತ್ರಯ ಟ್ರಸ್ಟ್ ಮತ್ತು ಜೈನ ಮಠದ ವತಿಯಿಂದ ಅತ್ಯಂತ ಹರ್ಷಚಿತ್ತವಾಗಿ ಮತ್ತು ಸಂತೋಷದಿಂದ ಅವರು ಬಂದಂತಹ ಕಾರ್ಯಕ್ರಮಕ್ಕೆ ಮತ್ತು ಕಲಾವಿದರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಾ ಅಭಿನಂದನೆಗಳನ್ನು ಹೇಳ್ತಾ, ನಿಮ್ಮ ತಂಡದಿಂದ ಮತ್ತಷ್ಟು ಒಳ್ಳೊಳ್ಳೆಯ ಭಾರತೀಯ ಸಾಂಸ್ಕೃತಿಕ ರಂಗದಲ್ಲಿ ಮೂಡಿಬಂದಂಥ ಮತ್ತು ಭಾರತೀಯ ಸಾಂಸ್ಕೃತಿಕವಾದಂಥ ಎಲ್ಲರನ್ನು ಒಗ್ಗೂಡಿಸ್ತಕ್ಕಂಥ ಮತ್ತು ನಮ್ಮ ಮನಸ್ಸನ್ನು ಅರಳಿಸ್ತಕ್ಕಂಥ ಈ ಒಂದು ಕಲೆ ಏನಿದೆ, ಇದು ಭಾರತದ ಪುರಾಣ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು, ಮಾನವನನ್ನು ದೈವತ್ವದ ಕಡೆಗೆ ಕೊರೆದೊಯ್ಯುವಂಥದ್ದು ಹಾಗೂ ನಮ್ಮ ಮನಸ್ಸನ್ನು ಅರಳಿಸುವಂಥದ್ದು, ಕೆರಳಿಸುವ ಗುಣಗಳನ್ನು ದುರ್ಗುಣಗಳನ್ನು ತಾಮಸಿಕವನ್ನು ಅಳಿಸುವಂಥದ್ದು. ಆ ಕೆಲಸ ನಿರಂತರ ನಿಮ್ಮ ಸಂಸ್ಥೆಯಿಂದ ನಡೀಲಿ. ಭಾಗವತರಿಗೂ ಮತ್ತು ಕಲ್ಲೂರಾಯರು ವಿಶೇಷವಾಗಿ ನಮ್ಮ ಮಾವಿರ ಕಾಲೇಜಿನ ಸಂಸ್ಥಾನದಿಂದ ಇದ್ದಂಥ ಸಂದರ್ಭದಲ್ಲಿ ಆಗಾಗ ಬಂದು ನಮ್ಮ ಧರ್ಮಾಮೃತದ ಚರ್ಚೆಯನ್ನು ಆಗಾಗ ಮಾಡ್ತಾ ಇದ್ರು. ಹಾಗಾಗಿ ಇವತ್ತು ಅವರು ಬಂದಿದ್ದು ತುಂಬ ಸಂತೋಷ ಆಗಿದೆ. ಶ್ರೇಯಾಂಶರು ಮತ್ತು ನಮ್ಮ ಕಲ್ಲೂರಿ ಯುವರಾಜರು ಬೆಳವಾಯಿಯಿಂದ ಬಂದಿದ್ದಾರೆ. ಹಾಗೆ ಕಲಾವಿದರಾದ ಹಿನ್ನೆಡದ ತಾಳ ಮತ್ತು ದಿವಿಜೇಶಿ ಅವರು ಮದ್ದಳೆ ದೇವಾನಂದ ಭಟ್ರ ತಂಡದಿಂದ ಬಂದಿದ್ದಾರೆ. ಅವರಿಗೂ ಅಭಿನಂದನೆಗಳನ್ನು ಹೇಳ್ತಾ, ನಮ್ಮ ಈ ಒಂದು ಚಿತ್ರೀಕರಣವನ್ನು ತುಳು ವಾರ್ತೆಯ ಶ್ರೀಯುತ ಯಶೋಧರರು ಮತ್ತು ಪುನೀತ್ ಶೆಟ್ಟಿಯವರು ಇದರ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಅವರಿಗೂ ನಮ್ಮ ಕ್ಷೇತ್ರದ ವತಿಯಿಂದ ಅಭಿನಂದನೆಗಳನ್ನು ಹೇಳ್ತೇವೆ. ಮತ್ತು ವಿಜಯವಾಣಿ ಪತ್ರಿಕೆ ಪತ್ರಕರ್ತರಾದಂಥ ಶ್ರೀಯುತ ಯಶೋಧರ್ ಬಂಗೇರರಿಗೂ ಅಭಿನಂದನೆಗಳನ್ನು ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಸುಬ್ರಹ್ಮಣ್ಯ ಬೈಪಾಡಿತಾರರು ನೀಡಿದಂಥ ಸೇವೆಯನ್ನು ಪರಿಗಣಿಸಿ ಒಂದು ಕ್ಷೇತ್ರದ ವತಿಯಿಂದ ಶಾಲು ಹಾಕಿ ಗೌರವಾರ್ಪಣೆಯನ್ನು ಕೊಡುವುದಕ್ಕೆ ಸಂತೋಷ. ನಾವು ಕಲ್ಲೂರಾಯರಿಗೆ ಪುಸ್ತಕ ಕೊಟ್ಟದ್ದಕ್ಕೆ ಒಂದು ಆಶೀರ್ವಾದವನ್ನು ಮಾಡ್ತೇವೆ. ಮತ್ತೆ ಅವರಿಗೆ ಅಭಿನಂದನೆಗಳನ್ನ ಹಾಗೆ ನಮ್ಮ ನಂದನಿಕೆಯ ಒಂದು ಯಕ್ಷಗಾನ ಕೂಟದ ಒಂದು ತಾಳಮದ್ದಳೆ ಕಳೆದ ಕೆಲವಾರು ವರ್ಷಗಳಿಂದ ಅಲ್ಲಲ್ಲಿ ಮಾಡುತ್ತಾ ಕ್ಷೇತ್ರ, ಹಾಗೆ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ, ಇದೆಲ್ಲ ಅಲ್ಲಿಯ ಪೀಠಾಧಿಪತಿಗಳನ್ನು ಕೇಳಿದಾಗ ಮನಸ್ಸಿನಿಂದ ಒಪ್ಪಿಕೊಂಡು ಅವಕಾಶವನ್ನು ಕಲ್ಪಿಸಿದ್ದಾರೆ. ಕಳೆದ ಒಂದು ವಾರದ ಮೊದಲು ಜೈನ ಮಠದ ಚಾರುಕೀರ್ತಿ ಭಟ್ಟಾಚಾರ್ಯವರ್ಯ ಸ್ವಾಮೀಜಿಯವರಲ್ಲಿ ಭಿನ್ನಹ ಮಾಡಿಕೊಂಡೆ. ಒಂದು ಅವಕಾಶವನ್ನು ಆ ಶ್ರೀಮಠದಲ್ಲಿ ಮಾಡುವ ಹಾಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕೆಂಬ ಒಂದೇ ಒಂದು ವಾಕ್ಯಕ್ಕೆ ತಕ್ಷಣ ಪ್ರತಿಸ್ಪಂದಿಸಿ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಭಕ್ತಿ ಪ್ರಧಾನವಾದಂತಹ ವಿದುರ ಮತ್ತು ಕೃಷ್ಣ ಈ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಿ, ನಿಮ್ಮ ತಂಡದಿಂದ ಸೊಗಸಾಗಿ ಕಾರ್ಯಕ್ರಮ ನೆರವೇರಲಿ ಅಂತ ಒಳ್ಳೆಯ ಆಶೀರ್ವಾದವನ್ನು ನಮಗೆ ಕೊಟ್ಟಿದ್ದಾರೆ. ತುಂಬ ಮನಸ್ಸಿನಿಂದ ನಾವು ಸ್ವೀಕರಿಸಿದ್ದೇವೆ, ತಲೆಬಾಗಿದ್ದೇವೆ. ಇನ್ನು ಮುಂದೆ ಕೂಡ ಇಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟು ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸಬೇಕಾಗಿ ಅವರಲ್ಲಿ ಮತ್ತೊಮ್ಮೆ ಭಿನ್ನ.
ಎಲ್ಲರಿಗೂ ಶುಭವಾಗಲಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಯಕ್ಷಗಾನ ತಾಳಮದ್ದಳೆ ಕೂಟ ಆರಂಭ ಆಗಲಿಕ್ಕಿದೆ. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ತುಂಬು ಹೃದಯದಿಂದ ಪ್ರೋತ್ಸಾಹಿಸಬೇಕಾಗಿ ಅಪೇಕ್ಷಿಸ್ತೇವೆ. ಯಾರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅವರು ನಮ್ಮ ತುಳು ವಾರ್ತೆ ತುಳುನಾಡು ವಾರ್ತೆ ಲೈವ್ನ ಮೂಲಕ ವೀಕ್ಷಿಸಬಹುದಾಗಿದೆ. ಸ್ಪಿರಿಚುವಲ್ ಡಿವೋಷನ್ನಲ್ಲಿ ಲಿಂಕನ್ನು ಕಳಿಸ್ತೇವೆ. ಶುಭವಾಗಲಿ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ. ಜಬಲೋ ಕುಷ್ಮಾಂಡಿನಿ ಮಾತಾ ಕಿ, ಪಾರ್ಶ್ವನಾಥ ಭಗವಾನ್ ಕಿ. ಹಲೋ ಹಲೋ
ಶ್ರೀ ಗುರುಗಣಾಧಿಪತಯೇ ನಮಃ. ಒಳ್ಳಿತಾದವನು ತೆಂಗಿನ ಕಾಯಿ ಎಳ್ಳುಂಡೋಳಿಗೆ ಕಬ್ಬು ಮೆಲ್ಲುವವರೆಗೆ ಒಳಿತಾದ ಅವನು ತೆಂಗುಂಡೋಳಿಗೆ ಕಬ್ಬುಗಳ ಮೆಲ್ಲುವವರೆಗೆ ಹಳ್ಳಿಯ ಹುಲಿಗೆ ಜಗಳ ಕಟ್ಟಿ ಕುಡಿಯುವಂತ ಒಳ್ಳಿನ ಗಣಪದ ರತಿ ಎತ್ತಿನ ಆರತಿ ಬೆಳಗಿನ ಗಜಮುಖದವಗೆ ಗಣಪವಗೆ ದೇವತೆಗಳ ಕೈಯ ತಪ್ಪ ಕೊಂಬಗೆ ಅವಾಗ್ನಿಯಂದದಿ ನೆರವಾಗಿ ಆವಾಗ ಪರಶುಭಾಷ ಅಂಕುಶಧಾರಿಗೆ ಔಷಧಿ ಬಹುತರ ಹೊರೆಬ ಬಗೆ ಉರಗಭೂಷಣ ಕುಮಾರ ಗಜಾನನ ಚರಣ ಕಮಲ ಭಾರತಿ ಎತ್ತಿರ ಆರತಿ ಬೆಳಗಿರೆ ಗಜಮುಖದವಗೆ ಗಣಪತಿ ಮೂಡುಬಿದಿರೆಯ ಶ್ರೀ ಜೈನ ಮಠದಲ್ಲಿ ಇಲ್ಲಿಯ ಪೀಠಾಧಿಪತಿಗಳಾದಂತಹ ಚಾರುಕೀರ್ತಿ ಭಟ್ಟಾಚಾರ್ಯವರ್ಯ ಶ್ರೀಗಳ ಆಶಯದ ಹಾಗೆ ಇವತ್ತು ತಾಳಮದ್ದಲೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಆಯ್ಕೆಗೊಳಿಸಿದಂಥ ಪ್ರಸಂಗ ಕೃಷ್ಣ ಸಂಧಾನ. ಅದರಲ್ಲೂ ಮುಖ್ಯವಾಗಿ ವಿದುರ ಭಕ್ತಿ ಅನ್ನುವಂಥ ಒಂದು ಕಥಾಭಾಗವನ್ನು
ಆಯ್ದುಕೊಳ್ಳಲಾಗಿದೆ. ಇವತ್ತಿನ ಈ ತಾಳಮದ್ದಲೆ ಕೂಟದಲ್ಲಿ ಭಾಗವತರಾಗಿ ಸೂಡ ಹರೀಶ್ ಶೆಟ್ಟರು ಕಾಣಿಸಿಕೊಳ್ಳಲಿದ್ದಾರೆ. ಅದೇ ರೀತಿಯಾಗಿ ಮದ್ದಳೆಯಲ್ಲಿ ಬೆಳವಾಯಿ ಎಂ ದೇವಾನಂದ ಭಟ್ಟರು ಕಾಣಿಸಿಕೊಳ್ಳಲಿದ್ದಾರೆ. ಚಂಡೆವಾದನದಲ್ಲಿ ಬೆಳವಾಯಿ ದಿವಿಜೇಶ ಭಟ್ ಕಾಣಿಸಿಕೊಳ್ಳಲಿದ್ದಾರೆ. ಈ ವಿದುರ ಭಕ್ತಿ ತಾಳಮದ್ದಲೆಯ ಕೃಷ್ಣನ ಪಾತ್ರದಲ್ಲಿ ಪ್ರೊಫೆಸರ್ ಮಧುರು ಮೋಹನ ಕಲ್ಲುರಾಯ ಕೃಷ್ಣನ ಅರ್ಥಧಾರಿಕೆಯನ್ನು ಪ್ರಸ್ತುತಪಡಿಸಲಿದ್ದಾರೆ. ಅವರ ಜೊತೆಗೆ ವಿದುರನ ಪಾತ್ರದಲ್ಲಿ ನಂದಳಿಕೆ ಸುಬ್ರಹ್ಮಣ್ಯ ಬೈಪಾಡಿತಾಯ ಪಾಲ್ಗೊಳ್ಳಲಿದ್ದಾರೆ. 2 ತಾಸು ಅವಧಿಯ ಈ ಒಂದು ತಾಳಮದ್ದಲೆಯನ್ನು ಇಲ್ಲಿ ನೆರವೇರಿಸುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟವರು ಪೂಜ್ಯರಾದಂತಹ ಭಟ್ಟಾರಕ ಶ್ರೀಗಳು. ಅವರ ಆಶಯದ ಹಾಗೆ ಈ ತಾಳಮದ್ದಲೆ ನೆರವೇರ್ತಾ ಇದೆ. ತಾವೆಲ್ಲರೂ ಕೂಡ 2 ಗಂಟೆ ಅವಧಿ ಈ ತಾಳಮದ್ದಲೆಯನ್ನು ಆಲಿಸಿ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿಜ್ಞಾಪನೆ. ಅಂಬುರುಹಗಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬು ನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಬಡಬಡು ಸವರ್ಣಿ ಬೆನಿ ಕಥಾಮೃತವಿ ಮಣಿಮಯವರುಥವಂ ದಾರುಕೌಂತರಲೋ ದುರ್ಜನರೆಡೆಗೆ ಪೋಪುದೆಂದ ಗಣಿತಾಯುಧವ ಸಾತ್ಯಕಿ ತುಂಬಿದಂ ರಥದೊಳು ಧನುಜಾರಿ ದ್ರೌಪದಿಯ ಸಂತೈಸಲನ್ನೆಗ ಸ್ವಾಮಿ ರಂಗನಾಥ ಸ್ವಾಮಿಯೇ ಕಾಪಾಡು ತಂದೆ ಕಾಪಾಡು. ಜಗತ್ತು ನಾವು ಗ್ರಹಿಸಿದ ಹಾಗಿಲ್ಲ. ಅದು ಚಿಂತನೆ ಮಾಡಿದ ಹಾಗೆ ನಾವು ಬದುಕಬೇಕು ಅಂತಾದರೆ ಆ ಚಿಂತನೆ ಸರಿಯಾದಂತಹ ಮಾರ್ಗದಲ್ಲೇ ಇರಬೇಕು. ಪ್ರತಿಯೊಂದು ಜೀವಿಯೂ ಕೂಡ ಪ್ರಪಂಚದಲ್ಲಿ ಬದುಕ್ತಾ ಇರುವಂಥದ್ದು ತಾನು ಸುಖವಾಗಿ ಇರಬೇಕು ಅನ್ನುವಂತಹ ನೆಲೆ ಹೊರತು ಮತ್ತೊಂದಕ್ಕೂ ಜೀವ ಇದೆ ಅದು ಬದುಕಬೇಕು ಅನ್ನುವಂತಹ ಪ್ರಶ್ನೆ ಬರುವಂಥದ್ದು ಬಹಳ ಕಡಿಮೆ. ಯಾಕೆ ಮಾತೃತ್ವ ಅನ್ನುವಂತಹ ಒಂದು ಶಬ್ದದ ವ್ಯಾಖ್ಯೆಯನ್ನು ನಾವು ಮಾಡಿದರೆ ಅಲ್ಲಿ ಮಾತ್ರ ನನಗೆ ಏನೂ ಇಲ್ಲದಿದ್ದರೂ ಅಡ್ಡಿ ಇಲ್ಲ, ನನ್ನ ಮಕ್ಕಳು ಚೆನ್ನಾಗಿರಬೇಕು ಅನ್ನುವಂತಹ ಮನೋಭಾವ ಇರುವಂಥದ್ದು. ಆ ಭಾವ ಇರುವಲ್ಲಿ ಹೊರತು ವ್ಯವಹಾರ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಕೂಡ ಯೋಚನೆ ಮಾಡುವುದು ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಆಸ್ತಿ, ಇದು ಹೊರತು ಬೇರೆ ಇಲ್ಲ. ಹಾಗಾದರೆ ಅಷ್ಟನ್ನು ಮಾತ್ರ ಪಡೀಲಿಕ್ಕೆ ಬೇಕಾಗಿ ಈ ಜನ್ಮವನ್ನು ಪಡೆಯುವಂಥದ್ದ? ಹುಟ್ಟಿದಂತಹ ಪ್ರತಿಯೊಬ್ಬರೂ ಕೂಡ ಪ್ರಾಯಕ್ಕೆ ಬರಬೇಕು, ಸಾರ್ಥಕತೆಯ ಬದುಕನ್ನು ಬದುಕಬೇಕು ಅನ್ನುವಂಥದ್ದನ್ನು ಶಾಸ್ತ್ರ ಹೇಳಿದರೂ ಕೂಡ ತಾನು ಮಾತ್ರ ಬದುಕಬೇಕು, ತಾನು ಮಾತ್ರ ಸುಖವಾಗಿರಬೇಕು ಅನ್ನುವಂತಹ ಮನೋಭಾವ ಇರುವಲ್ಲಿಯವರೆಗೆ ಈ ಕೃಷ್ಣನ ವ್ಯವಹಾರ ಮುಗಿಯುವುದಿಲ್ಲ.
ಅದರಲ್ಲಿಯೂ ಕೂಡ ರಾಜನಾದವ, ಒಬ್ಬ ಚಕ್ರವರ್ತಿ ಸ್ಥಾನದಲ್ಲಿ ಇರುವವ, ಎಲ್ಲರಿಗೂ ಬುದ್ಧಿ ಹೇಳಿ ಹೀಗಿರಬೇಕು ಅಂತ ಹೇಳುವವನೇ ದಾರಿ ತಪ್ಪಿದಾಗ ಉಳಿದವರು ಯಾರೂ ಕೂಡ ಇದು ದಾರಿ ತಪ್ಪಿದೆ ಎಂಬುದಾಗಿ ಹೇಳುವಂಥ ಧೈರ್ಯವನ್ನೂ ಮಾಡಲಿಲ್ಲ ಅಂತಾದರೆ ಪ್ರಪಂಚ ಎಲ್ಲಿಗೆ ಹೋದೀತು? ಇದನ್ನೆಲ್ಲ ಯೋಚನೆ ಮಾಡುವ ಹೊತ್ತಿಗೆ ಪ್ರತಿಯೊಬ್ಬರೂ ಕೂಡ ಬುದ್ಧಿವಂತರು ಒಳ್ಳೆಯವರಾಗಿರುವುದಿಲ್ಲ, ಒಳ್ಳೆಯವರಾಗಿರುವವರು ಬುದ್ಧಿವಂತರಾಗಿರುವುದಿಲ್ಲ. ಇದು ಪ್ರಪಂಚದ ದುರಂತ. ಒಳ್ಳೆಯವರಾಗಿಯೂ ಬುದ್ಧಿವಂತರಾಗಿಯೂ ಯಾರಾದರೂ ಇದ್ದಾರೆ ಅಂತ ಹೇಳಿದರೆ ಅದು ಜಗತ್ತಿನ ಪುಣ್ಯ ಅಂತಲೇ ಹೇಳಬೇಕು. ಏನು ಮಾಡೋಣ? ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಶಾಂ ಪರಿಪೀಡನಾಯ ಕಲಸ್ಯ ಸಾಧೋರ್ ವಿಪರೀತ ಏತತ್ ಜ್ಞಾನಾಯ ದಾನಾಯ ರಕ್ಷಣಾಯ. ಎಲ್ಲರೂ ಕೂಡ ವಿದ್ಯೆಯನ್ನು ಕಲಿಯುತ್ತಾರೆ. ಅದು ದುಷ್ಟರಲ್ಲಿ ಇದ್ದರೆ ಅದು ವಿವಾದ ಮಾಡಲಿಕ್ಕೆ, ನಾನು ದೊಡ್ಡ ವ್ಯಕ್ತಿ ಅನ್ನುವುದಾಗಿ ಹೋರಾಡಲಿಕ್ಕೆ ಹೊರತು ಅದರಿಂದ ತಾನು ತನ್ನ ಬದುಕಿನ ಸಾರ್ಥಕತೆಯನ್ನು ಪಡೆದುಕೊಳ್ಳಬೇಕು ಅನ್ನುವಂಥ ಚಿಂತನೆಯ ಜ್ಞಾನ ಅವನಿಗೆ ಬರುವುದಿಲ್ಲ. ಒಳ್ಳೆಯವನಾದರೆ ಅವನು ಆ ಮೂಲಕವಾಗಿ ವಿದ್ಯೆಯನ್ನು ಕಲಿಯುತ್ತಾನೆ, ಜ್ಞಾನವನ್ನು ಸಂಪಾದನೆ ಮಾಡ್ತಾನೆ. ಎಲ್ಲರೂ ವಿದ್ಯಾವಂತರೇ, ಒಳ್ಳೆಯದೇ, ಹಾಗೆಯೇ ಆಗಬೇಕು. ಆ ವಿದ್ಯೆಯನ್ನು ಆತ ಅರಗಿಸಿಕೊಂಡಾಗ ಬುದ್ಧಿವಂತನೂ ಆಗ್ತಾನೆ, ಜ್ಞಾನಿಯೂ ಆಗ್ತಾನೆ, ಆಗಲೇಬೇಕಲ್ಲ. ಆದರೆ ಆತ ಆಚಾರವಂತ ಆಗಲಿಲ್ಲ ಅಂತಾದರೆ, ಅವನ ಬದುಕಿನಲ್ಲಿ ಅದನ್ನು ಅಳವಡಿಸಿಕೊಳ್ಳಿಲ್ಲ ಅಂತಾದರೆ ಅವನ ವಿದ್ಯೆಗೋ ಅವನ ಧನಕ್ಕೋ ಏನು ಸಾರ್ಥಕತೆ ಬಂತು? ಅದೇ ಕೆಟ್ಟವನಿಗೆ ಸಂಪತ್ತು ಬಂತು ಅಂತಾದರೆ ಮದ, ಅಹಂಕಾರ, ಪ್ರತಿಷ್ಠೆ, ತಾನು ಎಷ್ಟು ದೊಡ್ಡ ವ್ಯಕ್ತಿ ಎಂಬುದನ್ನು ತೋರಿಸಿಕೊಳ್ಳಲಿಕ್ಕೆ ಬೇಕಾಗಿ ಆ ಸಂಪತ್ತು. ಅದೇ ಒಳ್ಳೆಯವನಿಗೆ, ಸಾತ್ವಿಕ ವ್ಯಕ್ತಿಗೆ ಆ ಸಂಪತ್ತು ಸಿಕ್ಕಿತು ಅಂತಾದರೆ ಅದನ್ನು ದಾನ ಮಾಡ್ತಾನೆ. ಅದೇ ದೊಡ್ಡ ಸ್ಥಾನದಲ್ಲಿ ಇರುವವನಿಗೆ ಶಕ್ತಿ ಉಂಟು ಅಂತಾದರೆ ಮತ್ತೊಬ್ಬರಿಗೆ ಪೀಡನೆ ಕೊಡಲಿಕ್ಕೆ ಬೇಕಾಗಿ ಅದನ್ನು ಬಳಸ್ತಾನೆ. ದುಷ್ಪ್ರವೃತ್ತಿ ಇರುವಂತಹ ಮನುಷ್ಯ ಏನು ಪ್ರಯೋಜನ? ನನಗೆ ಸಾಧ್ಯ ಉಂಟು, ನನ್ನ ಎದುರಿನಲ್ಲಿ ನಿಂತು ಹೋರಾಡುವವರು ಯಾರಿದ್ದಾರೆ, ನನಗೆ ಬುದ್ಧಿ ಹೇಳುವವರು ಯಾರಿದ್ದಾರೆ ಎಂಬುದಾಗಿ ಇನ್ನೊಬ್ಬನಿಗೆ ಕಷ್ಟ ಕೊಟ್ಟು 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 ಅವನನ್ನು ಪೀಡಿಸುವಂಥದ್ದೇ ಅವನ ಜಾಯಮಾನ ಆಗಿ ಹೋಗ್ತದೆ. ಯಾಕಂದರೆ ಶಕ್ತಿ ಇದೆ. ಅದೇ ಒಳ್ಳೆಯವನಿಗೆ ಆ ಶಕ್ತಿ ಇದ್ದರೆ ಅದು ಎಲ್ಲರನ್ನು ರಕ್ಷಣೆ ಮಾಡಲಿಕ್ಕೆ, ಸತ್ಯವನ್ನು ರಕ್ಷಣೆ ಮಾಡಲಿಕ್ಕೆ, ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಅನ್ನುವಂತಹ ಚಿಂತನೆ ಅವನಿಗಿರ್ತದೆ. ಆ ನೆಲೆಯಲ್ಲಿ ವಿದ್ಯಾವಂತರು ಯಾರು? ಧರ್ಮರಾಯನೋ, ಕೌರವನೋ, ಧೃತರಾಷ್ಟ್ರನೋ, ಭೀಷ್ಮನೋ, ದ್ರೋಣಾಚಾರ್ಯರೋ, ಅಶ್ವತ್ಥಾಮಾಚಾರ್ಯರೋ? ಏನು ಮಾಡೋಣ? ಕೃಷ್ಣ ಅನ್ನುವಂತಹ ಒಬ್ಬ ವ್ಯಕ್ತಿ ಪಾಂಡವರ ಕಡೆಯಲ್ಲಿ ಇಲ್ಲ ಅಂತಾದರೆ ಇವತ್ತು ಪಾಂಡವರ ಕಥೆ ಏನಾಗ್ತಿತ್ತು? ಕೌರವವನ್ನು ಕೇಳುವವರು ಯಾರಿದ್ದಾರೆ? ಏನೋ ವಿದುರನ ಒಂದು ಕೃಪಾ ಕಟಾಕ್ಷದಿಂದ ಸುಟ್ಟು ಹೋಗುವಂಥ ಪಾಂಡವರು ಬದುಕಿದರು. ವಿದುರನ ಆಂತರ್ಯದಲ್ಲಿ ಇದ್ದಂತಹ ಮಾತೃತ್ವ, ಆ ಮಕ್ಕಳಿಗೆ ಪಾಪ ಅನ್ಯಾಯ ಆಗಬಾರ್ದು ಅನ್ನುವಂಥ ಮನೋಭಾವ ಎಲ್ಲಿವರೆಗೂ ಅವನಲ್ಲಿ ಬೇರೂರಿತ್ತೋ ಅಲ್ಲಿಯವರೆಗೆ ಅವರು ಬದುಕಿದರು. ಆಮೇಲೆ ಅತ್ತೆಯನ್ನು ನೋಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಮಕ್ಕಳನ್ನು ನನ್ನ ಮಡಿಲಿಗೆ ಹಾಕಿ ಕೃಷ್ಣ ರಕ್ಷಿಸಬೇಕು ಅಂತ ಹೇಳಿದಾಗ ನನ್ನ 5 ಪ್ರಾಣಗಳ ಹಾಗೆ ಅಂತ ನಾನು ಹೇಳಿದ್ದೇನೆ. ಎಲ್ಲವೂ ಹೌದು, ಎಲ್ಲವೂ ನಡೆದು ಹೋಯಿತು. ಯಾವುದು ನಡೆಯಬಾರದೋ ಅದು ನಡೆದು ಹೋಯಿತು. ಬೇಲಿಯೇ ಹೊಲವನ್ನು ಮೇಯುವಂಥ ಪ್ರವೃತ್ತಿ ಬಂತು. ಹಿರಿಯನಾಗಿರುವಂಥ ಧೃತರಾಷ್ಟ್ರ, ಅಬ್ಬ ದೊಡ್ಡ ಶಕ್ತಿ. ಆ ಪರಂಪರೆಯನ್ನೇ ಯೋಚನೆ ಮಾಡಿದಾಗ 3 ಮಂದಿ, ಧೃತರಾಷ್ಟ್ರ, ಪಾಂಡು, ವಿದುರ, 3 ಮಂದಿಯೂ ದೋಷಪೂರಿತರೇ. ವಿದುರನಿಗೆ ಕ್ಷೇತ್ರ ದೋಷ, ಧೃತರಾಷ್ಟ್ರನಿಗೆ ಅವನದೇ ಆದಂಥ ಅಂಗದ ವಿಹೀನತೆ, ಕುರುಡು,
ದೃಷ್ಟಿದೋಷ. ಅಲ್ಲಿ ಕ್ಷೇತ್ರ ದೋಷ, ಇಲ್ಲಿ ದೃಷ್ಟಿದೋಷ. ಪಾಂಡು ಚಕ್ರವರ್ತಿಗೆ ಶರೀರ ದೋಷ. ಪಾಂಡು. ಹಾಗಾದರೆ ದೋಷ ಇಲ್ಲದವರು ಯಾರೂ ಇಲ್ಲ, ಒಬ್ಬನೇ ಮಾತ್ರ ರಾಜ್ಯವನ್ನು ಆಳುವಂಥದ್ದು ಹೇಗೆ? ಯಾರು ಕೇಳಬೇಕು? ಕೇಳಬೇಕಾದವರು ಕೇಳುವುದಿಲ್ಲ, ಹೇಳಬೇಕಾದವರು ಹೇಳುವುದಿಲ್ಲ. ಒಂದು ವೇಳೆ ಹೇಳಿದರೂ ಕೇಳುವುದಿಲ್ಲ ಅಂತಾದರೆ ಪರಾಶಕ್ತಿ ಅನ್ನುವಂಥದ್ದು, ವಿಧಿ ಅನ್ನುವಂಥದ್ದು ಯಾರದೋ ಮೂಲಕವಾಗಿ ಒಂದು ಸತ್ಯವನ್ನು ಉಳಿಸುವಂತಹ ಕೆಲಸವನ್ನು ಮಾಡ್ತದೆ. ಸತ್ಯಮೇವ ಜಯತೆ. ಇವತ್ತು ಅದರ ಬೆಳಕು ಕಾಣದಿರಬಹುದು. ಹಾಗೆಂಬುದಾಗಿ ಇಲ್ಲ ಅಂತಲ್ಲ, ಖಂಡಿತವಾಗಿಯೂ ಕೂಡ ಒಣಗಿದಂತಹ ಕಟ್ಟಿಗೆ ಒಳಗೆ ಬೆಂಕಿಯ ಅಂಶ ಇರುವ ಹಾಗೆ ಸತ್ಯ ಎಲ್ಲ ಕಡೆಯಲ್ಲಿ ಇರ್ತದೆ. ವನವಾಸವನ್ನೂ ಅಜ್ಞಾತವಾಸವನ್ನೂ ಮುಗಿಸಿದಂತಹ ಪಾಂಡವರು ಮತ್ತೆ ಪುನಃ ರಾಜ್ಯವನ್ನು ಪಡೆಯಬೇಕು ಅನ್ನುವಂತಹ ನೆಲೆಯಲ್ಲಿ ಯೋಚನೆ ಮಾಡಿದಂತಹ ಆ ಸಂದರ್ಭಕ್ಕೆ ಹಿರಿಯರೆಲ್ಲ ಇದ್ದರು. ಏನು ಮಾಡುವುದು? ಶತಾನಂದರು ಹೋದರು, ಸಂಜಯರು ಬಂದರು. ಏನು ಮಾಡಿದರೂ ಕೂಡ ರಾಜ್ಯವನ್ನು ಕೊಡುವುದಿಲ್ಲ ಅನ್ನುವಂಥದ್ದು ಒಂದೇ ಮಾತು ಕೌರವನದ್ದು. ಧರ್ಮರಾಯನಿಗೆ ವಿಚಾರವನ್ನು ತಿಳಿಸಿ, ನೋಡು ಹೀಗಲ್ಲ, ಕ್ಷತ್ರಿಯತನ ಅಂದರೆ ಏನು, ಅದು ಹೇಗಿರಬೇಕು, ಉಳಿದವರನ್ನು ರಕ್ಷಣೆ ಮಾಡುವಂಥ ಹೊಣೆಗಾರಿಕೆ ನಿನಗುಂಟು ಎನ್ನುವುದಾಗಿ ಹೇಳಿ 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 ಕಟ್ಟ ಕಡೆಗೆ 5 ಗ್ರಾಮಗಳನ್ನಾದರೂ ಕೊಡುವ ಹಾಗೆ ಮಾಡು. ಅದೇ ಸಂದರ್ಭಕ್ಕೆ ದ್ರೌಪದಿ ಬಂದಳು. ಹಾಗೆ ಬಿಚ್ಚಿದಂತಹ ಕೂದಲನ್ನು ಎದುರು ಹಾಕಿಕೊಂಡ ಕೃಷ್ಣ ಅಂತಂದ್ಲು. ಏನು ಮಾಡೋಣ? ಧರ್ಮರಾಯನೂ ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪಿದ. ನನಗೆ ಬೇಡ ರಾಜ್ಯ, ನಾವು ಕಾಡಿನಲ್ಲೇ ಹುಟ್ಟಿದವರು, ಕಾಡಿನಲ್ಲೇ ಬೆಳೆದವರು, ನಾವು ಅಲ್ಲೇ ಇರ್ತೇವೆ. ಸರಿಯಪ್ಪ, ನೀನು ಬೇಕಾದರೆ ಅಲ್ಲೇ ಇರು. ನಿನ್ನನ್ನು ನಂಬಿಕೊಂಡು ಇರುವಂಥ ಭೀಮ, ಅರ್ಜುನ, ನಕುಲ ಸಹದೇವರು ಕ್ಷತ್ರಿಯರಲ್ವ? ಕ್ಷತ್ರಿಯತನ ಅಂತ ಹೇಳಿದರೆ ಭಿಕ್ಷೆ ಬೇಡುವುದಾ? ಹಾಗೆ ಬದುಕುವುದಾ? ನೀನು ಒಂದು ಪರಂಪರೆಯನ್ನು ಉಳಿಸಬೇಕು ಅಂತಾದರೆ ನಿನ್ನ ತನ ಎಲ್ಲಿ ಹೋಯಿತು? ಇನ್ನೊಬ್ಬರನ್ನು ಹೊಡೆದು ಬೀಳಿಸಿ ನಿನಗೆ ರಾಜ್ಯ ಬೇಡ. ನ್ಯಾಯವಾಗಿ ನಿನಗೆ ಒಬ್ಬ ಕೊಡಬೇಕಾದ್ದನ್ನು ಕೊಡುವುದಿಲ್ಲ ಅಂತಾದರೆ ಅದಕ್ಕೆ ನೀನು ಹೋರಾಟ ಮಾಡದಿದ್ದರೆ ಯಾವ ಸೀಮೆಯ ಕ್ಷತ್ರಿಯತನ? ಇತ್ಯಾದಿ ವಿಚಾರಗಳನ್ನು ಅವನಿಗೆ ಹೇಳಿದಾಗ ಕಟ್ಟ ಕಡೆಗೆ ಭೀಮಸೇನ ತಾನು ಗರ್ಜಿಸಿದಂಥ ಸಂದರ್ಭದಲ್ಲಿ ಅರ್ಜುನನು ಕೂಡ ಸ್ವರವನ್ನು ಎತ್ತಿದಾಗ ಅನಿವಾರ್ಯ ಆಯಿತು. ಕೃಷ್ಣ, ಸಂಧಾನವೇ ಆಗಬೇಕು. ಆಗಲಿಲ್ಲ ಅಂತಾದರೆ 5 ಗ್ರಾಮಗಳನ್ನಾದರೂ, 5 ಗ್ರಾಮ ಕೊಡದಿದ್ದರೆ 5 ಕೋಣೆಯೋ? 5 ಕೋಣೆ ಆದರೂ ಸಾಕು. ಸರಿಯಪ್ಪ, 5 ಕೋಣೆಯನ್ನು ಕೊಡ್ತಾನೆ. ಸಂಸಾರ ದೊಡ್ಡದಾದಾಗ ಆಟ ಆಡಲಿಕ್ಕೆ, ಬಯಲು ವಿಹಾರ ಮಾಡಲಿಕ್ಕೆ ಎಲ್ಲ ಹೇಳುವಂಥದ್ದು. ಅಂತೂ ಸಮಾಧಾನ ಹೇಳಿದ್ದಾಯಿತು. ಹೊರಡುವಂತಹ ಗಳಿಗೆಯಲ್ಲಿ ದ್ರೌಪದಿಗೆ ಖಂಡಿತವಾಗಿಯೂ ನಿನ್ನ ಪ್ರತಿಜ್ಞೆ ಈಡೇರ್ತದೆ. ರಾಜ್ಯವನ್ನು ಸೋತಂತಹ ಗಳಿಗೆಯಲ್ಲಿ ಮತ್ತೆ ಪುನಃ ಧೃತರಾಷ್ಟ್ರ ಆ 2ನೆಯ ಸಾರಿಯ ಪಂಥದಲ್ಲಿ ರಾಜ್ಯವನ್ನು ತಿರುಗಿ ಕೊಟ್ಟಿದ್ದಾನೆ. 2 ವರವನ್ನು ಕೇಳಿದ್ದಾಳೆ. 2 ವರವನ್ನು ಕೇಳಿದ ಮೇಲೆ ಇವಳ ಪ್ರತಿಜ್ಞೆಯಲ್ಲಿ ಅಲ್ಲಿಗೆ ಮುಗಿಯಿತು ಅಂತಲ್ವ ಅರ್ಥ? ಪ್ರತಿಜ್ಞೆ ಇಲ್ಲ, ಒಪ್ಪಿದ್ದಾಳೆ ಅಂತ ಅರ್ಥ. ಆದರೆ ಪುನಃ ತಿರುಗಿ ಅರಮನೆಯವರೆಗೆ ಬಂದು ಅಧಿಕಾರವನ್ನು ಸ್ವೀಕಾರ ಮಾಡದ ಕಾರಣ ಅದು ಪ್ರತಿಜ್ಞೆ ಈಡೇರಲಿಲ್ಲ. ಅಂದರೆ ಪ್ರತಿಜ್ಞೆಯ ಜೊತೆಯಲ್ಲಿ ಧೃತರಾಷ್ಟ್ರ ಕೊಟ್ಟಂತಹ ವರ ಸಾಫಲ್ಯಕ್ಕೆ ಬರಲಿಲ್ಲ ಅಂತ ಆದರೆ ಪ್ರತಿಜ್ಞೆ ಊರ್ಜಿತವಾಗಿದೆ ಅಂತ ಅರ್ಥ. ಇದು ನಾನು ತಿಳ್ಕೊಂಡದ್ದು. ಅವಳಿಗೂ ಅದನ್ನು ಬೋಧಿಸಿದೆ. ನೋಡು, ಒಂದು ವೇಳೆ ಸಂತಾನಕ್ಕೆ ಕೌರವ ಒಪ್ಪಿದರೆ ಪ್ರತಿಜ್ಞೆಯ ಪ್ರಶ್ನೆಯೇ ಇಲ್ಲ. ಯಾಕಂದರೆ ನೀನು ಮೊದಲೇ ಒಪ್ಪಿದ್ಯಲ್ಲ. ಒಪ್ಪಲಿಲ್ಲ ಅಂದರೆ 2 ವರ ಕೇಳಿದ್ದೆ ಹೇಗೆ? ಅಲ್ಲಿಗೆ ಕೃಷ್ಣ, ನೀನು ಏನು ಮಾಡ್ತೀಯೋ ಮಾಡು, ಅಂತೂ ಇದನ್ನು ಕಟ್ಟುವಂತಹ ಕೆಲಸವನ್ನು ನೀನು ಮಾಡಬೇಕು ಅಂತ ಹೇಳಿದಾಗ
ವಸುದೇವ ದೇವಕಿಯಾಣೆ ಅಂತ ಹೇಳಿ ಸಮಾಧಾನ ಹೇಳಿದ್ದಾಯಿತು. ಹೊರಡುವ ಹೊತ್ತಿಗೆ ದಾರುಕ ಬೇಕಾದಂತಹ ರಥದ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದಾನೆ. ಸಾತ್ಯಕಿ ಆಯುಧವನ್ನು ತುಂಬಿಸಿದ್ದಾನೆ. ಏನು ವ್ಯವಸ್ಥೆ! ಧರ್ಮರಾಯನಿಗೆ ಸಂಧಾನಕ್ಕೆ ಕೃಷ್ಣ ಹೋಗ್ತಾನೆ ಅಂತಾದರೆ ಅವನಿಗೆ ಅವನದೇ ಆದಂಥ ಕರ್ತವ್ಯವಂತೂ ರಕ್ಷಿಸುವ ಹೊಣೆ ಅವಂದಲ್ವ? ನನ್ನನ್ನು ರಕ್ಷಿಸಬೇಕು ಅನ್ನುವಂಥ ನೆಲೆಯಲ್ಲಿ ಆಯುಧಗಳನ್ನೆಲ್ಲ ತುಂಬಿಸಿದ್ದಾನೆ. ಸ್ವಲ್ಪ ಸೈನಿಕರು ಎಲ್ಲ ಇದ್ದಾರೆ. ಅವನಿಗೆ ಗೊತ್ತಿದೆ ಕೌರವ ಏನು ಅಂತ ಗೊತ್ತಿದೆ. ಬೆಣ್ಣೆಯಿಂದ ಕೂದಲನ್ನು ತೆಗೆದ ಹಾಗೆ ಮಾತಾಡುವಂತಹ ಜಾಣ್ಮೆ ಉಳ್ಳಂಥ ಆತ ಏನೆಲ್ಲ ಮಾಡಿಯಾನು ಅನ್ನುವ ಕಲ್ಪನೆ ಇದ್ದೇ ಇದನ್ನು ಮಾಡಿರಬೇಕು. ಹಾಗಾಗಿ ಒಳ್ಳೆಯ ಮುಹೂರ್ತ ಶುಕ್ರವಾರ ದಿನ ಬೆಳಿಗ್ಗಿನ ಅಮೃತಗಳಿಗೆ ಶುಭ ನಕ್ಷತ್ರ, ಶುಭ ಯೋಗ, ಶುಭ ಕರಣ, ಅದರಲ್ಲಿ ಎಲ್ಲರ ಶುಭ ಹಾರೈಕೆಯೊಂದಿಗೆ ಹೊರಡ್ತಾ ಇದ್ದೇನೆ. ಪುಷ್ಪವೃಷ್ಟಿ ಆಗ್ತಾ ಇದೆ. ಅನಿಮಿಷರು ಜಯವೆನಲು ಮಂಗಳ ಮುಹೂರ್ತದಲ್ಲಿ ವನಜಾಕ್ಷ ನಿರ್ಧರ ಸಂಧನವನ ಸೂತನ ಹಯಗಳು ಬೋಳೈಸಿದ ಭರದುಳು ಅನಿಮಿಷರು ಜಯವೆನಲು ಮಂಗಳ ಮುಹೂರ್ತದಲ್ಲಿ ಎಷ್ಟು ದಿನದ ಪಯಣವೋ ಗೊತ್ತಿಲ್ಲ. ಹೋಗುವಲ್ಲೆಲ್ಲ ಬೇಕಾದಂತಹ ಅಡುಗೆಯ ವ್ಯವಸ್ಥೆಗೆ ಬೇಕಾದಂಥ ಮಂದಿ ಜೊತೆಯಲ್ಲೇ ಇದ್ದಾರೆ. ಸಾಮಗ್ರಿಯನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ. ದಾರುಕನಿಗೆ ಹೇಳಿದ್ದೇನೆ, 3 ಹೊತ್ತು ಸಂಧ್ಯಾವಂದನೆಯ ಹೊತ್ತು ಆದಾಗ ರಥವನ್ನು ನಿಲ್ಲಿಸಬೇಕು ನದಿ ಇರುವ ಕಡೆಯಲ್ಲಿ. ನಾವು ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು. ಉಳಿದವರು ಹೇಳಬಹುದು, ಕೃಷ್ಣಸ್ತು ಭಗವಾನ್ ಸ್ವಯಂ, ಅವನು ಯಾರನ್ನು ಪೂಜೆ ಮಾಡ್ತಾನೆ, ಅವನಿಗೆ ಯಾರು ದೇವರು? ಹಾಗೊಂದು ಉಂಟ. ನಾನು ತಾಯಿಯ ಉದರದಿಂದ ಬಂದವನೇ ಅಲ್ವೇ? ನಾನು ಏನಾದರೂ ತಿಂತೇನಲ್ಲ, ನಾನು ಉಸಿರಾಡ್ತೇನಲ್ಲ. ಹಾಗಿದ್ರೆ ನಾನೂ ಒಂದು ಪರದೈವವನ್ನು ಆರಾಧನೆ ಮಾಡಲೇಬೇಕು. ನನ್ನ ಆರಾಧನೆಯನ್ನು ನೋಡಿ ಉಳಿದವರು ಆರಾಧನೆ ಮಾಡಬೇಕು. ನಾನು ದೊಡ್ಡ ವ್ಯಕ್ತಿ, ನಾನು ಏನು ಮಾಡಿದರೂ ಆಗ್ತದೆ, ಮಾಡದಿದ್ರೂ ಆಗ್ತದೆ ಅನ್ನುವಂಥ ವ್ಯವಸ್ಥೆ ಇರುವಲ್ಲಿಯವರೆಗೆ ನಮ್ಮ ಪ್ರಜೆಗಳು ಜಾಗೃತಿಯನ್ನು ಹೊಂದಲಿಕ್ಕಿಲ್ಲ. ಹಾಗಾಗಬಾರದು. ನಾನು ಮಾದರಿಯಾಗಬೇಕು. ಮೊದಲು ನನ್ನಲ್ಲಿ ಬದಲಾವಣೆಯನ್ನು ತರಬೇಕು, ಅಥವಾ ನಾನು ಆಚಾರವಂತನಾಗಬೇಕು, ಆಮೇಲೆ ಉಳಿದವರಿಗೆ ಹೇಳಬೇಕು. ಉಳಿದವರು ಬೊಟ್ಟು ಮಾಡಿ ತೋರಿಸುವಂಥ ಪರಿಸ್ಥಿತಿ ಬರಬಾರದು. ಹಾಗಾಗಿ ದಾರುಕನಿಗೆ ಹೇಳಿದ್ದೇನೆ, ಹೊತ್ತಿಗೆ ಮಾಡಬೇಕಾದಂತಹ ನಿತ್ಯ ವಿಧಿಗಳನ್ನು ಮಾಡಲಿಕ್ಕೆ ವ್ಯವಸ್ಥೆ ನೀನು ಮಾಡಿಕೊಡಬೇಕು ಅಂತ ಹೇಳುವ ಹೊತ್ತಿಗೆ ದೇವದುಂದುಭಿ ಮೊಳಗ್ತಾ ಇದೆ, ಪುಷ್ಪವೃಷ್ಟಿ ಆಗ್ತಾ ಇದೆ. ಒಳ್ಳೆಯ ಸೂಚನೆಯೇ. ಸಂಧಾನವೋ ಸಂಗ್ರಾಮವೋ ಗೊತ್ತಿಲ್ಲ, ಅಂತೂ ಏನೋ ಒಳ್ಳೆಯದು ನಡೀಲಿಕ್ಕಿದೆ, ಕೃಷ್ಣ ಹೋಗ್ತಾ ಇದ್ದಾನೆ ಅಂತಾದರೆ ಅಲ್ಲಿ ಖಂಡಿತವಾಗಲೂ ಏನೋ ಒಂದು ನಿರ್ಧಾರ ಆಗ್ತದೆ ಅನ್ನುವಂಥದ್ದು ದೇವತೆಗಳೂ ತೀರ್ಮಾನ ಮಾಡಿದ ಹಾಗುಂಟು. ಹಾಗಾಗಿ ಸುಮುಹೂರ್ತದಲ್ಲಿ ದಾರುಕ ರಥವನ್ನು ನಡೆಸು, ಹೋಗಲಿ ಹೋಗಲಿ ಹೋಗಲಿ.
ಹಸ್ತಿನಾಪುರದ ಉದ್ಯಾನವನದ ಆ ಬದಿಯವರೆಗೂ ಬಂದದ್ದಾಯಿತು. ಜೊತೆಯಲ್ಲಿ ಇರುವವರನ್ನು ಎಲ್ಲರನ್ನೂ ಕೂಡ ಇಲ್ಲೇ ಇರಿ, ಬಿಡಾರ ಹೂಡಿ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅಂತ ಹೇಳಿದ್ದೇನೆ. ಬರುವ ಹೊತ್ತಿಗೆ ನನ್ನ ಜೊತೆಯಲ್ಲಿ ಬಂದಂಥವರು ಯಾರೆಲ್ಲ ಇದ್ದಾರೆ? ನಾರದರು, ಕಣ್ವರು, ಇವರು ಎಲ್ಲ ಪರಶುರಾಮರು ಎಲ್ಲರೂ ಕೂಡ ಸೇರಿಕೊಂಡಿದ್ದಾರೆ. ಕೃಷ್ಣ ಹೊರಟಿದ್ದಾನೆ, ಏನೋ ಒಂದು ನಡೆಯುತ್ತದೆ. ನಾನು ಯಾರನ್ನು ಬೇಡ ಅಂತ ಹೇಳಲಿಲ್ಲ, ಒಳ್ಳೆಯದೇ ಆಯಿತು. ನಾನು ಹೇಳುವಂಥ ಮಾತುಗಳಲ್ಲಿ ವ್ಯತ್ಯಾಸ ಇದ್ದರೆ ಅವರು ಅದನ್ನು ಹೇಳ್ತಾರೆ. ನಾರದರಾಗಲಿ, ಕಶ್ಯಪರಾಗಲಿ, ಪರಶುರಾಮರಾಗಲಿ, ಕಣ್ಣವರಾಗಲಿ ದಾಕ್ಷಿಣ್ಯಕ್ಕೆ ಇರುವವರಲ್ಲ. ಯಾರೇ ಆಗಲಿ ತಪ್ಪು ಅಂತ ಕಂಡ್ರೆ ಅದನ್ನು ಹೇಳಿಯೇ ಹೇಳ್ತಾರೆ. ನಾರದರಿಗೆ ಏನು ಲಾಭ ಆಗಬೇಕಾದಿಲ್ಲ, ನ್ಯಾಯ ಸತ್ಯ ಬೇಕು. ಅದಕ್ಕೆ ಬೇಕಾಗಿ ನಾನು ಎಲ್ಲಿ ಸಂಕಲ್ಪ ಮಾಡ್ತೇನೆ ಅಲ್ಲಿ ಅವರಿದ್ದಾರೆ. ಕಣ್ವರು ವಂಶದ ಕುಡಿಯನ್ನು ಬೆಳೆಸಿದವರು, ಅವರಿಂದಾಗಿಯೇ ಈ ಚಂದ್ರವಂಶ. ಹೌದು, ಅವರಿದ್ದಾರೆ. ಅವರಿಂದ ದೊಡ್ಡ ವ್ಯಕ್ತಿ ಬೇಕಾ ಬುದ್ಧಿ ಹೇಳಲಿಕ್ಕೆ? ಅಥವಾ ನಾನು ಹೇಳಿದ್ದು ಸರಿಯಾ ತಪ್ಪು ಅನ್ನುವ ವಿಮರ್ಶೆ ಮಾಡಲಿಕ್ಕೆ ಅವರಿಂದ ದೊಡ್ಡ ವ್ಯಕ್ತಿ ಬೇಡ. ಪರಶುರಾಮರಿದ್ದಾರೆ. 21 ಬಾರಿ ದುಷ್ಟ ಕ್ಷತ್ರಿಯರ ನಾಶ ಮಾಡಿದಂತಹ ವ್ಯಕ್ತಿ. ಜೊತೆಯಲ್ಲಿ ಇರುವುದೇ ನಮಗೊಂದು ಬಲ. ಹಾಗೆಂಬುದಾಗಿ ಈಗ ಕ್ಷತ್ರಿಯರನ್ನು ಕೊಲ್ಲುವಂಥದ್ದ? ಆ ಪ್ರಶ್ನೆ ಅಲ್ಲ. ಇದ್ದಾರೆ, ನಾನಿದ್ದೇನೆ, ದೊಡ್ಡ ಒಬ್ಬ ಇದ್ದಾನೆ ಅಂದಾಗ, ಪ್ರತಿಷ್ಠಿತ ವ್ಯಕ್ತಿಯೋ ಸಾಧನೆ ಮಾಡಿದವನೋ ಸಿದ್ಧಿಪುರುಷನೋ ಇದ್ದಾನೆ ಅಂದಾಗ ಉಳಿದವರಿಗೆ ಅಷ್ಟು ಸುಲಭದಲ್ಲಿ ಯಾವುದನ್ನು ಕೂಡ ತಪ್ಪನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಕಶ್ಯಪ ಭೂಮಿಯೇ ಅವರದು, ಅವರು ಕೊಟ್ಟದ್ದು ಉಳಿದವರಿಗೆ. ಇನ್ನು ಕೌರವ ನಾನು ಕೊಡುವುದಿಲ್ಲ ಅಂತ ಹೇಳಲಿಕ್ಕೆ ಏನುಂಟು? ಅದು ಪ್ರಶ್ನೆ ಬೇರೆ. ನನ್ನ ಜೊತೆಯಲ್ಲಿ ಇವರೆಲ್ಲ ಇದ್ದಾರೆ, ಅವರ ಜೊತೆಯಲ್ಲೇ ಬರ್ತಾರೆ. ಅವರು ಕೂಡ ಇಲ್ಲಿ ತಂಗುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಮುರಹಾರ ಬರ್ತಾನೆ, ಮುರನನ್ನು ನಾಶ ಮಾಡಿದವ ಹೌದಪ್ಪ. ಇಲ್ಲಿ ಯಾವ ಪಾಶವೋ, ಯಾವ ದುರುಳರೋ, ಯಾವ ದುಷ್ಪ್ರವೃತ್ತಿಯೋ, ಯಾರ ಮನಸ್ಸಿನಲ್ಲಿ ಕೆಟ್ಟದ್ದುಂಟೋ ಅದನ್ನು ಹರಣ ಮಾಡುವವ ಬರ್ತಾನೆ. ಅವನಿಗೆ ಒಂದು ಊಟ ಹಾಕಬೇಕು. ಧರ್ಮರಾಯ ಎಂಥ ಬುದ್ಧಿವಂತ, ಎಲ್ಲಿ ಊಟ ಮಾಡಬೇಡ ಅಂತ ಹೇಳಲಿಲ್ಲ. ಆದರೆ ಬೇಕಾದ ವ್ಯವಸ್ಥೆಯನ್ನೆಲ್ಲ ಅವನು ಮಾಡಿದ್ದಾನೆ ಅಂತ ಹೇಳಿದರೆ ನಾನು ಬೇರೆಯವ್ರ ಮನೆಯಲ್ಲಿ ಊಟ ಮಾಡುವುದೋ? ಊಟ ಮಾಡಬಾರದು ಅನ್ನುವುದನ್ನು ಪರೋಕ್ಷವಾಗಿ ನನಗೆ ತಿಳಿಸಿದ ಹಾಗಾಯಿತು. ಬಂದಿದ್ದೇನೆ, ಹೊರಟಂತಹ ಸ್ಥಳದಲ್ಲಿ ಹಾಗೆ ಮುಂದೆ ಮುಂದೆ ಬರ್ತಾ ಇರುವ ಹೊತ್ತಿಗೆ ಎಂತಹ ಸ್ವಾಗತ, ಎಂತಹ ಸ್ವಾಗತ! ಧೃತರಾಷ್ಟ್ರನೋ, ಭೀಷ್ಮನೋ, ದ್ರೋಣನೋ ಎಲ್ಲರೂ ಅಲ್ಲಲ್ಲಿ ನಿಂತು ಪುಷ್ಪವನ್ನು ಎರಚುತ್ತಾ ಇದ್ದಾರೆ, ಕಾಲಿಗೆ ಬೀಳ್ತಾ ಇದ್ದಾರೆ, ಪಾದವನ್ನು ತೊಳಿತಾ ಇದ್ದಾರೆ, ಕೈ ಮುಗಿತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಕೃಷ್ಣ ಕೃಷ್ಣ ಅಂತ 2 ಕೈಯನ್ನು ಹೀಗೆ ಎತ್ತಿ ಹೇಳ್ತಾ ಇದ್ದಾರೆ. 2 ಕೈಯನ್ನು ಮತ್ತೆ ನಾನು ಜೋಡಿಸಿ ಇಷ್ಟೇ ಮಾಡಿದ್ದು. ಕೃಷ್ಣ ಇಲ್ಲಿಗೆ ಬರಬೇಕು ಅಂತ ಹೇಳಲಿಕ್ಕೆ ಅವರಿಗೆ ಆ ಉದ್ವೇಗದಲ್ಲಿ ಆಗಲಿಲ್ಲ. ಹೇಳಲಿಲ್ಲ ಅಂತಲ್ಲ, ಭೀಷ್ಮರು ಕೈ ಮುಗಿದು ಹೀಗೆ ಮಾಡಿದರು, ನಾನು ಕೈ ಮುಗಿದೆ, ಅರ್ಥ ಆಯ್ತು ಅವರಿಗೆ, ತಲೆ ಅಲ್ಲಾಡಿಸಿದರು. ದ್ರೋಣಾಚಾರ್ಯರು ಹಾಗೆ ಅಂದರು, ಕೃಷ್ಣ ಕೃಷ್ಣ, ಅವರಿಗೂ ಕೈ ಮುಗಿದೆ. ಒಂದು ನಗು ಬಂತು ಅವರ ಮುಖದಿಂದ. ಹಾಗೆಯೇ ಪ್ರತಿಯೊಬ್ಬರನ್ನೂ ಮಾತಾಡಿಸಿ ಅವರ ಆಶೀರ್ವಾದವನ್ನು ಪಡೆದು ನನ್ನ ಶುಭ ಹಾರೈಕೆಯನ್ನು ಅವರು ಪಡೆದದ್ದೋ ಅಥವಾ ದೇವರು ಅಂತ ನಮಸ್ಕಾರ ಮಾಡಿದ್ದೋ ಗೊತ್ತಿಲ್ಲ. ಅಂತೂ ಅವರೆಲ್ಲರಿಗೂ ಕೂಡ ಅವರನ್ನು ಬಿಟ್ಟು ಮುಂದೆ ಬಂದಾಗ ಬೇಸರ ಯಾರ ಮುಖದಲ್ಲಿಯೂ ಬರಲಿಲ್ಲ. ಏನೋ ಒಂದು ಕೃಷ್ಣನನ್ನು ಕಂಡಂತಹ ತೃಪ್ತಿ, ಸಮಾಧಾನ, ನೆಮ್ಮದಿ, ಸಂತೋಷ ಅವರಲ್ಲಿ ಕಂಡಿದ್ದೇನೆ.
ಗೊತ್ತಿದೆ ಅವರಿಗೆ. ಹ್ಮ್. ಕೃಷ್ಣ ಎಲ್ಲಿಗೆ ಹೋಗ್ತಾನೆ, ಎಲ್ಲಿಗೆ ಹೋಗಬೇಕು ತೀರ್ಮಾನ ಯಾರೂ ಮಾಡಲಿಲ್ಲ. ಧರ್ಮರಾಯನು ಹೇಳಲಿಲ್ಲ. ಕೌರವನಿಗೆ ನಾನು ಬರ್ತೇನೆ ಅಂತ ಹೇಳಿದ್ದಷ್ಟೇ. ಎಲ್ಲಿಗೆ ಅಂತ ಹೇಳಲಿಲ್ಲ. ಅವನ ಮನೆಗೆ ಊಟಕ್ಕೆ ಬರ್ತೇನೆ ಅಂತ ಏನು ಹೇಳಿದ್ದಲ್ಲ. ಹಾಗಾಗಿ ಕೌರವನ ಕಡೆಗೆ ನಾನು ಹೋಗಲಿಲ್ಲ. ಎಲ್ಲಿಗೆ ಹೋಗುವುದು, ಎಲ್ಲಿಗೆ ಹೋದರೆ ಆದೀತು. ಎಲ್ಲೇ ಆಗಲಿ ಸಂಧಾನಕ್ಕೆ ಬಂದಂತಹ ವ್ಯಕ್ತಿ ಊಟ ಮಾಡಿದ ಅಂತಾದರೆ ದಾಕ್ಷಿಣ್ಯಕ್ಕೆ ಬೀಳ್ತಾನೆ. ಅದರಲ್ಲಿಯೂ ಕೌರವನ ಪರಿಸ್ಥಿತಿ ಅಂತದ್ದು. ದೂರ್ವಾಸರು ಪ್ರಪಂಚಕ್ಕೆ ಒಳ್ಳೆಯದು ಮಾಡುವವರು ಮನೆಗೆ ಬಂದರು. ಸ್ವಾಮಿ ಊಟ ಆಯಿತು, ಶಿಷ್ಯರ ಸಮೇತ ಊಟ ಮಾಡಿಸಿದ್ದಾಯಿತು. ಏನು ಬೇಕು ಕೌರವ ಕೇಳು ಅಂತ ಹೇಳಿದರೆ ಕೇಳಿದ್ದೇನು, ಇನ್ನೊಬ್ಬ ಹಾಳಾಗಲಿ ಅಂತ. ನೀವು ಪಾಂಡವರಲ್ಲಿಗೆ ಅವರು ಊಟ ಮಾಡಿದ ಮೇಲೆ ಇಷ್ಟೇ ಮಂದಿ 1000ಗಟ್ಟಲೆ ಶಿಷ್ಯರ ಸಮೇತ ಹೋಗಿ ಊಟ ಮಾಡಬೇಕು. ಅಲ್ಲಿ ಹೇಗೆ ಊಟ ಮಾಡಲಿಕ್ಕೆ ಸಾಧ್ಯ? ದ್ರೌಪದಿ ಊಟ ಮಾಡಿದ ಮೇಲೆ ಮತ್ತೆ ಅವತ್ತಿನ ದಿವಸ ಅನ್ನ ಬರುವುದಿಲ್ಲ, ಆಗುವುದಿಲ್ಲ. ಅವಳು ಊಟ ಮಾಡಿದ ಮೇಲೇ ಹೋಗಬೇಕು. ಇವನಿಗೆ ಬೇರೆ ಯಾವುದಾದ್ರೂ ವರ ಕೇಳಲಿಕ್ಕೆ ಆಗಲಿಲ್ವಾ? ದೇವರು ಕೊಡ್ತಾನೆ ಅಂತಾದರೆ ಮನಸ್ಸಿಗೆ ನೆಮ್ಮದಿಯ ಶಾಂತಿಯೋ ಆರೋಗ್ಯವೋ, ಇನ್ನೂ ಸ್ವಲ್ಪ ಭೂಮಂಡಲ ಹೆಚ್ಚಬೇಕು, ಅಥವಾ ಇನ್ನು ಎಲ್ಲಾದರೂ ಶತ್ರುಗಳಿದ್ದರೆ ಅವರನ್ನು ಗೆಲ್ಲುವ ಶಕ್ತಿ ಏನಾದರೂ ಕೇಳ್ಬೋದಿತ್ತ ಏನೋ. ಹೋಗಿ ಹೋಗಿ ಕೇಳಿದ್ಯಾರು? ಯಾರನ್ನ? ದಾಯಾದಿಗಳನ್ನು. ಅವರು ಹೋಗಬೇಕು. ದೂರ್ವಾಸರಿಗೆ ಸಿಟ್ಟು ಬಂದರೆ ಅದು ಹಸಿವಿನ ಸಂದರ್ಭದಲ್ಲಿ ಶಾಪ ಕೊಡ್ತಾರೆ, ಏನಕ್ಕೇನೋ ಆಗ್ತದೆ ಅನ್ನುವ ಕಲ್ಪನೆ ಮಾಡಿದ್ದು. ಇನ್ನು ನಾನು ಅಲ್ಲಿಗೆ ಊಟಕ್ಕೆ ಹೋದರೆ ಊಟ ಆದ ಮೇಲೆ ಕೃಷ್ಣ ಏನು ಬಂದದ್ದು ಅಂತ ಗೊತ್ತುಂಟು, ಆದರೂ ನೋಡು ಕೃಷ್ಣ, ರಾಗ ಎಳೆದ್ರೆ ಸಪ್ತ ಸ್ವರಗಳು ನನ್ನಿಂದಲೂ ಬರಬೇಕಷ್ಟೇ, ಮತ್ತೆ ಹೌದೌದು ತಲೆ ಅಲ್ಲಾಡಿಸ್ಬೇಕಷ್ಟೇ. ಯಾಕಂದ್ರೆ ಊಟ ಮಾಡಿದ್ದಲ್ವಾ. ಅದು ಒಳ್ಳೆಯ ಊಟ ಮಾಡಿದರೆ ಅಡ್ಡಿ ಇಲ್ಲ. ಕೆಲವೊಮ್ಮೆ ಕೆಲವರ ಮನೆಯಲ್ಲಿ ಊಟ ಮಾಡಿದರೆ ಅವರು ಹೇಗೆ ಸಂಪಾದನೆ ಮಾಡಿದ್ದಾರೆ ಗೊತ್ತಿಲ್ಲ, ಊಟ ಮಾಡಿದವರಿಗೂ ಆ ಪಾಪ ಬರ್ತದಂತೆ. ಅದಕ್ಕೆ ಸಾತ್ವಿಕತನದಿಂದ ಸಂಪಾದನೆ ಮಾಡಿದ್ದನ್ನು ಊಟ ಮಾಡಿದರೆ ಯಾವುದೇ ರೀತಿಯಲ್ಲಿ ಬುದ್ಧಿ ವಿಕಲ್ಪ ಆಗುವುದಿಲ್ಲ. ಇಲ್ಲ ಅಂತಾದರೆ ಆ ಕಲ್ಮಶ ಅರ್ಥಾತ್ ದೋಷಪೂರಿತವಾದಂತಹ ಅನ್ನವನ್ನು ತಿಂದವನಿಗೂ ಬುದ್ಧಿ ಭ್ರಮಣೆ ಆಗ್ತದೆ, ಬುದ್ಧಿ ವಿಕಲ್ಪ ಆಗ್ತದೆ. ಯಾಕೆ ಇದೆಲ್ಲ ನಾನು ಯೋಚನೆ ಮಾಡುವ ಹೊತ್ತಿಗೆ ನಮ್ಮ ಶಿಷ್ಯ ಒಬ್ಬ ಇದ್ದಾನೆ. ಶಿಷ್ಯ ಅಂತ ಹೇಳಿದರೆ ತಪ್ಪಾದೀತು, ನಮ್ಮವನೇ ವಿದುರ. ಬದಿಯಲ್ಲಿ ವಿದುರನ ಅರಮನೆ. ಆ ಅರಮನೆಗೆ ಹೌದಪ್ಪ ಅದು ಅರಮನೆಯೇ. ಹಿಂದೆ ರಾಜನೋ ಬಹುವಲ್ಲಭ, ರಾಜನಿಗೆ ಹಲವು ಮಂದಿ ಮಡದಿಯರಿದ್ರಂತೆ. ವಿದುರ ಹುಟ್ಟಿದ್ದಲ್ಲೇ, ದಾಸಿ ಪುತ್ರ ವಿದುರ. ಆ ದಾಸಿಯ ಮನೆ ಅದು. ದಾಸಿಯಲ್ಲಿಗೆ ಅರಸರು ಹೋಗ್ತಾ ಇದ್ರು ಅಂತ ಹೇಳಿದರೆ ಅರಸರು ಬರ್ತಾ ಇರುವ ಮನೆ ಅಂತಂದಾಗ ಸೌಕರ್ಯ ಇರುವುದಿಲ್ವಾ? ಬೇಕು ಬೇಕಂತ ವ್ಯವಸ್ಥೆಗಳೆಲ್ಲ ಇರ್ತದೆ. ಯಾಕಂದರೆ ದಾಸಿ ಬರುವಂತಹ, ದಾಸಿ ಇರುವಂತಹ ಸ್ಥಳ, ಅರಸ ಬರುವಂಥದ್ದು. ಅಲ್ಲೇ ಹುಟ್ಟಿದವ, ಮತ್ತೆ ವೇದವ್ಯಾಸರ ಅನುಗ್ರಹದಿಂದ ಹುಟ್ಟಿದವ ದಾಸಿ ಪುತ್ರ. ಋಷಿ ಪ್ರಣೀತವಾಗಿ ಋಷಿ ಸಂಕಲ್ಪದಿಂದ ಹುಟ್ಟಿದವ. ಆ ಸಾತ್ವಿಕತನ ಉಂಟು. ಮತ್ತೆ ಪಾಂಡವರ ಕಡೆಯಿಂದ ನಾನು ಬಂದಿದ್ದೇನೆ. ಅವರ ತಾಯಿ ಕುಂತಿ ಅಲ್ಲೇ ಇದ್ದಾಳೆ. ಆಮೇಲೆ ವಿದುರನ ಬದುಕು ಬಿಲ್ಲಿನ ಹಾಗೆ ಆಗಿದೆ. ಆ ಕಡೆಯೋ ಈ ಕಡೆಯೋ, ಒಂದು ತುದಿ ಪಾಂಡವರ ಕಡೆ, ಒಂದು ತುದಿ ಕೌರವರ ಕಡೆ, ಪೂರ್ತಿ ಬಗ್ಗಿ ಹೋಗಿದೆ. ಪಾಂಡವರ ಕಡೆಯಲ್ಲಿ ಕೌರವರ ಕಡೆಯಲ್ಲಿ. ಆಗಬಾರದು, ಬಿಲ್ಲು ತುಂಡಾಗಬೇಕು ಅನ್ನುವ ಒಂದು ಸಂಕಲ್ಪವನ್ನೂ ಮಾಡಿದ್ದೇನೆ. ಹಾಗಾಗಿ ದಾರುಕ ವಿದುರನ ಮನೆಗೆ ಹೋಗಲಿ ರಥ. ದೇವನು ಬಂದಿಯನೆ ಪಾಂಡವ ಭಾವನು ಒಲಿಯುವನೇ, ಪಾಂಡವ ಭಾವನು ಒಲಿಯುವನೇ.
ಕೃಷ್ಣ ಅಚ್ಯುತ ಗೋವಿಂದ ಮುರಾರೇ ಗೋವಿಂದ ಗೋವಿಂದ ಕೃಷ್ಣ. ಕಷ್ಟವು ಬಂದಾಗ ಕೃಷ್ಣ ಎನಬಾರದೆ ಎನಬಾರದೆ. ಕಷ್ಟ ಬರುವಾಗ ಮಾತ್ರವೇ ಕೃಷ್ಣನನ್ನು ನೆನಪಿಸಿಕೊಳ್ಳುವುದೇ ಅಲ್ಲ, ಇಷ್ಟದ ಸಂದರ್ಭದಲ್ಲೂ ಕೃಷ್ಣನನ್ನು ಯಾವಾಗ ನೆನೆಯಬೇಕು? ಸಂತತಂ ಚಿಂತೆಯಿತು ಅಂತ್ಯಕಾಲೇ ವಿಶೇಷತಃ. ಸತತವಾಗಿ ಚಿಂತನೆಯನ್ನು ಮಾಡು ಕೃಷ್ಣನನ್ನು. ಮಕ್ಕಳಾಡಿಸುವಾಗ, ಮಡದಿಯಳು ಅಕ್ಕರೆಯಳು ನುಡಿಯುವಾಗ, ರಥವನ್ನು ಏರಿ ಹೊರಟಾಗ ಕೃಷ್ಣ 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 ಎನ್ನಬಾರದೆ. ಇದನ್ನಲ್ಲವೇ ನಮಗೆ ಪಾಠ ಹೇಳಿಕೊಟ್ಟದ್ದು. ಆದರೆ ಕೃಷ್ಣ ಎನ್ನುವಂತಹ ಉದ್ಗಾರ ನನ್ನಿಂದ ಬರುವುದಕ್ಕೆ ಯಾವಾಗ ಆರಂಭ ಆದ್ದು? ಬಾಲ್ಯದಿಂದ ಬರಬೇಕಾಗಿತ್ತು. ಆದರೆ ಆಯಿತು, ನನ್ನಿಂದ ಸಾಧನೆ ಮಾಡುವುದಕ್ಕೆ ಆಗಲಿಲ್ಲ. ಬಾಲಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀಯ ಆಸಕ್ತ, ವೃದ್ಧಸ್ತಾವತ್ ಚಿಂತಾಸಕ್ತ. ಈಗ ತಲೆ ಹಣ್ಣಾಗಿದೆ, ಚಿಂತೆ ಆವರಿಸಿದೆ, ಆವಾಗ ಕೃಷ್ಣನ ನೆನಪಾಯಿತಲ್ಲ. ಹಾಗಾಗಬಾರದು. ಬಾಲ್ಯದಲ್ಲಿ ಆಟಪಾಠದಲ್ಲೇ ಕಾಲ ಕಳೆದು ಹೋಯಿತು. ತಾರುಣ್ಯದಲ್ಲೇ ಪರಸ್ಪರ ವ್ಯಾಮೋಹವಾಯಿತು. ಸಾಂಸಾರಿಕ ಬಂಧನದಲ್ಲಿ ಸಿಲುಕಿಯಾಯಿತು. ವೃದ್ಧಾಪ್ಯ ಆವರಿಸಿತುಂತಾಗುವಾಗ ಆಯುಷ್ಯವೇ ಕಳೆದು ಹೋಗುತ್ತಾ ಇದೆ. ಹಾಗಾದರೆ ಕೃಷ್ಣನನ್ನು ನೆನೆಯುವುದು ಯಾವಾಗ? ಕೃಷ್ಣನನ್ನು ನೆನೆಯಬೇಕು. ನಿತ್ಯ ನಿರಂತರ ಉಸಿರಿನ ಹಾಗೆ ನೆನೆಯಬೇಕು. ಉಣ್ಣುವಾಗ, ಹಾಡುವಾಗ, ಮಲಗುವಾಗ, ಓಡುವಾಗ, ಪ್ರತಿ ಸಂದರ್ಭದಲ್ಲಿ ಕೃಷ್ಣ ಕೃಷ್ಣ ಎನ್ನಬೇಕು. ಉಸಿರಿನಷ್ಟೇ ಪ್ರಾಮುಖ್ಯ. ಇವತ್ತು ಉಸಿರಾಡಲು ನನಗೆ ಸಮಯ ಅವಕಾಶ ಇಲ್ಲ. ಒಂದೆರಡು ಗಳಿಗೆ ಅಲ್ಲಿ ಗೋಡೆಗೆ ಹೊರಗಿ ಸುಮ್ಮನೆ ಇರ್ತೇನೆ ಅಂತ ಹೇಳಿದರೆ ಅದು ಸಾಧ್ಯ ಉಂಟೆ? ಹಾಗಾದರೆ ಉಸಿರಿನಷ್ಟೇ ಕೃಷ್ಣ ಎನ್ನುವಂತಹ ಮಾತು ನಮ್ಮಲ್ಲಿ ಬರಬೇಕಲ್ವೇ? ಆದರೆ ಆ ಭಾಗ್ಯ ಇವತ್ತಿಗೆ ಉಂಟೆ? ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ಶರೀರ ಇರುವಂಥದ್ದೇ ಧರ್ಮವನ್ನು ಆಚರಿಸುವುದಕ್ಕೆ. ಸತ್ಯಂ ವದ ಧರ್ಮಂ ಚರ. ಸತ್ಯವನ್ನು ನುಡಿ, ಧರ್ಮದಲ್ಲಿ ನಡೆ. ಹೇಳುವುದು ಹೌದು, ಆದರೆ ಎಲ್ಲೇ ಆಯಿತು, ನನ್ನಿಂದಲೂ ಆಗಲಿಲ್ಲ, ನನ್ನ ಸಂಸಾರದಿಂದಲೂ ಆಗಲಿಲ್ಲ. ಅನೃತಂಚಾಟುವಾದಶ್ಚ ಧನಯೋಗ ಮಹಾನಯಂ. ಸತ್ಯಂ ವೈದುಷ್ಯ ಮಿತ್ಯೇಶ ಯೋಗ ದಾರಿದ್ರ್ಯಕಾರಕ. ಎಷ್ಟು ಸತ್ಯ ಆಯಿತು ನೋಡಿ. ಅನೃತ ಅಂದರೆ ಸುಳ್ಳು, ಚಾಟುವಾದ ಅಂದರೆ ಬೇಡದ್ದು, ಅಧಿಕ ಪ್ರಸಂಗ. ಇದು ಯಾರ ಹತ್ರ ಉಂಟು ಅವ ಉನ್ನತಿಯನ್ನು ಪಡೆಯುತ್ತಾರೆ. ಯಾರ ಹತ್ರ ಪಾಂಡಿತ್ಯ ಉಂಟು, ಯಾರ ಹತ್ರ ಸತ್ಯ ಸಂಧತೆ ಉಂಟು, ಯಾರ ಹತ್ರ ಸರಳತೆ ಉಂಟು, ಅವ ದಟ್ಟ ಆಗುತ್ತಾನೆ ಅಲ್ವೇ? ಹೆಚ್ಚು ದೂರ ಬೇಡ. ನಮ್ಮ ಮನೆಯಲ್ಲೇ ಇದೆ ಇದಕ್ಕೆ ದೃಷ್ಟಾಂತ. ಅನೃತ ಮಾಡಿದವ, ವಂಚನೆ ಮಾಡಿದವ ಇದ್ದಾನಲ್ಲ ಕೌರವ, ಸತ್ಯವಾದಿ ಪಾಂಡಿತ್ಯವಂತ ಧರ್ಮರಾಯ ದಟ್ಟ ದರಿದ್ರನಾಗಿ ಹೋದಲ್ಲ. ಬೇರೆ ದೃಷ್ಟಾಂತ ಬೇಕೇ ಇದಕ್ಕೆ? ಇದನ್ನೆಲ್ಲ ನನ್ನ ಮನೆಯಲ್ಲಿ ನಾನೊಬ್ಬನೇ ಕುಳಿತುಕೊಂಡು ಯೋಚಿಸುವುದು ಯಾರಲ್ಲಿ ಹೇಳುವ ಹಾಗಿಲ್ಲ. ನಮ್ಮ ಸಾಂಸಾರಿಕ ಕಥೆಯನ್ನು ಮೇಲೆ ನೋಡಿ ಉಗಳಿದ್ರೆ ವಾಡಿಕೆಯಲ್ಲಿ ಮಾತುಂಟಲ್ಲವೇ? ನಮ್ಮ ಮುಖಕ್ಕೆ ಬೀಳುವಂಥದ್ದು. ಆದರೆ ಒಂದು ಸಮಾಧಾನ ಇದೆ, ಕಾಣದ ದೈವ ಬಂದು ನಮ್ಮನ್ನು ಪೊರೆಯುತ್ತಾ ಇದೆ ಅನ್ನುವಂಥದ್ದು. ಮತ್ತು ಯಾರು ಅಲ್ಲ, ಕಾಣದ ದೈವ ಅವನೇ. ನನ್ನ ಬಾಯಲ್ಲಿ ಬರ್ತದಲ್ಲ ಕೃಷ್ಣ. ಸ್ಪಷ್ಟ ಆಯಿತು ಮೊನ್ನೆಯ ದಿವಸ. ಸಭಾ ಮಧ್ಯಕ್ಕೆ ಎಳೆತಂದಲ್ಲ ನಮ್ಮ ಮನೆಯ ಸೊಸೆಯನ್ನು ದುಶ್ಯಾಸನ. ಆಕೆ ಗೋಗರೆದಳು, ಮುಟ್ಟಬೇಡಿ,
ನಾನು ಇವತ್ತು ಯಾರಿಂದಲೂ ಮುಟ್ಟುವ ಹಾಗಿಲ್ಲ, ನನ್ನನ್ನು ಯಾರು ಮುಟ್ಟುವ ಹಾಗಿಲ್ಲ. ನಮ್ಮಂಥ ಹೆಂಗಳೆಯರಿಗೆ ತಿಂಗಳಲ್ಲಿ 3 ದಿವಸ ಯಾರು ಮುಟ್ಟುವ ಹಾಗಿಲ್ಲ. ಮುಟ್ಟಬೇಡಿ ಮುಟ್ಟಬೇಡಿ ಗೋಕರದಿಲ್ಲ. ಆದರೆ ಆ ದ್ರೌಪದಿಯ ರೋದನ ಅರಣ್ಯ ರೋದನವಾಗಿ ಹೋಯಿತು. ಸಭೆಯಲ್ಲಿ ಸೆಳೆತಂದ, ಸೀರೆಗೆ ಕೈ ಇಕ್ಕಿದ, ಸೀರೆ ಸೆಳೆದು 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 ದೊಪ್ಪನ ಕೆಳಗೆ ಬಿದ್ದ. ಹಾಗಂತ ಸೀರೆ ಹುಟ್ಟಿಕೊಂಡದ್ದೆಷ್ಟು? ಪ್ರತಿಯೊಬ್ಬರು ಒಂದೊಂದೇ ಸೀರೆಯನ್ನು ಹುಟ್ಟಿಕೊಳ್ಳುವುದಲ್ಲವೇ? ಎಲ್ಲಿಂದ ಬಂತು ಸೀರೆ? ಅಕ್ಷಯಾಂಬರವಾಗಿ ಹೋಯಿತಲ್ಲ. ಹಾಗಾದ್ರೆ ಎಲ್ಲಿಯ ದ್ವಾರಕೆ, ಎಲ್ಲಿಯ ಹಸ್ತಿನಾವತಿ, ಅಲ್ಲಿಂದ ಬಂತಲ್ಲ ಸೀರೆ. ಬಂತು ಅಂತ ಹೇಳಿದ್ರೆ ಹೋಗು ದಾರುಕ, ಆ ದ್ರೌಪದಿಗೆ ಸೀರೆಯನ್ನು ಗಂಟನ್ನು ಕೊಟ್ಟು ಬಾ ಅಂತ ಕೃಷ್ಣ ಕಳಿಸಿದ್ದೇನೆ. ಹಾಗಾದರೆ ಎಲ್ಲಿಂದ ಬಂತು? ಇದಲ್ಲವೇ ಕೃಷ್ಣನ ಮಹಿಮೆ. ಹಾಗಾದರೆ ಅಲ್ಲಿಹನು ಇಲ್ಲಿಲ್ಲವೆಂಬ ಸೊಲ್ಲು ಸಲ್ಲದು. ಹೊರಗೆ ಒಳಗೆ ಮೇಲೆ ಕೆಳಗೆ ಅವನಲ್ಲದೆ ಅನ್ಯತ್ರ ಇಲ್ಲ. ಸ್ಪಷ್ಟ ಆಯ್ತಲ್ಲ. ಅವನ ಕಾರುಣ್ಯ ಉಂಟು. ಯಾರು ನಂಬುತ್ತಾರೋ ಅವನಿಗೆ ಖಂಡಿತವಾಗಿ ಕಾರುಣ್ಯ. ಆ ಸಮಾಧಾನದಿಂದ ನಾನು ಇದ್ದೇನೆ. ದಿವಸ ಆದರೂ ಕೃಷ್ಣನನ್ನು ನೋಡಬೇಕು ಅಂತ ಇತ್ತು. ಆದರೆ ಆ ಭಾಗ್ಯವನ್ನು ನಾನು ಪಡೆದಿದ್ದೇನೋ ಇಲ್ಲವೋ ಗೊತ್ತಿಲ್ಲ. ಯಾಕಂದರೆ ಆ ಭಾಗ್ಯವನ್ನು ಪಡೆದವರಲ್ಲ ನಾವು. ಮೊದಲಿನ ಕಾಲದಲ್ಲಾದರೆ ಎಲ್ಲಿದ್ದಾನೆ ಹರಿ ನಿನ್ನದು ಅಂತ ದುಷ್ಟ ಕೇಳಿದ ತಕ್ಷಣ ಅಪ್ಪಯ್ಯ ಅಲ್ಲಿದ್ದಾನಲ್ಲ, ಕಂಬದಲ್ಲೇ ಬಂದ ಉಗ್ರ ನರಸಿಂಹನಾಗಿ. ಆದರೆ ಈ ಕಾಲ ಅದಲ್ಲ. ಕಂಬಕ್ಕೆ ಹೊಡೆದ್ರೆ ದೇವ ಬರಲಿಕ್ಕಿಲ್ಲ. 6 ತಿಂಗಳು ಪ್ರಹ್ಲಾದ ರಾಜ, ಧ್ರುವರಾಜ ನಮೋ ಭಗವತೆ ವಾಸುದೇವಾಯ ಹೇಳಿದ ಪ್ರತ್ಯಕ್ಷ ಅದಲ್ಲ. ಆದರೆ ಈ ಕಾಲಕ್ಕೆ ಉಂಟೆ ಇದು. ಅಂಥ ಪುಣ್ಯವನ್ನು ನಾನು ಮಾಡಿಲ್ಲ. ಕೃಷ್ಣನನ್ನು ನೋಡುವಂತಹ ಯೋಗ್ಯ ಬರುತ್ತದೆಯೇ ಇಲ್ಲವೇ ಗೊತ್ತಿಲ್ಲ. ಆದರೆ ಒಂದು ವರ್ತಮಾನವನ್ನು ಕೇಳಿದೆ, ನಮ್ಮ ಆಸ್ಥಾನಕ್ಕೆ ಕೃಷ್ಣ ಬರ್ತಾನೆ ಎಂಬ ಹಾಗೆ. ಆದರೆ ನೋಡಬೇಕು ಅಂತ ಇತ್ತು. ಆ ರಾಜಬೀದಿಯಲ್ಲಿ 1000 ಮಂದಿ ಇರುವಾಗ ನಾನೊಬ್ಬ ಗುಂಪಿನಲ್ಲಿ ಗೋವಿಂದ ಆಗಿ ಬಿಡ್ತೇನೆ. ನನ್ನನ್ನೆಲ್ಲಿ ಕೃಷ್ಣ ನೋಡುತ್ತಾನೆ? ಅಲ್ಲ, ನಾನೆಲ್ಲಿ ಕೃಷ್ಣನನ್ನು ಕಾಣುವುದಕ್ಕಾಗುತ್ತದೆ? ಆದರೂ ನೋಡ್ಬೇಕನ್ನುವಂತ ತುಂಬು ಆಶಯದಿಂದ ಮನೆಯಲ್ಲಿ ಇದ್ದೇನೆ. ಏನು ಸದ್ದು ಕೇಳುತ್ತಾ ಉಂಟಲ್ಲ? ನಾನು ಏನನ್ನು ನೋಡುತ್ತಾ ಇದ್ದೇನೆ? ನನ್ನ ಕಣ್ಣಲ್ಲಿ ನೋಡಿದ ಚಿನ್ಮಯನ ಮೂರ್ತಿಯ ಮಾಡಿದವು ನಿಯತ ಸಂಸ್ತುತಿಗಳು ಕೃಷ್ಣ ಪೀದುಕೊಂಡ ಕೃಷ್ಣ ತನಗೆ ಲಕ್ಷ್ಮೀ ದಯವಾದನೆನುತಲ ವಿದುರನು ಗೋವಿಂದ. ತನಗೆ ಲಕ್ಷ್ಮೀ ದಯವಾದನೆನುತಲ ವಿದುರನಂದು ಕೃಷ್ಣ ಕೃಷ್ಣ ಪಾಡಿದ ಗುಣಗಣವ ಬೇಕಾದ ವರಗಳ ಬೇಡಿದ ಮನದೊಳಾನಂದ ಸಾಗರದೊಳಾಡಿದವು ಕೃಷ್ಣ ಕೈ ಮುಗಿದು ನಿಂದಿರಲ್ ಕವನ ತಕ್ಕೈಸಿ ಮುರಹರನೆಂದನು ಕೈ ಮುಗಿದು ನಿಂದಿರಲ್ ಕವನ ತಕ್ಕೈಸಿ ಮುರಹರನೆಂದನು ನೋಡಿದವು ಕೊಂಡಾಡಿದವು ಪಾಡಿದವು
ಕೃಷ್ಣ ನೋಡಿದ ಕಂದಣಿಯೇ ಆ ನಾನೇನನ್ನು ನೋಡ್ತಾ ಇದ್ದೇನೆ? ನನ್ನ ಈ ಮನೆಯ ಚಾವಡಿಯಲ್ಲಿ ಕುಳಿತುಕೊಂಡು ನನ್ನಷ್ಟಕ್ಕೆ ನಾನು ಮಾತನಾಡ್ತಾ ಇದ್ದ ಹಾಗೆ ನನ್ನ ಕಣ್ಣ ಮುಂಭಾಗದಲ್ಲಿ ನಾನೇನನ್ನು ನೋಡ್ತಾ ಇದ್ದೇನೆ? ನಮ್ಮ ಅಂಗಳದ ವಿಸ್ತಾರ ಅಲ್ಲಿಯವರೆಗೆ ಉಂಟು. ಅಂಗಳದ ಆ ಭಾಗದಲ್ಲಿ ರಥವೊಂದು ಬಂದು ನಿಂತಿತ್ತಲ್ಲ ಇದ್ದಕ್ಕಿದ್ದ ಹಾಗೆ. ಏನನ್ನು ಕಾಣುತ್ತಾ ಇದ್ದೆ? ರಥದಲ್ಲಿ ಮೇಲೆ ನೋಡಿದ್ರೆ ಗರುಡ ಧ್ವಜ. ಹಾಗಾದ್ರೆ ಗರುಡ ಧ್ವಜ ಇರುವಂತಹ ರಥ ಯಾರದು? ಮುಂಭಾಗದಲ್ಲಿ ಯಾರು ಕೂತದ್ದು? ಮುಂಭಾಗದಲ್ಲಿ ದಾರುಕ. ಹಾಗಾದ್ರೆ ರಥದ ಮುಂಭಾಗದಲ್ಲಿ ದಾರುಕ ಕೂತಿರ್ಬೇಕಾಗಿದ್ರೆ ರಥದ ಒಳಗೆ ಇರುವವನು ಕೃಷ್ಣ. ರಥದೊಳಗೆ ಕೃಷ್ಣ. ಹಾಗಾದ್ರೆ ರಥಸ್ಥಂ ಕೇಶವಂ ದೃಷ್ಟ ರಥದಲ್ಲಿರುವಂತಹ ಕೃಷ್ಣನನ್ನು ನೋಡು ಅಂತ ಹೇಳಿದ್ರಲ್ಲ. ನೋಡಿದ್ದೇನು? ನಾನು ಹೇಳಲಿಕ್ಕೆ ಉಂಟೆ? ನೋಡಿದನು ಹೇಳಲಿಕ್ಕೆ ಇಲ್ಲ, ನೋಡಿದ್ದೇನು ಹೇಳಲಿಕ್ಕೂ ಇಲ್ಲ. ಅವ ತೋರಿಸಿದ್ರೆ ಉಂಟು, ಇಲ್ಲದಿದ್ರೆ ಇಲ್ಲ. ನಾನಾಗಿ ನೋಡಿದೆ, ನಾನು ಹಾಡಿದೆ, ನಾನು ಬಾರಿಸಿದೆ, ನಾನು ನುಡಿದೆ, ಇಲ್ಲ ಹೇಳಲಿಕ್ಕೆ ಇಲ್ಲ. ನಾನು ನಡೆದೆ, ಇಲ್ಲ. ಅವ ನನ್ನನ್ನು ನಡೆಸಿದ್ರೆ ಉಂಟು, ಅವ ನನ್ನ ಬಾಯಲ್ಲಿ ನುಡಿಸಿದ್ರೆ ಉಂಟು, ಇಲ್ಲದಿದ್ರೆ ಯಾವುದು ಇಲ್ಲ. ಹತ್ತಿರವಿರುವಂತಹ ಹಸ್ತಿನಾವತಿ ಅರಮನೆಯಿಂದ ಇಲ್ಲಿ ಬರಬೇಕಾಗಿದ್ರೆ ನನ್ನ ನಾಲಿಗೆ ಅಡ್ಡ ಬಿದ್ದಿದ್ರೆ ನಾನು ನುಡಿಯುವುದಕ್ಕಿತ್ತೆ. ಹಾಗಾದ್ರೆ ನುಡಿಸುವವ ಒಳಗೆ ಒಬ್ಬ ಇದ್ದಾನೆ ಅಂತ ಸ್ಪಷ್ಟ ಆಯ್ತಲ್ಲ. ಆ ಅಭಿಮಾನಿ ದೇವತೆ ನನ್ನನ್ನು ನುಡಿಸ್ತಾ ಇದ್ದಾನೆ. ಅಭಿಮಾನಿ ದೇವತೆ ನನ್ನ ಕೈಕಾಲಲ್ಲಿ ಚೈತನ್ಯ ಇದ್ರೆ ಮಾತ್ರ ಉಂಟು, ಇಲ್ಲದಿದ್ರೆ ಅಗ್ನಿಯಲ್ಲಿ ಬಿದ್ದು ದಗ್ಧವಾಗುವ ಶರೀರವಲ್ಲವೇ ಇದು? ಹಾಗಾದ್ರೆ ಎಲ್ಲವೂ ಕೃಷ್ಣನ ಮಹಿಮೆ. ರಥಸ್ಥಂ ಕೇಶವನ್ ದೃಷ್ಟ. ಹಾಗಾದ್ರೆ ಆ ರಥ ಅದು ಅಲ್ಲಿ ಹೌದು, ಆದ್ರೆ ಇದೇ ರಥ, ಇದರಲ್ಲಿ ಒಳಗಿದ್ದಾನೆ ಕೃಷ್ಣ. ಆ ಭಾವನೆ ನನ್ನಲ್ಲಿ ಉಂಟು. ಹಾಗಾದ್ರೆ ಯದ್ಭಾವಂ ತದ್ಭವತಿ. ನನ್ನ ಭಾವನೆ ಇದ್ದ ಹಾಗೆ ಕೃಷ್ಣನೇ ಮುಂಭಾಗಕ್ಕೆ ಬಂದ ಅಲ್ಲ ಅಂತ ಕೃಷ್ಣನನ್ನು ನಾನು ಏನು ವರವನ್ನು ಬೇಡಲಿ? ನೀ ಕೊಟ್ಟ ಸೌಭಾಗ್ಯ ನಿಬಿಡವಾಗಿದೆ ನನಗೆ. ಮತ್ತೆ ಏನನ್ನು ಕೇಳಲಿ ನಾನು? ಮಡದಿಯನ್ನು ಕೇಳಲೆ? ಮಕ್ಕಳನ್ನು ಕೇಳಲೆ? ಇದ್ದಾರಲ್ಲ 105 ಮಂದಿ ಮಕ್ಕಳು. ಸಾಲದಿ ನನಗೆ ಸಾಕು ಕೃಷ್ಣ, ನನಗೆ ಸಾಕು. ಮಕ್ಕಳು ಸಾಕು, ಮಡದಿ ಸಾಕು, ಸಂಚಿತ ದ್ರವ್ಯ ಸಾಕು ಕೃಷ್ಣ, ಸಾಕು. ಇನ್ನೇನನ್ನು ನಿನ್ನಲ್ಲಿ ಬೇಡುವುದಿಲ್ಲ ಕೃಷ್ಣ. ಅಯ್ಯೋ, ನಾನು ನನ್ನಷ್ಟಕ್ಕೆ ಇಲ್ಲ ಇದ್ದೇನೆ. ಅಯ್ಯೋಕ್ಕೆ ಅಂಗಳದ ಕೆಳಗೆ ಇಳಿಬೇಕಲ್ಲ. ಆ ಅಂಗಳದ ಕೆಳಗೆ ಇಳಿದು ರಥದ ಮುಂಭಾಗದಲ್ಲಿ ಧೂಳಲ್ಲಿ ನಾನು ಹೊರಳಾಡಬೇಕು. ಅಲ್ಲ ಸಾಲದು, ರಥಕ್ಕೆ ಪ್ರದಕ್ಷಿಣೆ ಬರಬೇಕು. ಹಾಗಾದ್ರೆ ಒಂದು ಪ್ರದಕ್ಷಿಣೆ ಆಯಿತು. ಕಳೆದ ಯುಗದ ನನ್ನ ಪಾಪವನ್ನು ಪರಿಹರಿಸು ಸಾಕಲ್ಲ. ಹಾಗಾದ್ರೆ 2ನೇ ಪ್ರದಕ್ಷಿಣೆ ಆಯಿತು. ಈ ಜನ್ಮದ ನನ್ನ ಪಾಪ ಇದ್ರೆ ಅದನ್ನು ಪರಿಹರಿಸು ಕೃಷ್ಣ. 3ನೇ ಪ್ರದಕ್ಷಿಣೆಯೂ ಆಯಿತು. ಕೃಷ್ಣ, ನನಗಿನ್ನು ಜನ್ಮ ಬೇಡ ಕೃಷ್ಣ. ಅಚ್ಯುತ ಮಾಧವ ಗೋವಿಂದ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದಗೋಪ ಕುಮಾರಾಯ ಗೋವಿಂದ 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 ಮಾಯಾವಿ ಪರಮಾನಂತಕ್ತ ವೈಕುಂಠ ಉತ್ತಮಂ ಸ್ವಾಮಿ ಪುಷ್ಕರಣೆ ತೀರೆ ರಮಯ ಸಹಪಾದತೆ ಕಲ್ಯಾಣ ಅದ್ಭುತ ಗಾತ್ರ
ನಾರಾಯಣಾಯ ಕಾಮಿಕಾರ್ಥ ಪ್ರದಾಯಿನೇ ಕೃಷ್ಣ ಕೃಷ್ಣ ಮುರಾರೇ ಗೋವಿಂದ ಮಾಧವ ವಿದುರ. ಮಾಧವ, ಗೋವಿಂದ ಗೋವಿಂದ. ನನ್ನ ಸ್ವರಕ್ಕೆ ನನ್ನ ಸ್ವರ ಏರಿಸಬೇಕೋ ಕೃಷ್ಣ ಏನಯ್ಯ ವಿದುರ ಇದು? ಕೃಷ್ಣ ನಿನ್ನ ಭಕ್ತಿಗೆ ಮೆಚ್ಚಿದೆನು ಎನಗಿನ್ನು ತೀರದು ನಿನ್ನ ಪದಗಳಲ್ಲಿ ಏನಯ್ಯ ಇದು? ನಿನ್ನ ಭಕ್ತಿಗೆ ಮೆಚ್ಚಿದೆನು ಎನಗಿನ್ನು ತೀರದು ನಿನ್ನ ಪೊಗಳಲ್ಲಿ. ಏನು ಕೃಷ್ಣ ಏನ್ ಹೇಳಿದೀಯ? ಅನ್ನ ಬಾಣಗಳಿಲ್ಲದೆ ಬಳಲಿರ್ಬೇಕಾನೆನ್ನುವ ಅನ್ನ ಬಾಣಗಳಿಲ್ಲದೆ ಭಕ್ತಿಗೆ ಮೆಚ್ಚಿದೆನು ವಿದುರ ವಿದುರ ವಿದುರ. ಕೃಷ್ಣ 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 ಬೆಳಿಗ್ಗೆ ಸ್ನಾನ ಮಾಡಿದ್ಯೇನೋ ನೀನು? ಯಾಕೆ ಕೃಷ್ಣ? ಸ್ನಾನ ಮಾಡಿದ ಮೇಲೆ 12 ನಾಮಗಳನ್ನು ಹೇಳ್ಕೊಳ್ತಾರೆ. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ. ಅದು ನಿನ್ನದೇ ಹೆಸರಿನಲ್ಲಿ ಒಂದೊಂದು ನಾಮ ಎಳೆದುಕೊಳ್ಳುದು ಕೃಷ್ಣ. ಈಗ 24 ನಾಮ ಎಳೆದಾಗ ಉಂಟು. ಯಾಕೆ ಹಾಗಂತ ನಿನಗೂ 24 ಉಂಟಲ್ವೇ ಕೃಷ್ಣ? ಈಗ ಏನು ಕೃಷ್ಣ? ನಿನ್ನ ಮೈಯ ಬೆವರಿನ ಜೊತೆಯಲ್ಲಿ ಈ ಧೂಳನ್ನು ಹಚ್ಚಿಕೊಂಡ ಹಾಗೆ ಧೂಳಿನಲ್ಲಿ ಹೊರಳಾಡಿದ್ಯಲ್ಲ, ಎಲ್ಲ ಅಲ್ಲಲ್ಲಿ ನಾಮ ಎಳೆದಾಗ ಉಂಟು. ಹೌದು ಕೃಷ್ಣ. ಎಂತದು ಇದು ಅವಸ್ಥೆ? ಆದ್ರೆ ಒಂದು ಕೃಷ್ಣ, ನಿನ್ನ ಶರೀರದ ಬಣ್ಣ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ, ಈ ಗೋಪಿಯ ಬಣ್ಣವೇ ಗೊತ್ತಾಗುವುದು. ಹೌದು ಅದು ಗೋಪಿಯ ಬಣ್ಣ ಕೂಡ, ಅದು ಗೋಪಿ ಕೂಡ ನಿನ್ನ ಹೆಸರಿನಲ್ಲೇ ಉಂಟದು. ವಿದುರ ಕೃಷ್ಣ ಏನು ಭಕ್ತಿ ಅಂದ್ರೆ ಹೀಗೂ ಒಂದು ಉಂಟು ಅಂತ ನಾನು ಇವತ್ತೇ ತಿಳಿದದ್ದು. ಹೇಗೆ ಕೃಷ್ಣ? ಶ್ರವಣಂ ಓ ಅಂತ ನಾವು ಕೇಳಿದ್ದೇವೆ, ಹೌದು ಅಲ್ವಾ? ಹೌದು. ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ, ಹೌದು. ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಅದು ಕೊನೆದು ಅದೇ ಮಾಡಿದ್ದು ಕೃಷ್ಣ. ಈಗ ಧೂಳಿನಲ್ಲಿ ಹೊರಳುಂ ಒಂದು ಭಕ್ತಿ ಉಂಟಾ? ಅದು ಗೊತ್ತಿಲ್ಲ ಅಲ್ಲ, ಈಗ ಆಗ್ತದ? ಆದ್ರೆ ಹೇಳ್ಬೋದೇನ ಯಾರಾದ್ರೂ? ಧೂಳಿನಲ್ಲಿ ಹೊರಳಾಡುವುದು ಒಂದು ಭಕ್ತಿ ಕೃಷ್ಣ. ಅಲ್ಲ, ಎಂತದ ಏನು ಹೀಗೂ ಒಂದು ಭಕ್ತಿಯ ತುಷ್ಯತಿ ಕೇಶವ. ಭಕ್ತಿಯಿಂದ ಭಗವಂತ ಸಂತೋಷ ಪಡ್ತಾನೆ. ಓ ಒಂದು ರೀತಿಯಲ್ಲಿ ಭಕ್ತಿಯನ್ನ ಪ್ರದರ್ಶನ ಮಾಡುವುದರ ಜೊತೆಯಲ್ಲಿ ಸ್ತೋತ್ರ ಮಾಡುವುದು ಅಂತ ಹೇಳಿದ್ರೆ ಹೊಗಳುವುದೇ ಅಲ್ವಾ? ಹೌದು ಕೃಷ್ಣ. ಹೊಗಳಿಕೆ ಯಾರಿಗೆ ಬೇಡ ಹೇಳು? ಏನು ಎಂಥವನನ್ನೇ ಹೊಗಳ್ಳಿ. ಹೌದು. ಕೆಲವೊಮ್ಮೆ ಅವರೇ ಯೋಚನೆ ಮಾಡಿಕೊಳ್ತಾರೆ, ಓ ನನ್ನನ್ನೇ ಹೊಗಳುದಾ, ನನ್ನಲ್ಲಿ ಇಂಥದ್ದೆಲ್ಲ ಗುಣಗಳೇ ಇಲ್ಲ, ಆದ್ರೂ ಹೊಗಳ್ತಾ ಇದ್ದಾರೆ, ಇರ್ಲಿ ಇರ್ಲಿ ಇರ್ಲಿ, ಇಲ್ಲದನ್ನೆಲ್ಲ ಹೇಳ್ತಾರೆ ಅಂತ. ಆದ್ರೆ ಯಾಕೆ ಅವರು ಹೇಗೆ ಹೇಳ್ತಾರೆ? ಏನೋ ಒಂದು ಲಾಭ ಇರಬೇಕು. ಹೌದು. ಇದು ಪ್ರಪಂಚದ ವ್ಯವಹಾರದ ಕ್ರಮವೇ ಹಾಗೆ. ಕೊನೆಗೆ ಅದು ಬೇಕು, ಇದು ಬೇಕು, ಹಾಗಾಗಬೇಕು, ಹೀಗಾಗಬೇಕು ಅಂತ ಹೇಳುವಂಥದ್ದು. ಮೊದಲು ಹೊಗಳಿಕೆ. ಹೌದು. ಬೇಕು ಬೇಕಾದ ವರಗಳು. ಹೌದು. ಏನು ಬೇಕಾದರೂ ಕೇಳಿಕೋ. ನಿನ್ನ ಈ ಭಕ್ತಿ ಉಂಟಲ್ಲ, ಇದು ಪ್ರಪಂಚಕ್ಕೆ ಒಂದು ಆದರ್ಶ. ಆದರೆ ಕೃಷ್ಣ, ಈಗ ನೀನು ಹೇಳಿದ ಹಾಗೆ ಒಬ್ಬರನ್ನು ಹೊಗಳಿದ್ರೆ ಏನೋವನ್ನು ಬೇಕು ಅನ್ನುವಂಥದ್ದಕ್ಕೆ ಹೊಗಳ್ತಾನಂತೆ. ಹೌದು ಹೌದು. ಆದ್ರೆ ನಾನು ನಿನ್ನನ್ನು ಹೊಗಳಿದ್ದು ನನಗೇನು ಬೇಕು ಅಂತಲ್ಲ, ನನಗೇನು ಬೇಡ ಅಂತ ನಾನು ಹೊಗಳಿದ್ದು. ನನಗೆ 3 ಸುತ್ತನ್ನು ಬಂದಿದ್ದಿ. ಹೌದು.
ಪ್ರಾರಬ್ಧ, ಹ್ಮ್ ಸಂಚಿತ, ಆಗಾಮಿ. ಆಗಾಮಿ. ಹೌದು ಕೃಷ್ಣ. ಎಲ್ಲ ಕರ್ಮಗಳನ್ನು ಕಳೆದಾಯ್ತು ನೀನು. ಹೌದು. ಕರ್ಮ ಮುಕ್ತನಾಗಿದ್ದಿ. ಹ್ಮ್ ಈಗ ನೀನು ಹಗುರವಾಗಿದ್ದಿ. ಓ ಹಗುರ ಅದು ತೇಲಿಕೊಂಡು ಹೋಗ್ತದೆ. ಹೌದೇ. ಅದು ಎಲ್ಲಿಗೂ ಹೋದಿತ್ತು, ಆಹಾ ಯಾವ ಕಡೆಗೂ ಹೋದಿತ್ತು, ಆ. ಎಲ್ಲಿಯೂ ಮುಟ್ಟಿತು. ಹೌದೇ. ಹಗುರದ್ದು ಆಹಾ ನೋಡು ಕೃಷ್ಣ. ನೀನು ಮಾನಸಿಕವಾಗಿ ಹಗುರವಾಗಿದ್ದಿ. ಹ್ಮ್ ಆದರೆ ಈ ರೀತಿಯಾಗಿಯೂ ದೇವರನ್ನು ಒಂದು ಕೊಂಡಾಡ್ಲಿಕ್ಕೆ ಆಗ್ತದೆ ಅಂತ ತಿಳಿದದ್ದು ನಾನೇ. ಓ ಗೋಪಿಯರು ಎಲ್ಲ ಇದನ್ನು ನೋಡಿದ್ರೆ ಆಹಾ. ಓ ಆ. ವಿದುರ ಹೀಗೂ ಕೃಷ್ಣನನ್ನು ಒಲಿಸಿಕೊಂಡಿದ್ದಾನಲ್ಲ ಅಂತ ಅವರು ಅವರ ಇನ್ನು ಸೇವೆ ಜೊತೆಲಿ ಇದೊಂದು ಸೇವೆ ಶುರುವಾಗ್ತದೆ. ಯಾವುದು ಕೃಷ್ಣ? ಹೊರಳಾಡುದು. ನನ್ನನ್ನು ಎಲ್ಲಿಗೆ ಹೋಗ್ಲಿಕ್ಕೆ ಬಿಡ್ಲಿಕ್ಕಿಲ್ಲ ಇನ್ನು. ಅಯ್ಯೋ ಕೃಷ್ಣ. ನನಗೆ ಮೊದಲು ಅನುಭವ ಆಗಿದೆ. ಆಹಾ. ಬೇರೆ ಎಲ್ಲ ಕಡೆ ಹೋಗುವ ಹೊತ್ತಿಗೆ ಹೌದು. ಅವರಿಗೆ ಹೇಳದೆ ಹೋದಾಗಲೂ ಹೋಗುವಂತ ದಾರಿಯಲ್ಲಿ ಹೊರಳಾಡಿದ್ದು ಉಂಟು. ಹೌದು. ಸಮಾಧಾನ ಮಾಡಿದ್ದೇನೆ. ಹೌದು. ಆದರೆ ಈ ರೀತಿಯಾಗಿ ಧೂಳಿನಲ್ಲೇ ಹೊರಳಾಡಿಕೊಂಡು ಪ್ರಪಂಚದ ಅರಿವೇ ಇಲ್ಲದೆ ನಾನು ಎಲ್ಲಿದ್ದೇನೆ ಅಂತ ನಿನಗೆ ಗೊತ್ತಾಗುದಿಲ್ಲ. ಆಗಿಂದ ಮುಟ್ಟುತ್ತಾ ಇದ್ದಿ. ನನ್ನ ಕೈಯನ್ನು ಕಾಲಿಂದ ಮುಟ್ಟುತ್ತಾ ಇದೆಯೋ, ಕಾಲನ್ನು ಕೈಯಿಂದ ಮುಟ್ಟುತ್ತಾ ಇದೆಯೋ ಏನೂ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಒಟ್ಟಿನಲ್ಲಿ ಕೃಷ್ಣ ನಾನು ಹುಚ್ಚನಾಗಿ ಹೋಗಿದ್ದೇನೆ ಕೃಷ್ಣ. ಒಳ್ಳೆಯದು. ಯಾವುದು? ಈ ಹುಚ್ಚು ಬೇಕು. ಯಾವುದು? ಈ ಹುಚ್ಚು, ಹೊರಳಾಡುವುದು ಹುಚ್ಚು. ದೇವರನ್ನು ಕಂಡಾಗ ಏನು ಅಂತ ತಿಳಿಯುವುದಿಲ್ಲ. ಹೌದು. ಏನು ಅಂತ ಗೊತ್ತಾಗದ ಏನಕ್ಕೇನೋ ಆಗಿ ತನ್ನನ್ನೇ ತಾನು ಮರೆಯುವಂಥದ್ದೇ ಅಲ್ವೇ ಭಕ್ತಿ ಅಂತ ಹೇಳುವಂಥದ್ದು. ಹೌದು ಕೃಷ್ಣ. ನಾನು ಹೌದು ದೇವರಿಗೆ ಪ್ರೀತಿಯವನಾಗಬೇಕು. ನಾನೇ ಪ್ರೀತಿಯವ ಅಂತ ಹೇಳಿದ್ರೆ ಏನಾಗ್ತದೆ ಅಲ್ಲಿ? ಹೌದು. ಅಹಂಕಾರ ಅಂತ ಆಗ್ತದೆ. ಅದಕ್ಕೆ ನಾನೇ ಅಲ್ಲ, ನಾನೂ ಹೌದು. ಈಗ ನೀನು ನಿನಗೆ ಬೇಕಾಗಿ ನೀನು ಹೊರಳಾಡಿದ್ದಲ್ಲ, ಅಲ್ಲ. ನಿನಗೇ ಗೊತ್ತಿಲ್ಲ, ಇಲ್ಲ, ಏನೋ ಬೇಡ ಅದಕ್ಕೆ ಹೊರಳಾಡ್ತಾ ಇದ್ದೇನೆ. ಹೌದು. ಕೃಷ್ಣನನ್ನು ನೋಡಿದಂತಹ ಸಂತೋಷ. ಹೌದು ಕೃಷ್ಣ. ನಿನಗೆ ಸಂತೋಷ ಹೌದು. ಆದ್ರೆ ಒಂದುಂಟು ಕೃಷ್ಣ, ಈ ಕೆಲವು ಕಡೆ ರೂಢಿಯಲ್ಲಿ ಉತ್ಸವಗಳೆಲ್ಲ ಆಗುವಾಗ ಉತ್ಸವ ಮೂರ್ತಿ ಅಂತ ಕೆಲವು ಕಡೆ ಬರುವಂತದ್ದುಂಟು. ಆ ಉತ್ಸವ ಮೂರ್ತಿಗೆ ವೇದಿಕಾ ಪೂಜೆ ಅಂತ ಕೆಲವು ಕಡೆ ಮಾಡ್ತಾರೆ. ಹೌದು ಹೌದು. ಆ ದಿವಸ ಮನೆಯವರ ಸಂಭ್ರಮವೇ ಸಂಭ್ರಮ. ನಮ್ಮ ಮನೆಗೆ ದೇವರು ಬರ್ತಾರೆ, ದೇವರು ಬರ್ತಾರೆ, ನೀವು ಬನ್ನಿ, ನೀವು ಬನ್ನಿ, ಬನ್ನಿ, ದೇವರು. ಹೌದು ಹೌದು. ಹಾಗಾದ್ರೆ ವಿಗ್ರಹವೇ ಅಲ್ಲಿ ಬರುವಾಗ ಅಷ್ಟು ಸಂಭ್ರಮ. ಕೃಷ್ಣ ನೀನು ವಿಗ್ರಹ, ಲೀಲಾ ಮಾನುಷ ವಿಗ್ರಹ ನೀನು ಕೃಷ್ಣ. ಉತ್ಸವದ ವಿಗ್ರಹ ಬಂದಾಗ ಅದಕ್ಕೆ ಪೂಜೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ಸ್ವಾಗತ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಹೌದು. ಮಂಗಳಾರತಿಯೂ ಬೆಳಗ್ತಾರೆ. ಹೌದು. ಆದ್ರೆ ಹಲವು ಮಂದಿಯಲ್ಲಿ ಬರುವಂತದ್ದು ದೇವರು ತಿಂದಾದ ಮೇಲೆ ಏನು ಸಿಗ್ತದೆ ಅಂತಲ್ವಾ? ಹೌದು ಕೃಷ್ಣ. ಅಲ್ವಾ? ಹೌದು. ನೈವೇದ್ಯ, ಹೌದು, ಪ್ರಸಾದ ಅಂತ ಜೋರಾಗಿ ಪ್ರಚಾರ ಕೊಟ್ರೆ ಜನ ಖಂಡಿತವಾಗಿಯೂ ಸೇರ್ತಾರೆ. ಹೌದು. ಅದು ಬೇಕಲ್ಲ. ಹೌದು. ಅಂದ್ರೆ ಅವರೇ ಮೊದಲು ತಿನ್ನುವುದಲ್ಲ, ಆದರೆ ದೇವರಿಗೆ ನಿವೇದನೆ ಮಾಡಿದ ಮೇಲೆ ಅದು ಪ್ರಸಾದ. ಹೌದು ಅಲ್ವಾ? ಆದ್ರೆ ಇಲ್ಲಿ ನಾನು ಯಾರಿಗೂ ಹೇಳಿಕೆ ಕೊಟ್ಟಿಲ್ಲ. ಯಾಕಂದ್ರೆ ನೀನು ಒಂದು ಕೃಷ್ಣನ ವಿಗ್ರಹ, ನೀನು ಲೀಲಾ ಮಾನುಷ ವಿಗ್ರಹ ಇಲ್ಲಿ ಬರ್ತೆ ಅಂತ ನಾನು ಕನಸಲ್ಲೂ ಯೋಚಿಸ್ತಾ ಇದ್ದೆ. ಒಮ್ಮೆ ನೋಡಿದ್ರೆ ಆಯ್ತು ಅಂತ. ಆದ್ರೆ ಇವತ್ತು ಅದು ಸತ್ಯವಾಗಿ ವಿದುರ. ಓ ಕೃಷ್ಣ, ನೀನು ಯಾರಿಗಾದ್ರೂ ಕೃಷ್ಣ ಇಲ್ಲಿಗೆ ಬರ್ತಾನೆ ಅಂತ ಹೇಳಿದ್ರೆ ನಂಬ್ತಿದ್ರ? ಅದು ಇಲ್ಲ. ನಂಬುವ ಮಾತಾ ಇಲ್ಲ. ವಿದುರನಿಗೇನೋ ತಲೆ ಸರಿ ಇಲ್ಲ. ಹೌದು. ಈಗಾಗಲೇ ಪ್ರಾಯ ಆಗಿದೆ. ಹೌದು. ಯಾವುದು ಬೇಡ ಅಂತಿದ್ದಾನೆ. ಹೌದು. ಇದು ಪೂರ್ತಿ ಹುಚ್ಚು ಅಂತ ಹೇಳಲಿಕ್ಕಿಲ್ವಾ? ಆದ್ರೆ ಇವತ್ತು ಈ ಊರಿನ ಮಂದಿಗೆ ಒಂದು ಸತ್ಯ ಗೊತ್ತಿರಬಹುದು ಕೃಷ್ಣ, ಗೊತ್ತಾಗಬಹುದು. ಯಾಕಂದ್ರೆ ವಿದುರ ಇಷ್ಟರ ತನಕ ಜೀವವನ್ನು ಉಳಿಸಿಕೊಂಡಿದ್ದು ಇದಕ್ಕೆ ಇರಬೇಕು. ಯಾವುದಕ್ಕೆ? ಕೃಷ್ಣ ದರ್ಶನ ಆಗುವುದಕ್ಕೆ. ಕೃಷ್ಣ ದರ್ಶನ ಆದ ಮೇಲೆ ಇನ್ನು ನನಗೆ ಮೋಕ್ಷ ಆದ್ರೂ ಸಾಕು. ಕೆಲವರು ಹೇಳಿಯಾರು ಕೃಷ್ಣ ಮತ್ತು ವಿದುರ ಏನೇನೋ ಅಂತರಂಗದಲ್ಲಿ ಮಾತಾಡಿಕೊಂಡಿದ್ದಾರೆ. ನೀನು ಅಂತರಂಗದಲ್ಲಿ ಏನು ಹೇಳಿದ್ದೀಯೋ ಗೊತ್ತಿಲ್ಲ, ನನ್ನ ಅಂತರಂಗದ ಭಾವ ಏನೋ ನನಗೂ ಗೊತ್ತಿಲ್ಲ. ಅಂತೂ ಆ ಒಳಗಿರುವಂತಹ ಸಾತ್ವಿಕತನ ಒಂದಾಗಿದ್ದುಕೊಂಡು ಹೌದು ನೀನು ಗ್ರಹಿಸಲಿಲ್ಲ, ನಾನು ತೀರ್ಮಾನ ಮಾಡಿದ್ದಲ್ಲ. ಇಲ್ಲ. ಓ ಅಲ್ಲಿವರೆಗೆ ಬಂದಾಗ ಅಲ್ಲೆಲ್ವ ವಿದುರನ ಮನೆ, ಅಲ್ಲಿಗೆ ಹೋಗುವ ಅನ್ನುವ ತೀರ್ಮಾನ ಮಾಡಿಕೊಂಡು ನಾನು ಬಂದದ್ದು. ಮತ್ತೊಂದು ಉಂಟು ಕೃಷ್ಣ. ಈಗ ಸಾಮಾನ್ಯ ನಾವೆಲ್ಲ ತಿರುಗಾಟಕ್ಕೆ ಹೊರಟ್ರೆ ಅದು ತಿರುಗಾಟಕ್ಕೆ ಹೋದ್ರು ಅಲ್ಲ ಸಂಚಾರಕ್ಕೆ ಹೋದ್ರು ಹೀಗೆಲ್ಲ ಹೇಳುವಂಥದ್ದುಂಟು. ನೀನು ಹಾಗಲ್ಲ ಕೃಷ್ಣ. ನೀನು ರಥ ಏರಿ ಬಂದ್ರೆ ನಾವು ಹೋಗುದು ಯಾವುದೋ ಒಂದು ಬಂಡಿಯೋ ರಥವೋ ಇರ್ಲಿ, ಆದ್ರೆ ಅದು ತಿರುಗಾಟ ಸಂಚಾರ ಅಂತ ಆಗುತ್ತದೆ. ಆದ್ರೆ ಕೃಷ್ಣ ನೀನು ರಥ ಏರಿ ಬಂದ್ರೆ ಅದು ರಥೋತ್ಸವ. ಕೃಷ್ಣ ಇವತ್ತು ರಥೋತ್ಸವ, ನನ್ನ ರಥೋತ್ಸವ ನಡೆದದ್ದು ಹೌದು. ಹೌದು. ಆ ರಥೋತ್ಸವವನ್ನ ಎಳೆದುಕೊಂಡು ನೀನು ಹೊರಳಾಡಿದ್ದು ಹೌದು. ಹೌದು ಕೃಷ್ಣ. ಈಗ
ದೇವರಿಗೆ ಪೂಜೆ ಎಲ್ಲ ಮಾಡಿ ಆಯ್ತು, ಹೌದು. ಸಮಾಧಾನ ಆಯ್ತಾ ಇಲ್ವಾ? ಪೂಜೆ ಎಲ್ಲ ಮಾಡ್ಲಿಲ್ಲ. ಈಗ ಕೃಷ್ಣ, ನಾನು ಬಂದದ್ದು ಬಹಳ ದೂರದಿಂದ. ಎಲ್ಲಿಂದ? ನನ್ನ ಬಟ್ಟೆಯ ಬಣ್ಣ ಗೊತ್ತಾಗ್ತದೆ ನಿನಗೆ? ಇಲ್ಲ, ಗೊತ್ತಿಲ್ಲ. ಧೂಳು ಎಲ್ಲ ಸೇರಿಕೊಂಡಿದೆ, ಹೌದು, ಮೆತ್ತಿಕೊಂಡಿದೆ. ಹೌದು. ನೀನು ಹೇಗೆ ಗೋಪಿನಾಮವನ್ನು ಹಾಕೊಂಡಿದ್ದೀಯೋ ಅಂದ್ರೆ ಈಗ ನಾನು ಇದರಲ್ಲೇ ಒರೆಸಿಕೊಂಡ್ರೆ ಇಲ್ಲಿಯೂ ಗೋಪಿನಾಮ ಆಗ್ತದೆ. ಕೃಷ್ಣ, ನಿನ್ನ ಮೈ ಬಣ್ಣ ಕಪ್ಪು, ಆದ್ರೆ ಅಲ್ಲೇ ಕೆಂಪು ಕೆಂಪಾಗಿದೆ, ತಲೆಯೂ ಕೆಂಪಾಗಿದೆ, ಮುಖವು ಕೆಂಪು ಅಡರಿದೆ, ಅಂದ್ರೆ ಅಷ್ಟು ಧೂಳಾಗಿದೆ ಅಂತ ಆಯ್ತು. ಹೌದು. ಆ ಕಪ್ಪಿನ ಮೇಲೆ ಕೆಂಪು ಆವರಿಸಿ ಹೋಗಿದೆ. ಬಂದದ್ದು ಹೇಗೆ? ಮಳೆಗೆ ನಾನು ಬಂದದ್ದಲ್ಲ, ಅಲ್ಲ, ಬಿಸಿಲಿಗೆ ಬಂದದ್ದು. ಹೌದು, ದೂರದಿಂದ ಬಂದಿದ್ದೇನೆ. ಹೌದು. ಇದರಲ್ಲಿ ಏನು ಬಾಯಾರಿಕೆ ಆದ್ರೆ ಅಲ್ಲಲ್ಲಿ ಕುಡಿದುಕೊಳ್ಳಲಿಕ್ಕೆ ಏನಾದ್ರೂ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಲ್ಲ ನಾನು. ರಥದಲ್ಲಿ ಏನಿಲ್ಲ, ಏನಿಲ್ಲ. ನೋಡು ನೀನು, ಏನು ಉಂಟಾ? ಏನಿಲ್ಲ. ಅಷ್ಟು ದೂರದಿಂದ ಬಂದಿದ್ದೇನೆ, ಬೆವರು ಇಳೀತಾ ಇದೆ ಅಂತ ಆದಾಗ ಬಂದವರಿಗೆ ಒಂದು ಬಾಯಾರಿಕೆ ಕೇಳುವುದು. ಅನ್ನ ಪಾನಗಳಿಲ್ಲದೆ ಏನು ಬಳಲಿದ್ದೇನೆ. ನೀನು ಕೇವಲ ಮಂಗಳಾರತಿ ದೇವರನ್ನು ನೋಡಿದಷ್ಟು ಸಾಕಾಗುದಿಲ್ಲ. ಒಂದೇ ಸಮನೆ ಮಂಗಳಾರತಿ ಮಾಡುದು. ಅದು 100-108 ಮಂಗಳಾರತಿ ಇರ್ತದೆ. ಇಲ್ಲಿ ಒಂದ್ಸರಿ ನೋಡ್ತಾನೆ, ಕಣ್ಣು ಮುಚ್ಚುತ್ತಾನೆ, ಕಣ್ಣು ತೆರೆದಾಗ್ಲೂ ಮಂಗಳಾರತಿ, ಪುನಃ ಕಣ್ಣು ಮುಚ್ಚುತ್ತಾನೆ, ಕಣ್ಣು ತೆರೆದಾಗ್ಲೂ ಮಂಗಳಾರತಿ. ಓ ದೇವರೇ, ಅಲ್ಲಿ ಮಗು ಬೊಬ್ಬೆ ಹೊಡಿತಾ ಉಂಟು, ಹಸಿವೆ ಆಗ್ತಾ ಉಂಟು. ಒಂದು ಸಾರಿ ದೇವರ ಮಂಗಳಾರತಿ ನೋಡ್ಲಿಕ್ಕೆ ಚಂದ, 2 ಸಾರಿ ಚಂದ ಅಷ್ಟೇ. ಇಡೀ ಹೊತ್ತೇ ಅದನ್ನು ಮಾಡ್ತಾ ಇದ್ರೆ ಇಲ್ಲಿ ಉಳಿದವರು ಏನು ಹೇಳಿ ಯಾರು? ಆ ಮಂಗಳಾರತಿ ಮಾಡುವನಿಗೆ ಸ್ವಲ್ಪ ಹೇಳಿ ಸಾಕು, ದೇವರಿಗೆ ನೈವೇದ್ಯ ಕೊಡಿ. ಅಲ್ಲ, ಆ ದೇವರ ಬಿಂಬ ಕೂಡ ಆ ಮಂಗಳಾರತಿಯ ಶಾಖದಿಂದ ಬಿಸಿಯಾಗಿ ಹೋದಿತ್ತು. ಮಂಗಳಾರತಿ ಮಾಡಬೇಕಾದ ಎಷ್ಟು ಸಾರಿ? ಎಷ್ಟು ಕೃಷ್ಣ? 7 ಸಾರಿ ಮಾಡಬೇಕು. ಹೌದೇ? ಪಾದಕ್ಕೆ 4 ಸಾರಿ, ನಡು ಮಧ್ಯಕ್ಕೆ 2 ಸಾರಿ, ಆಮೇಲೆ ಹಣೆಗೆ 1 ಸಾರಿ, ಆಮೇಲೆ 7 ಸಾರಿ ಸುತ್ತು, 14 ಸಾರಿ ಮಾಡಿದ್ರೆ ಅದು ಶಾಸ್ತ್ರೋಕ್ತವಾದ ಆರತಿ. ಸುಮ್ಮನೆ ಇಲ್ಲ ಇದ್ರು ಏನೋ ಮಾಡ್ತಾ ಕೂತ್ಕೊಳ್ಳುದಲ್ಲ. ಅಂದ್ರೆ ಮತ್ತೆ ಸರ್ಪಾಕಾರದಲ್ಲಿ, ಕೂರ್ಮಾಕಾರದಲ್ಲಿ, ಚಕ್ರಾಕಾರ. ಎಂತ ಕೃಷ್ಣ, ಆರತಿ ಮಾಡಿದ ಮೇಲೆ ಮತ್ತೆ ಪುನಃ ಆರತಿಯನ್ನು ದೇವರಿಗೆ ಕೊಡುದು ಉಂಟಾ? ಅದಿಲ್ಲ ಕೃಷ್ಣ. ಏನೆಲ್ಲ ವಿಚಿತ್ರಗಳು ಉಂಟು ಈ ಪ್ರಪಂಚ. ಅದು ಭಕ್ತಿಯ ಪರಾಕಾಷ್ಠೆ. ಕೃಷ್ಣ, ನೀನು 14 ಅಂತ ಹೇಳಿದ್ದು ನನಗೆ ಮನಸ್ಸಲ್ಲಿ ಗಟ್ಟಿ ಆಯ್ತು. 14 ಬಾರಿ ಅಲ್ವಾ? ಅಂದ್ರೆ ನನ್ನಂತವರು ತಿಳ್ಕೊಳ್ಳುವುದು ಹೇಗೆ ಗೊತ್ತೇ? ನೀನು 14 ಲೋಕದ ಒಡೆಯ ಕೃಷ್ಣ. ಧನ್ಯನಾದೆ. ಏನಯ್ಯ ಅವನಿಗೆ ಮುಗಿಯಿತಾ ಹೀಗೆ ಹೊಗಳಿದ? ಧನ್ಯನಾದೆನು ದೇವ ಚಿತ್ತೈಸಿ ನೆನ್ನುತ್ತ ಕರೆದೊಯ್ದು ಬವಗೆ
ನಾನಿಷ್ಟೆಲ್ಲ ಮಾಡಿದ್ದಕ್ಕೆ ನೀನು ಹೇಳಿದ್ದು ಮೆಚ್ಚಿದೆ ಅಂತ ಹೇಳಿದೆ ಅಲ್ಲ ಕೃಷ್ಣ? ಮೆಚ್ಚಿದ್ದು ಹೌದು. ನಿನ್ನ ಮಂಗಳಾರತಿ ಎಲ್ಲ ಬಹಳ ಚೆನ್ನಾಗಿತ್ತು, ಬಾಯಿಯಲ್ಲಿಯೂ ಚೆನ್ನಾಗಿತ್ತು, ನಿನ್ನ ಕೈಯ ನಟನೆಯಲ್ಲೂ ಬಹಳ ಚೆನ್ನಾಗಿತ್ತು ಕೃಷ್ಣ. ಆದ್ರೆ ನನ್ನ ಹೊಟ್ಟೆ ಒಳಗೆ ಅದು ಯಾವುದು ತಾಗುದೇ ಇಲ್ವಲ್ಲ. ನೀನು ಮೆಚ್ಚಿದೆ ಅಂತ ಹೇಳಿದ್ದಕ್ಕೆ ನನ್ನದು ಒಂದು ವಾಕ್ಯ ಕೃಷ್ಣ, ಅದು ನಾನು ಧನ್ಯನಾದೆ. ಯಾಕೆ ಧನ್ಯನಾದೆ ಅಂದರೆ, ನೀನು ಹೇಳಿದೆ ಮೆಚ್ಚಿದೆ, ನನ್ನಂಥ ಭಕ್ತರು ಇರಲಿಕ್ಕೆ ಇಲ್ಲ ಅಂತ ಹೇಳಿದೆ. ಆದರೆ ನನಗೆ ಒಂದು ಅನುಮಾನ ಆಗ್ತಾ ಉಂಟು ಕೃಷ್ಣ. ಯಾಕಂದ್ರೆ ನನಗಿಂತ ಹೆಚ್ಚಿನ ಭಕ್ತರು ನಿನಗೆ ಇದ್ದಾರೆ ಕೃಷ್ಣ. ನಿನ್ನಂಥವರು ಇಲ್ಲ. ಕರೆದು ದಾನವ ಮಾಡಿದ ವೈರಿ ಕುಲದವ ನಾನಲ್ಲ ಕೃಷ್ಣ. ಆಹಾ, ಎಷ್ಟು ಬೇಕು ನಿಮಗೆ ಬಟ್ಟೆ, ಎಷ್ಟು ಬೇಕು ನಿಮಗೆ ಭೂಮಿ, ಎಷ್ಟು ಬೇಕು ನಿಮಗೆ ಅನ್ನ ಎಣ್ಣೆ ಸ್ವೀಕರಿಸಿ ಕರೆದು ದಾನ ಮಾಡಿದ ಅಲ್ಲ ನಿನ್ನ ವೈರ್ಯವ ಬಲಿಚಕ್ರವರ್ತಿ. ಅಂತ ಬಲಿಚಕ್ರವರ್ತಿಯೂ ನಾನು ಅಲ್ಲ. ಇನ್ನು ನಿನ್ನನ್ನು ಹೊತ್ತು ತಿರುಗುತ್ತಾ ಇದ್ದಾನಲ್ಲ ಒಬ್ಬ, ಹೊತ್ತು ತಿರುಗುವ ಗರುಡನಂದದಿ ನಾನು ಗರುಡನು ಅಲ್ಲ ಕೃಷ್ಣ. ಗರುಡ ನೀನಾಗುವುದು ಬೇಡ. ಹಾಗಾದ್ರೆ ನಿನ್ನ ಹಾಸಿಗಾದ ಉರಗನು ನಾನಲ್ಲ ಕೃಷ್ಣ. ಅಚ್ಯುತ, ಚ್ಯುತಿ ಇಲ್ಲದಂತಹ ನಿನ್ನ ಮಹಿಮೆಯನ್ನು ಹೇಗೆ ಬಣ್ಣಿಸಲಿ ಕೃಷ್ಣ? ನನ್ನ ಅನುಭವ ಸಾಲದು ಕೃಷ್ಣ. ಒಂದು ಪ್ರಶ್ನೆ ನಿನ್ನಲ್ಲಿ ಆಗಲೇ ಕೇಳಬೇಕಾಗಿತ್ತು. ಇದು ನನಗೆ ತುಂಬ ಆಪ್ತರಾದವರು ಪಾಂಡವರು ಹೇಗಿದ್ದಾರೆ ಕೃಷ್ಣ? ಪಾಂಡವರೆಲ್ಲರೂ ಕ್ಷೇಮವಾಗಿಯೇ ಇದ್ದಾರೆ. ನೀನು ಮತ್ತೆ ಪುನಃ ಪೀಠಿಗೆ ಶುರು ಮಾಡಿದ್ದ? ಅಲ್ಲಲ್ಲ, ಇನ್ನು ಒಂದು ಪ್ರಶ್ನೆ ಅಲ್ಲ, ನಾನು ಇಲ್ಲಿ ನಿನ್ನ ಪೂಜೆ ಸಾಕು ಮೆಚ್ಚಿದ್ದೇನೆ ಅಂತ ಹೇಳಿದ ಮೇಲೆ ಮತ್ತೆ ಮುಂದೆ ಹೋಗ್ತಿಂದ ಯೋಚನೆ ಮಾಡಿದ್ರೆ ಈಗ ನಿನಗೆ ನೆನಪಾಯ್ತು ಪಾಂಡವರು ಹೇಗಿದ್ದಾರೆ ಕೃಷ್ಣ. ಅವರ ಬಗ್ಗೆ ಎಲ್ಲ ಹೇಳಬೇಕಾದ್ರೆ ಅವರು 12 ವರ್ಷ ವನವಾಸ ಮಾಡಿದ ಕಥೆಯನ್ನೆಲ್ಲ ಹೇಳಲಿಕ್ಕೆ ನನಗೂ ಉಂಟು, ನೀನು ಕೇಳಲಿಕ್ಕೂ ಉಂಟು. ಹೌದು, ಮೊದಲು ಇಲ್ಲಿ ತಾಳ ಅಲ್ಲಲ್ಲ ಕೃಷ್ಣ, ಅದಕ್ಕಿಂತ ಮೊದಲು ತಾಳಕ್ಕಿಂತ ಮೊದಲು ಬೇರೆ ಆಗಬೇಕು. ಅಷ್ಟು ಆಗದೆ ನನಗೆ ಮುಂದೆ ಹೋಗ್ಲಿಕ್ಕೆ ಯಾಕಂದ್ರೆ ಈಗ ಪಾಂಡವರ ಕುರಿತಾಗಿಯೇ ಹೇಳಿದ್ದು. ಯಾಕೆ ಬಣ್ಣಿಸುವವರಾರು ಅಚ್ಯುತನ, ನನಗೆ ಬೇಕಾದ್ದು ಅದು. ಯಾಕಂದ್ರೆ ಪಾಂಡವರ ಕುರಿತಾಗಿ ನಿನಗೆ ಎಷ್ಟು ಮೋಹ ಉಂಟು, ಎಷ್ಟು ಆಪ್ತತೆ ಉಂಟು ಅನ್ನೋದಕ್ಕೆ ಒಂದು ದೃಷ್ಟಾಂತ ನನಗೆ ಒಂದು ನೆನಪಾಗುತ್ತದೆ ಕೃಷ್ಣ. ಆ ಪಾಂಡವರಲ್ಲಿ ಇತ್ತೀಚೆಗೆ ಹೋದೆ ಅಂತೆ ನೀನು? ಹೌದಪ್ಪ, ಹೌದು. ಆವಾಗ ಸ್ವಲ್ಪ ಸ್ನಾನಕ್ಕೆ ಬಿಸಿನೀರು ಆಗಬೇಕು ಅಂತ ದ್ರೌಪದಿಯಲ್ಲಿ ಹೇಳಿದಂತೆ. ಆಕೆ ಆದರೂ ಬಿಸಿ ನೀರು ಕಾಯಿಸಲಿಕ್ಕೆ ಆರಂಭ ಮಾಡುವಾಗ ಎಷ್ಟು ಕಾಯಿಸಿದ್ರು ಅದು ಬಿಸಿ ಆಗಲೇ ಇಲ್ಲ ಅಂತೆ ಕೃಷ್ಣ. ಹೌದಪ್ಪ, ಹೌದು. ಆಮೇಲೆ ಮತ್ತೊಂದು ಘಟನೆ ಆಯಿತು. ಕಾರಣ ಕೇಳಿದ್ಲು ಅವಳು. ಅಷ್ಟು ಪ್ರಚಾರ ಆಗಿದೆ ಅಲ್ಲ? ಅಲ್ಲಲ್ಲ, ಅದು ನಿನಗೆ ಗೊತ್ತಿದ್ದದೆ, ನಿನ್ನ ಕಥೆಯನ್ನೇ ನಾನು ನಿನಗೆ ಹೇಳುವುದು. ನನ್ನ ಬಾಯಲ್ಲಿ ಒಂದು ಸಂತೋಷ, ಆ ಸಂತೋಷ ನನ್ನ ಬಾಯಿ ಅಲ್ಲಲ್ಲ, ಒಳ್ಳೇದು ನನ್ನ ಬಾಯಲ್ಲಿ ಕೇಳಬೇಕು ಅಂತ ನಿನಗೆ ಉಂಟಲ್ಲ? ಉಂಟಲ್ಲ. ಹಾಗಾದ್ರೆ ಯಾಕಂದ್ರೆ ನಿನಗೆ ಹೇಳುವ ಅವಶ್ಯಕತೆ ಇಲ್ಲ, ಆದ್ರೆ ನನಗೆ ಮತ್ತೆ ಅದನ್ನು ಮೆಲುಕು ಮತ್ತೆ ಪುನಃ ಅದನ್ನು ಗ್ರಹಿಸಿಕೊಂಡು. ಹೌದೌದು, ಯಾಕಂದ್ರೆ ನಿನ್ನ ಮಹಿಮೆ ಅನ್ನುವಂಥದ್ದು ಉಂಟಲ್ಲ, ಅದು ಬೇಕಾದ್ದು ನನಗೆ. ಆದ್ರಿಂದ ಆಕೆ ಕೇಳಿದಾಗ ನೀನು ಒಂದು ಉತ್ತರ ಕೊಟ್ಟೆ ಅಂತೆ. ಅಮ್ಮ ದ್ರೌಪದಿ, ಆ ಹಂಡೆಯಲ್ಲಿರುವ ನೀರನ್ನು ಚೆಲ್ಲಿಬಿಡು, ಮತ್ತೆ ಬೇರೆ ನೀರನ್ನು ಹಾಕು, ಮತ್ತೆ ನೋಡು ಅಂತ. ಹಾಗೆಯೇ ಅವಳು ಮಾಡಿದ್ಲಂತೆ. ಹೌದಾ ಕೃಷ್ಣ? ಅದು ವಿಷಯ ಸತ್ಯ. ಆಮೇಲೆ ತಕ್ಷಣ ಉರಿ ಹಾಕಿದ ಕೂಡಲೇ ಹಾರಿತು, ಅಲ್ಲಿಂದ ಹಾರಿತು. ಅಲ್ಲಲ್ಲ, ನೀರು ಬಿಸಿ ಆಯ್ತು, ಮತ್ತೆ ಹಾರಿತು. ಹೌದು ಅಲ್ಲ, ನೀರನ್ನ ಇಡೀ ಚೆಲ್ಲಿದಾಗ ಹೌದು, ಅಲ್ಲಿಂದ ಒಂದು ಹಾರಿತು. ಅಲ್ಲಿಗೆ ಬಾ, ಅದು ಬೇಕಾದ್ದು ನನಗೆ. ಆಮೇಲೆ ನೀರು ಹಾಕಿದ್ದು. ಹೌದೌದು, ದ್ರೌಪದಿ ಅದು ಕೇಳಿದ್ಲು, ಆ ರಹಸ್ಯ ಏನು ಕೃಷ್ಣ ಅಂತ. ಆಗ ಹಾರಿದ್ದು ಯಾವುದು ಅಂದರೆ, ಅದು ನೀನು ಹೇಳದಿದ್ರೆ ನಾನೇ ಹೇಳ್ತೇನೆ. ನೀನೇ ಹೇಳಿಬಿಡು. ಅದು ಕಪ್ಪೆ ಒಂದು ಹಾರಿ ಹೋಯಿತು. ಹಾಗಾದ್ರೆ ಮೊದಲು ಯಾಕೆ ಬಿಸಿ ಆಗಲಿಲ್ಲ ನೀರು? ಕಪ್ಪೆಯ ಪ್ರಾಣ ಹೋಗುತ್ತದೆ. ಹೌದಪ್ಪ, ಈ ರಹಸ್ಯವನ್ನು ನೀನು ದ್ರೌಪದಿಗೆ ಹೇಳಿದೆ ಅಂತೆ ಕೃಷ್ಣ. ಆಮೇಲೆ ನೀರು ಬಿಸಿ ಆಯ್ತು. ನೀನು ಅಲ್ಲ, ನಿನಗೆ ಸ್ನಾನ ಅದು ಕೃಷ್ಣ ಸ್ನಾನ ಮಾಡುವುದಿಲ್ಲ ಅಂತ ಅಲ್ಲ, ಹಾಗಲ್ಲ, ನಿನ್ನ ಅಭಿಷೇಕವೇ ಮಾಡ್ತಾರಲ್ಲ. ನಿನ್ನ ಮಹಿಮೆಯ ಕುರಿತಾಗಿ ನನಗೆ ಒಂದು ಯೋಚನೆಗೆ ಬಂದದ್ದು. ಇರ್ಲಿ ಕೃಷ್ಣ, ಈಗ ಅಯ್ಯೋಯ್ಯೋ, ನೀನು ಅಂಗಳದಲ್ಲೇ ಇದ್ದೀಯಲ್ಲ ಕೃಷ್ಣ.
ಅಲ್ಲ, ನಾನು ಇಲ್ಲೇ ಇರ್ತೇನೆ, ನೀನು ಕತೆ ಮುಂದುವರಿಸು. ಎಂತದು? ನಾನು ಆಗಲೇ ಹೇಳ್ತಾ ಇದ್ದೇನೆ, ಹಸಿವೆ ಆಗ್ತಾ ಇದೆ, ಬಾಯಾರಿಕೆ ಆಗ್ತಾ ಇದೆ. ಈಗ ಮೃಷ್ಟಾನ್ನ ಭೋಜನ ಮಾಡಿದ್ರು ತುಂಬಾ ಬಾಯಾರಿಕೆ ಆದಾಗ ನೋಡಿ, ಹೋಳಿಗೆ ಉಂಟು, ಲಡ್ಡು ಉಂಟು, ಜಿಲೇಬಿ ಉಂಟು, ಎಲ್ಲ ತೆಗೆದುಕೊಳ್ಳಿ ಅಂತ ಹೇಳಿದ್ರೆ ಹೌದು, ಬಾಯಾರಿಕೆ ತಡೀಲಿಕ್ಕೆ ಆಗುದಿಲ್ಲ. ಏನು ಅದನ್ನು ನುಂಗುದ? ಅಲ್ಲ ಕೃಷ್ಣ, ಈಗ ಬಾಯಾರಿಕೆಗೆ ಬೇಕಾದ್ದು ಏನು? ಕೃಷ್ಣ ಪಾನ ಇಲ್ಲದೆ ಅಂತ ಹೇಳಿ ಆಯ್ತು. ಹೌದು ಕೃಷ್ಣ, ಹೊಗಳಿ ಮುಗಿ. ಇಲ್ಲ, ನನಗೂ ಸಂತೋಷ ಆಗ್ತದೆ, ನೀನು ಎಷ್ಟು ಮಾತಾಡಿದ್ರು ನನಗೆ ಸಂತೋಷವೇ. ಹೌದಲ್ಲ? ಯಾಕಂದ್ರೆ ಬರೀ ನೀವು ಮಾತಾಡುದು ಮಾತ್ರ ಅಲ್ಲ, ನಿನ್ನ ನಟನೆಯೂ ಉಂಟು. ಅದು ಕಣ್ಣಿಗೆ ಆನಂದ ಕೊಡ್ತದೆ, ಮಾತು ಕಿವಿಗೆ ಸಂತೋಷ ಕೊಡ್ತದೆ. ನಿನ್ನ ಈ ಚರ್ಯೆ ನೋಡುವ ಹೊತ್ತಿಗೆ ನಡಿಲಿ ನಾಟಕ. ಅದು ನಾಟಕ ಅಂತ ಹೇಳಬೇಡ, ಅದು ನೀನು ನಾಟಕ ಮಾಡುವ ನೀನು ಕೃಷ್ಣ. ಯಾಕೆಂದ್ರೆ ನಿನ್ನನ್ನು ಎಂತ ಹೇಳುದದು ಅದು ಬೇಡ, ನಾಟಕ ಅಂತ ಹೇಳಿ ಅದು ನನ್ನ ಬಾಯಲ್ಲಿ ಹೇಳುದಿಲ್ಲ, ಅದು ಬೇಡ. ಮತ್ತೊಂದು ಏನಂತ ಹೇಳಿದ್ರೆ, ನಿನಗೆ ಪಾನಕ ಅಂತ ಹೇಳಿದೆಯಲ್ಲ, ಹಾಗಂತ ಪಾನಕವನ್ನು ಅಂಗಳದಲ್ಲಿ ನಿಲ್ಲಿಸಿ ಕೊಡುವುದೇ ಕೃಷ್ಣ? ಅದು ಆಗುದಿಲ್ಲ. ನಿಂತು ಕುಡಿಬಾರ್ದು. ನಿಂತು ಕುಡಿಬಾರ್ದು. ಹೌದು, ಆರೋಗ್ಯಕ್ಕೆ ಒಳ್ಳೇದು. ಅದು ಆರೋಗ್ಯಕ್ಕೂ ಒಳ್ಳೇದಲ್ಲ. ಮತ್ತೆ ನಿನಗೇನಾಗಲಿಕ್ಕಿಲ್ಲ, ನಮ್ಮಂತವ್ರು ನಿಂತು ಕುಡಿದ್ರೆ ಅವ ಬರ್ತಾನೆ, ಸೂರ್ಯನ ಮಗ. ನಿನಗೇನಾಗಲಿಕ್ಕಿಲ್ಲ, ನೀನೇ ಅವನು. ಹೌದಪ್ಪ. ಆದ್ರಿಂದ ನಿನಗೇನಾಗ್ಲಿಕ್ಕುಂಟು? ನಾನು ನಿಂತು ಕುಡಿಯುವುದಿಲ್ಲ, ಯಾಕಂದ್ರೆ ನನ್ನ ನೋಡಿ ಕೃಷ್ಣ ನಿಂತು ಕುಡಿತಾನಂತೆ, ಕುಡಿಬಾರದು. ಹೌದೌದು, ಅದೊಂದು ತಪ್ಪು ಅಭಿಪ್ರಾಯ ಆಗ್ತದೆ. ಯಾವುದು ಕೂಡ ನಾವು ಅದನ್ನು ಆಚರಿಸಿ ಇನ್ನೊಬ್ಬರಿಗೆ ಮಾರ್ಗದರ್ಶನ ತೋರಿಸಬೇಕು. ಹೌದು, ನಮ್ಮನ್ನು ನೋಡಿ ಕಲಿಬೇಕು. ಹೌದು, ಹೇಳಬೇಕು ಅಂತಿಲ್ಲ. ಹೌದೌದು. ಅಂದ್ರೆ ಮತ್ತೇನಲ್ಲ, ನಾನೀಗ ಹೇಳ ಹೊರಟಿದ್ದು ಅಲ್ಲೇ ನಾನು ಕೊಡುವುದಿಲ್ಲ, ಹೀಗೆ ಒಳಗೆ ಬರಬೇಕು, ಒಳಗೆ ಬರಬೇಕು. ಬಂದೆ ಪುರುಷೋತ್ತಮ, ಬಂದೆ. ಮಗುಳ ಪುರುಷೋತ್ತಮನ ಸುಪತಿಗೆ ಕೈಯನ್ನು ಹಿಡಿದಿದ್ದೇನೆ. ಇದು ಅಂಗಳದಿಂದ ಮೆಲ್ಲ, ಇದು ಅಲ್ಲಿ ಮೆಟ್ಟಲುಂಟು, ಅದರಲ್ಲಿ ಮೆಲ್ಲ ಕಾಲಿಟ್ಟು ಮೆಲ್ಲಕ್ಕೆ. ಇದೇನು ಮನೆಯ ಬಾಗಿಲು ಬಹಳ ಸಣ್ಣದಿದೆಯಲ್ಲ? ಹೌದು, ಅದು ಕಾರಣ ಉಂಟು ಕೃಷ್ಣ. ಯಾಕಂದ್ರೆ ಒಳಗೆ ನಾನು ದೇವರು ಅಂತ ಒಬ್ಬ ನಂಬಿದವ ಒಳಗೆ ಇದ್ದಾನೆ. ಹಾಗಾದ್ರೆ ದೇವರು ಒಳಗೆ ಇದ್ದಾನೆ ಅಂತ ಹೇಳಿದ್ರೆ ತಲೆಯನ್ನು ಬಾಗಿ ಒಳಗೆ ಹೋಗಬೇಕಲ್ಲ ಕೃಷ್ಣ? ಕೇಳಿದ್ದು ನಾನು, ಬಾಗಿಲು ಬಹಳ ಸಣ್ಣದುಂಟು. ಬಾಗಿಲು ಸಣ್ಣದು, ಹಾಗಂತ ಮನೆ ಅದು ಸಣ್ಣದಲ್ಲ, ಅರಮನೆ. ಹೌದು, ಅದು ಹೆಬ್ಬಾಗಿಲು. ಹೆಬ್ಬಾಗಿಲು ಮತ್ತೊಂದು ಬಾಗಿಲು. ದೇವರಿಗೆ, ದೇವರ ಗರ್ಭಗುಡಿಯನ್ನು ಪ್ರವೇಶ ಮಾಡುವಂತ ಸಣ್ಣ ಬಾಗಿಲು. ಸಣ್ಣ ನಾವು ಬಾಗಿ ಹೋಗ್ಬೇಕು, ಬಾಗಿ ಹೋಗಬೇಕು, ಬೀಗಿ ಹೋಗುದಲ್ಲ, ಬೀಗಿ ಹೋಗುದಲ್ಲ. ಅದಕ್ಕೆ ಹಾಗಂತ ಇದು ನನ್ನಂತವರಿಗೆ ಮಾತ್ರ
ಈಗ ನಿನ್ನಂತವರಿಗೆ ಮಾತ್ರ ಅಂತ ಹೇಳಿದ್ರೆ ನಾನು ಬಗ್ಗದೆ ಹೋದ್ರೆ ಅದು ಅದು ಹೌದು ಅದು ಹೌದು ಕೃಷ್ಣ, ಅದು ಹೌದು. ನೀನು ಈಗ ಬಗ್ಬೇಕಾಗ್ತದೆ. ಪ್ರಪಂಚಕ್ಕೇ ಅದೊಂದು ಪಾಠ. ದೇವರ ಕೋಣೆಯ ಬಾಗಿಲು ಸಣ್ಣದಿರಬೇಕು, ಬಾಗಿ ಹೋಗುವ ಹಾಗೆ ಇರಬೇಕು. ಹೌದು, ದೇವರ ಒಳಗೆ ವಿಸ್ತಾರವಾಗಿರ್ತಾನೆ. ಹೌದು ಕೃಷ್ಣ, ಬಂದಿದ್ದೇನೆ. ಹೌದು, ಬಾಗಿಲು ಸಣ್ಣದು, ಆದ್ರೆ ಮನೆ ಅರಮನೆ ಮಾತ್ರ. ಯಾಕಂದ್ರೆ ಹಿರಿಯರಿಂದ ಬಂದದ್ದು. ನಮ್ಮಲ್ಲಿ ಗೊತ್ತಿತ್ತು ನನಗೆ. ಇದ್ದು ಈ ಹಸ್ತಿನಾವತಿಯಲ್ಲಿ ಇರುವುದು 3 ಅರಮನೆ. ಭೀಷ್ಮಾಚಾರ್ಯರ ಒಂದು ಅನುಗ್ರಹ ಅದು. ಒಂದು ಧೃತರಾಷ್ಟ್ರ ಚಕ್ರವರ್ತಿಗಳಿಗೆ, ಮತ್ತೊಂದು ಪಾಂಡು ಚಕ್ರವರ್ತಿಗಳಿಗೆ, ಮತ್ತೊಂದು ಇದು ನನ್ನದು ಅಂತ ಹೇಳುವುದಿಲ್ಲ, ಇದು ನನ್ನದು ಅಂತ ಹೇಳುವುದಿಲ್ಲ. ನನ್ನ ಮನೆ ಅಲ್ಲ, ನೀನು ವಾಸ ಮಾಡುವಂತ ಮನೆ ನಿನ್ನದೇ. ನಿನ್ನದೇ ಅಂತ ಹೇಳಿದ್ರೆ ನನ್ನದು. ಅಲ್ಲಿದೆ ನನ್ನ ಮನೆ ಅಲ್ಲ ಇದು, ಅಲ್ಲಿದೆ ನನ್ನ ಮನೆ. ಇದು ಬಂದೆ ಸುಮ್ಮನೆ, ಇದು ಸುಮ್ಮನೆ ಕೃಷ್ಣ. ಇದು ಸುಮ್ಮನೆ ಒಂದು ಮನೆ, ಇದು ಸುಮ್ಮನೆ ಒಂದು ಮನೆ, ಅದು ನಿನ್ನದೇ. ಅದು ಸುಮ್ಮನೆ ಒಂದು ಮನೆ. ಆದ್ದರಿಂದ ಕೃಷ್ಣ, ನೀನು ಪುರುಷೋತ್ತಮ, ನಾವೆಲ್ಲ ಒಬ್ಬ ಆಕೆಗೆ ಪುರುಷ. ನೀನು ಹಾಗಲ್ಲ, ನೀನು ಪುರುಷೋತ್ತಮ. ಆದ್ದರಿಂದ ಇದು ಮನೆ ಒಳಗೆ ಬಂದೇ ಅಲ್ಲ. ಆದ್ರೆ ಒಂದು ಉಂಟು ಕೃಷ್ಣ, ಸಾಮಾನ್ಯವಾಗಿ ಬಂದವರನ್ನು ಒಳಗೆ ಬರ್ಬೇಕಾದ್ರೆ ಅಲ್ಲಿ ನೀರುಂಟು, ಕಾಲು ತೊಳೆದು ಬನ್ನಿ ಅಂತ ನಾವು ಅವರಿಗೆ ಹೇಳ್ತೇವೆ. ಆದ್ರೆ ನೀನು ಕಾಲು ತೊಳೆಯುವುದು ಬೇಡ ಕೃಷ್ಣ, ನೀನು ಹೀಗೆ ಕೂತುಕೋ. ನೀನು ಕಾಲು ತೊಳಿಲಿಕ್ಕೆ ಹೇಳಲೂ ಇಲ್ಲ. ಅಲ್ಲಲ್ಲ, ನನಗೆ ನಿನ್ನ ಈ ಸೇವೆಯಲ್ಲಿ ಮರೆತೇ ಹೋಯ್ತದ್ದು. ಅಲ್ಲ, ನೀನು ಕಾಲು ತೊಳೆದ ಮನೆಯೊಳಗೆ ಬರ್ಬಾರ್ದು. ಹೌದು, ನೀನು ಅದನ್ನು ಹೇಳಲೂ ಇಲ್ಲ. ಅಲ್ಲಲ್ಲ, ಬರ್ಬಾರ್ದು ಅಂದ್ರೆ ಅದು ಆಗದ ಹಾಗೆ. ಅದು ಮತ್ತೆ ನೀನು ನೆನಪಿಸ್ತಿ, ಯಾವುದು ಸೂರ್ಯನ ಮಗ ಬರ್ತಾನೆ ಅಂತ. ಅದು ಅವ ಬರುದು ಬೇಡ, ಈಗ ಇಲ್ಲಿಗೆ ಬರುವುದಿಲ್ಲ. ನೀನು ಬಂದ ನಂತರ ಅವ ಯಾಕೆ ಬರ್ತಾನೆ? ಯಾರು? ಅದು ಸರಿ, ಗೊತ್ತಾಯ್ತಲ್ಲ? ಹೌದಪ್ಪ. ನೀನು ಬಂದ ನಂತರ ಅವ ಬರುವುದಿಲ್ಲ, ನನ್ನ ಮನೆಗೆ ಬರ್ಲಿಕ್ಕಿಲ್ಲವ. ಈಗ ನಾನು ಹೋಗಿ ಕಾಲು ತೊಳೆದು ಬರ್ಬೇಕಾ? ಬೇಡ, ನಾನು ತೊಳಿಲಿಕ್ಕುಂಟು. ನಾನು ತೊಳಿಬೇಕಾಗಿದ್ರೆ ಇದು ಒಂದು ಸುಪ್ಪತ್ತಿಗೆ, ನೀನು ಅದರಲ್ಲಿ ಕೂತ್ಕೊಳ್ಬೇಕು. ಆದೀತು. ಎಂತದ? ನೀನು ಹೇಳೋ ಮೊದಲೇ ಕೂತಿದ್ದೇನೆ. ಕೂತಿದ್ಯಲ್ಲ? ಹೌದು. ಆದ್ರೆ ಏನು ಅಲ್ಲಾಡ್ತಾ ಉಂಟಿದು? ಹೌದಾ, ಅದಕ್ಕೆ ಹೇಳಿದ್ದು ನಾನು, ಅಲ್ಲಾಡ್ತಾ ಉಂಟು. ನೀನು ಭೂಮಿ ದೇವ, ಇಡೀ ಭೂಮಿಯ ಒಡೆಯ, ಭೂಮಿಯಷ್ಟು ಭಾರ ಇರುವವನು. ಇದು ಅಷ್ಟು ಭಾರ ಇಲ್ಲ. ಇದಕ್ಕೆ ಕಾಲು ಇರುವುದು 3. ತ್ರಿಕರಣ ಪೂರ್ವಕ ಅಂತ ಹೇಳ್ತಾರೆ. ಹೌದು. ತ್ರಿಗುಣಗಳು ಅಂತ ಹೇಳ್ತಾರೆ. ಹೌದು. ತ್ರಿಮೂರ್ತಿಗಳು ಅಂತ ಹೇಳ್ತಾರೆ. ಸರಿ. ಈಗ ಇದಕ್ಕೂ 3 ಅಂತ ಹೇಳ್ತಾ ಇದ್ದಿ. ಹೌದೌದು. ಅದಕ್ಕೆ ನನ್ನದು ಒಂದು ಪ್ರತ್ಯೇಕವಾಗಿ ಉಂಟು. ಒಂದು ಧರ್ಮ, ಒಂದು ಅರ್ಥ, ಇನ್ನೊಂದು ಕಾಮ. ಧರ್ಮ ನನ್ನಲ್ಲಿ ಏನು ಇಲ್ಲ, ಅರ್ಥ ಸ್ವಲ್ಪ ಉಂಟು. ಇವತ್ತು ನಾಳೆಗೆ ತಕ್ಕ ಒಂದು ಉಂಟು ಅರ್ಥ, ಅದೇನೋ ಸ್ವಲ್ಪ ಸಿಗ್ತದೆ ಅಲ್ಲಿ. ಹೌದು. ಧರ್ಮ ಇಲ್ಲ, ಅರ್ಥ ಸ್ವಲ್ಪ ಉಂಟು, ಕಾಮ ಬೇಕಾದಷ್ಟು ಉಂಟು. ಯಾವುದು? ಅದು ಬೇಕು, ಇದು ಬೇಕು, ಸಂಸಾರ ಬೇಕು, ಹೆಂಡತಿ, ಮಕ್ಕಳು, ಸಂಸಾರ, ಪಾಂಡವರು, ಕೌರವರು, ಆಶಯ, ಕಾಮ, ಆಸ್ತಿ ಪಾಸ್ತಿ, ಪಾಲುಪಟ್ಟಿ ಎಲ್ಲ ಉಂಟು ಕೃಷ್ಣ. ಇದ್ರನಿಗೂ ಇಷ್ಟು ಕಾಮ ಉಂಟಲ್ವ? ನಾನು ಮನುಷ್ಯ ಅಲ್ವೇ ಕೃಷ್ಣ? ಅನ್ನ ತಿನ್ನುವವನಲ್ವೇ ಕೃಷ್ಣ? ಅಯ್ಯೋ ದೇವರೇ. ಆದ್ರಿಂದ ಆ ಕಾಮದಿಂದಲಾಗಿ ಆಗ ಪ್ರಶ್ನೆ ಬಂದದ್ದು ಕೃಷ್ಣ. ನೀನು ಗ್ರಹಿಸಿರ್ಬಹುದು, ಪಾಂಡವರು ಹೇಗಿದ್ದಾರೆ, ಹಾಗಿದ್ರೆ ಕಾಮ ಇಲ್ಲದೆ ಬರ್ತದೆ ಕೃಷ್ಣ? ಹೌದೇ? ಹೌದು. ಈಗ ಹೇಳು ಕೃಷ್ಣ, ಧರ್ಮ, ಅರ್ಥ, ಕಾಮ 3 ಕಾಲು, ಇನ್ನು 4ನೇ ಕಾಲು ಅದು ನೀನು ಹಾಕಬೇಕು ಕೃಷ್ಣ. ನಾನೇ ಕೊಡ್ಬೇಕಷ್ಟೇ, ನೀನೇ ಹಾಕಬೇಕು. ನನ್ನ ಕಾಲನ್ನೇ ಒಂದು ಮೋಕ್ಷವನ್ನಾಗಿ. ಬೇಡ, ಮತ್ತೆ ಬೇಡ. ಹೇಗೆ? ನೀನೇ ಮುಂದುವರಿಸ್ತಿ ಮತ್ತೆ. ಹೌದು. ಅಲ್ಲ, ಒಂದು ಕಾಲು ನಾನೇ ನನ್ನ ಕಾಲನ್ನು ಕೊಟ್ರೆ, ಹೌದು, ಅಲ್ಲಿಗೆ ನಿನ್ನ ಈ ಧರ್ಮ ಅರ್ಥ ಕಾಮಕ್ಕೆ ನನ್ನ ಒಂದು ಕಾಲು ಅಲ್ಲಿಗೆ ಮೋಕ್ಷ ಆಯ್ತು. ಹೌದು, ಅಷ್ಟಾದ್ರೆ ಸಾಕು. ಆದ್ರೆ ಆ 2 ಪಾದ ಉಂಟಲ್ಲ ಕೃಷ್ಣ, ಇದು ಅಲ್ಲೊಂದು ಹರಿವಾಣ ಇಟ್ಟಿದ್ದೇನೆ. ಆ ಹರಿವಾಣದಲ್ಲಿ ನಿನ್ನ ಪಾದವನ್ನು ಇಡಬೇಕು. ಆಗಲಿ. ಆ ಪಾದವನ್ನು ತೊಳಿಲಿಕ್ಕುಂಟು ನನಗೆ. ಹಾಗಂತ ನಾನು ಒಬ್ಬನೇ ತೊಳೆಯುವುದಲ್ಲ, ನನಗೊಬ್ಳು ಹೆಂಡತಿ ಇದ್ದಾಳೆ. ನಾನು ವಿಧುರ ಅಲ್ಲ, ವಿದುರ. ಆದ್ದರಿಂದ ಅವಳನ್ನು ಕರೆದು ನಿನ್ನ ವಿಷಯಕ್ಕಾಗಿ 1-2 ಮಾತನ್ನು ಹೇಳಿ, ನಿನ್ನ ಇಷ್ಟದಂತೆ
ಹಾಡು ಕೃಷ್ಣ. ಆದ್ರೆ ಒಂದು ಹೇಳಿದ್ದು ನೆನಪಿರ್ಲಿ. ಯಾವುದು ಕೃಷ್ಣ? ತಾಳ ಹಾಕ್ತಾ ಉಂಟು ಕೃಷ್ಣ. ಪಾರಸವಿ ಶ್ರೀರಮಣ ದಯವಾದಯ ಮಗಿನು ನಾನು ಲೋಕದ ಎಡೆಯುವುದು ಶ್ರೀರಮಣ ಶ್ರೀರಮಣ ದಯವಾದಯ ಮಗಿನ್ನಾರು ಲೋಕದೊಡೆಯುವ ನೀ ಕಣ್ಣಾರೆ ನೋಡಿದು ಏರ್ಜೋ ಬೆಂದಣ ನೋಡ ನೋಡ ನೀ ಕಳ್ಳಾರೆ ನೋಡಿದು ಬೀದು ಬೆಂದಣ ಘೋರ ದುರಿದವ ಎಂದಲೂ ಸತಿಯೊಳಂದು ನೀ ಕಣ್ಣಾರೆ ನೋಡಿದು ತೀರ್ಚು ಬೆಂದಣ ಘೋರ ದುರಿದವನೆಂದ ಸತಿಯೊಳು ಶ್ರೀರಮಣ ದಯವಾದಯ ಮಗೆ ಕೃಷ್ಣ, ವಿದುರ. ನಿನ್ನ ಪಾದ ಪೂಜೆ ಮಾಡಬೇಕಾಗಿದ್ರೆ ನಾನು ಹೆಂಡತಿಯ ಜೊತೆಯಲ್ಲಿ ಪಾದ ಪೂಜೆ ಮಾಡೋದು ಒಳ್ಳೆಯದು. ಹಾಗಂತ ಹಾಗೆ ಮಾಡುವಂತದ್ದೇ ಕ್ರಮ ಅಲ್ವಾ? ಹಾಗಂತ ನೀನು ಯಾರು, ನೀನು ಎಷ್ಟರವನು ಅನ್ನುವಂಥದ್ದು ನಾನು ಅವಳಿಗೆ ತಿಳಿಯ ಹೇಳಬೇಕು. ಯಾಕಂದರೆ ಕರ್ಮ ಮಾಡುವ ಮೊದಲು ಆ ಕುರಿತಾಗಿ ಜ್ಞಾನ ಅವಳಿಗೆ ಬೇಕು. ಆ ಜ್ಞಾನ ಇದ್ರೆ ಅದರಲ್ಲಿ ಶ್ರದ್ಧೆ ಹೆಚ್ಚಾಗ್ತದೆ. ಶ್ರದ್ಧೆ ಹೆಚ್ಚಾಗ್ತದೆ, ಒಂದು ಪರಿಣಾಮವೂ ಹೆಚ್ಚಾಗ್ತದೆ. ಕರ್ಮ ಮಾಡುವುದಕ್ಕೆ ಜ್ಞಾನ ಇಲ್ಲದ ಕರ್ಮ ಮಾಡಿ ಪ್ರಯೋಜನ ಇಲ್ಲ ಆಗ್ತದೆ. ಹೌದು ಹೌದು. ಆದ್ರಿಂದ ಒಂದು ಅರೆಗಳಿಗೆ ಆದೀತು, ಅವಳಲ್ಲಿ ಮಾತನಾಡ್ತೇನೆ. ಆದೀತು. ಪಾರಸವಿ. ಇಷ್ಟದಂತೆ ಆಗ್ಲಿ. ಪಾರಸವಿ, ಅಲ್ಲಿ ಏನು ನೋಡ್ತಾ ಇದ್ದೀಯೆ? ಈ ಕಡೆ ನೋಡೆ, ಈ ಕಡೆ ಬಾರೆ. ಇಲ್ಲಿ ಯಾರು ಬಂದಿದ್ದಾನೆ ನೋಡು, ನೋಡೆ. ಶ್ರೀರಮಣ ಬಂದಿದ್ದಾನೆ, ಶ್ರೀಕೃಷ್ಣ ಬಂದಿದ್ದಾನೆ. ಹಾಗಂತ ನೀನು ಶ್ರೀಕೃಷ್ಣ ಅಂದ ಕೂಡಲೇ ಯಾಕೆ ತಲೆಯನ್ನು ತಗ್ಗಿಸ್ತಾ ಇದ್ದಿ? ಹೀಗೆ ಬಾ, ಹೊರಗೆ ಬಾ. ನೀನೇ ಕತೆ ಕೇಳಿದಂಥ ಆ ಗೊಲ್ಲ ಬಾಲಕ ಶ್ರೀಕೃಷ್ಣ ಅಷ್ಟೇ ಅಂತ ನೀನು ತಿಳ್ಕೊಳ್ಳಬೇಡ. ಅವನ ವ್ಯಾಪ್ತಿ ವಿಸ್ತಾರವಾಗಿ ಉಂಟು. ಸಾಕ್ಷಾತ್ ವೈಕುಂಠದ ಪ್ರಭು ಲಕ್ಷ್ಮೀ ರಮಣ ನಮಗೆ ದಯಮಾಡಿದ್ದಾನೆ ನಮ್ಮ ಮನೆಗೆ. ಹೀಗೆ ಬಾರೆ, ಅವನ ಪಾದವನ್ನು ತೊಳೆಯಬೇಕು. ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ. ನಮಗೆ ಇದುವರೆಗೆ ಆ ಯೋಗ ಭಾಗ್ಯ ಬಂದದ್ದಿಲ್ಲ. ಆ ಯೋಗ್ಯತೆ ಇವತ್ತು ಕೈಗೂಡಿತು, ಆ ಭಾಗ್ಯ ಇವತ್ತು ಬಂದಿತು. ನಮ್ಮ ಹಿಂದಣದ ಪಾಪ ಎಲ್ಲ ತೀರಿ ಹೋಯಿತು ಅಂತ ತಿಳಿದುಕೋ. ಮಾತ್ರವೇ ಅಲ್ಲ, ಹೀಗೆ ಬಾ ನೋಡಿ, ಇವನ ಮೂರ್ತಿಯನ್ನು ಕಲ್ಪಿಸು. ನೀನು ಒಬ್ಬೆ ಬಾಲಕೃಷ್ಣನಾಗಿ ಕಾಣುತ್ತಾ ಇದ್ದಾನೆ, ಗೋಪಾಲಕೃಷ್ಣನ ಹಾಗೆ ಕಾಣುತ್ತಾ ಇದ್ದಾನೆ. ಆದರೆ ಆ ವಿಸ್ತಾರವಾದಂಥ ರೂಪವನ್ನು ನೀನು ಕಾಣು. ಶಂಖ, ಚಕ್ರ, ಗದ, ಪದ್ಮ, ಚತುರ್ಭುಜಧಾರಿ, ವೈಕುಂಠವಾಸಿ ಮಹಾವಿಷ್ಣು ಅಂತ ತಿಳಿದುಕೋ. ಹಾಗಾದರೆ ಮೂಲ ರೂಪ ಗರ್ಭಗುಡಿಯಲ್ಲಿ ಅಲ್ಲಿದೆ. ಇದು ಉತ್ಸವ ಮೂರ್ತಿಯಾಗಿ ಈ ಕಡೆಗೆ ಬಂದಿದೆ ಅಂತ ತಿಳಿದುಕೋ. ಉತ್ಸವ ಮೂರ್ತಿ ನಮ್ಮ ಕಡೆಗೆ ಬಂದಿದೆ ಅಂತ ಹೇಳಿದರೆ ಮೂಲ ಮೂರ್ತಿಯ 4 ಆಯುಧಗಳ ಸಂಕೇತ ನಿನಗೆ ತಿಳಿದಿಲ್ಲವೇ? ಹಸಿವರಿತು ಅಳಲುವ ಶಿಶುವಿಗೆ ಒಸೆದು ಮೊಲೆ ಹಾಲು ಕೊಟ್ಟು ಸಲಹುವವಳು ಅಮ್ಮ. ಆ ಅಮ್ಮನ ಥರ ಕಾಯ್ತಾನೆ ಈತ. ತಿಳಿದುಕೊಳ್ಳೆ, ಸ್ವಲ್ಪ ತಿಳಿದುಕೋ. ತನಯನನ್ನು ಬಿಗಿದಪ್ಪಿ ಮನಕ ಆನಂದ ತಂದುಕೊಳ್ಳುವವನು ತಂದೆ. ಈ ಲೋಕಕ್ಕೆ ನೀನು ತಂದುಕೊಟ್ಟೆ, ಆದ್ರಿಂದ ನೀನು ತಂದೆ. ಇವನಲ್ಲಿ ಕಾಣು.
ಹಾಗಾದರೆ ತಂದೆ ಇವನು, ತಾಯಿ ಇವನು, ಬಂಧು ಇವನು, ಬಳಗ ಇವನು. ಮಾತ್ರವೇ ಅಲ್ಲ, 4 ಅಕ್ಷರ ಬರಿಬೇಕಾಗಿದ್ದರೆ, 4 ಅಕ್ಷರ ನುಡಿಬೇಕಾಗಿದ್ದರೆ ಆ ಅಕ್ಷರವನ್ನು ಕಲಿಸಿಕೊಡುವಂಥ ಗುರು, ಜಗದ್ಗುರು ಇವ ಅಂತ ತಿಳಿದುಕೋ. ಸಾಲದು ಅಲ್ಲಿಗೆ ಶಂಖ, ಚಕ್ರ, ಗದ ಆಯಿತು, ಇನ್ನೊಂದು ಪದ್ಮ ಬೇಡವೇ? ಹಾಗಾದರೆ ದೊರೆಯ ತರದಿ ನಮ್ಮನ್ನು ಪೊರೆಯುವವನು ಲಕ್ಷ್ಮೀ ರಮಣ. ವಸುದೇವನಿಗೆ ಹುಟ್ಟಿ ದುಷ್ಟ ದೈತ್ಯರನ್ನೆಲ್ಲ ಕುಟ್ಟಿ ಮರ್ದನ ಮಾಡಿ ವಸುದೇವನು ಪೊರೆಯುವವ ಗೋಪಾಲಕೃಷ್ಣ ಅಂತ ತಿಳಿದುಕೋ. ಸಾಲದೆ ನಿನಗೆ ಮಾಡ್ತೀಯಲ್ಲ ನಿತ್ಯ ಭಜನೆಯನ್ನು. ಅಂಬಿಗ, ನಾನಿನ್ನ ನಂಬಿದೆ, ಹೌದಲ್ಲ? ಆ ಅಂಬಿಗ ಇವನು, ಜಗದ ಅಂಬಾರಮಣ ಇವನೇ, ಜಗದ ಅಂಬಾರಮಣ. ಹೀಗೆ ಬಾರೆ. ಇಷ್ಟೆಲ್ಲ ನಿನಗೆ ಯಾಕೆ ಹೇಳಿದೆ? ಪೂಜೆ ಮಾಡಬೇಕಾಗಿದ್ರೆ, ಕರ್ಮ ಮಾಡಬೇಕಾಗಿದ್ರೆ ಅದರ ಜ್ಞಾನ ಗೊತ್ತಿರಬೇಕು ನಮಗೆ. ಜ್ಞಾನ ಏನು ಅಂತ, ಆ ಜ್ಞಾನವನ್ನು ನಾವು ಜ್ಞಾನದಿಂದ ಪೂಜೆಯನ್ನು ಮಾಡಬೇಕು. ಜ್ಞಾನವಿಲ್ಲದ ಕರ್ಮ ಆನೆ ಮಾಡಿದ ಸ್ನಾನದ ಹಾಗೆ ಆಗುತ್ತದೆ. ಆದ್ದರಿಂದ ನಿನಗೆ ಹೇಳುತ್ತಾ ಇದ್ದೇನೆ, ಬಾ ನನ್ನ ಜೊತೆ ಬಾ. ಎಲ್ಲಿ? ಆ ತಂಬಿಗೆಯಲ್ಲಿ ನೀರು ಈ ಕಡೆ ಕೆತ್ತ. ಕೃಷ್ಣ, ವಿದುರ ನನ್ನ ಹೆಂಡತಿ ಇವಳು. ಓಹೋ ಹೋ, ಇಷ್ಟರ ತನಕ ಮನೆಯ ಒಳಗೆ ಇದ್ದಳು. ಇಣಿಕಿ 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 ಆಗಿಂದ ನೋಡ್ತಾ ಇದ್ದ. ಹೌದು, ಅದು ಬೇಕು ನನಗೆ. ಇಣುಕಿ ಇಣುಕಿ ನೋಡ್ತಾ ಇದ್ದದ್ದು ಯಾಕೆ? ನಾವಿಬ್ರು ಮಾತನಾಡ್ತಾ ಇದ್ದೆವು. ನನ್ನ ಮನೆಯವರು ಮತ್ತೆ ಕೃಷ್ಣ ಮಾತಾಡ್ತಾ ಇದ್ದಾರೆ. ಕೃಷ್ಣ ಅಂದ ಕೂಡಲೇ ಅವಳಿಗೆ ಮನದೊಳಗೆ ಒಂದು ಹೊಕ್ಕಿತು. ಯಾವುದು? ನಿನ್ನ ಬಾಲ್ಯದ ಕಥೆಯೇ ಅವಳು ನೆನಪಿಸಿಕೊಂಡ. ಹಾಗಾದ್ರೆ ಬಾಲ್ಯದಲ್ಲಿ ಏನು ಮಾಡಿದೆ? ಅಲ್ಲಿ ಹೋದೆ, ಅಲ್ಲಿ ಸ್ವಲ್ಪ ಬೆಣ್ಣೆ ಕದ್ದೆ, ಇಲ್ಲಿ ಸ್ವಲ್ಪ ಮೊಸರು ಕದ್ದೆ, ಇಲ್ಲಿ ಸ್ವಲ್ಪ ಹಾಲು ಕದ್ದೆ, ಅದು ಕತೆ ಅವಳಿಗೆ ಗೊತ್ತಿತ್ತು. ಆಮೇಲೆ ಮತ್ತೆಲ್ಲೋ ಸರೋವರಕ್ಕೆ ಹೋಗಿ ಅಲ್ಲಿ ನೇತಾಡಿಸಿದ ಹಾಗೆ ವಸ್ತ್ರವನ್ನು ನೇತಾಡಿಸಿದ್ದು, ಮರದಲ್ಲಿ ನೇತಾಡಿಸಿದ್ದು, ಈ ಕಥೆಯೆಲ್ಲ ಅವಳು ಗಮನಿಸಿದ್ದು ಮಾತ್ರ. ಅವಳಿಗೆ ನಾನು ಪೂರ್ಣ ಜ್ಞಾನವನ್ನು ಕೊಟ್ಟೆ. ಬರೇ ಈಗ ಗೋಪಾಲಕೃಷ್ಣ ಆ ಕಥೆಗಳ ಹಿನ್ನೆಲೆಯಲ್ಲಿರುವ ಸೂಕ್ಷ್ಮತೆಯನ್ನೆಲ್ಲ ಹೇಳಿದ್ಯಲ್ಲ. ಎಲ್ಲ ಹೇಳಿ ಮೂಲವಾಗಿ ಹೇಳಿದರೆ ಕೃಷ್ಣ ಬೆಣ್ಣೆ ಕಳ್ಳ, ಮೊಸರು ಕಳ್ಳ, ಹಣ್ಣು ಕಳ್ಳ, ಮತ್ತೆ ಸೀರೆ ಕಳ್ಳ, ಇದೇ ಆಗ್ತದೆ. ಅದರ ಹಿಂದಿರುವಂತಹ ಭಾವವನ್ನು ಅರ್ಥ ಮಾಡಿಕೊಳ್ಳು. ಇಲ್ಲ, ನನ್ನನ್ನು ಯಾರು ಬೈಲಿಕ್ಕಿಲ್ಲ. ಹೌದು. ಹಾಗಾಗಿ ಅದನ್ನೆಲ್ಲ ಅವಳಿಗೆ ವಿವರಣೆ ಮಾಡಿ ಆಯ್ತು. ಮತ್ತೆ ಇದು ಒಂದು ತಂಬಿಗೆಯಲ್ಲಿ ನೀರು ತಂದಿದ್ದಾಳೆ. ನಿನ್ನ ಪಾದವನ್ನು ಹರಿವ, ಈಗ ನಿನ್ನ ಹೆಸರೇ ಇಟ್ಟಿದ್ದೇನೆ ಅದಕ್ಕೆ, ಹರಿವಾಣ ಅಂತ. ಅದರಲ್ಲೂ ನಿನ್ನ ಹೆಸರೇ ಉಂಟು. ಹೌದಪ್ಪ. ಯಾವುದರಲ್ಲಿಯೂ ಹೇಳ್ತಾರಲ್ಲ ಕೆಲವರು, ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಹೌದು, ಇಲ್ಲಿಯೂ ಅದೇ. ಮತ್ತೆ ಸಂಕಲ್ಪಕ್ಕಂತ ಒಂದು ಉದ್ಧರಣೆಯನ್ನು ತಂದಿಟ್ಟಿದ್ದೇನೆ. ನೀನು ಎಲ್ಲ ವ್ಯವಸ್ಥೆ ಮಾಡಿದ್ದಿ. ಹೌದೌದು. ಮತ್ತೆ ಸಂಕಲ್ಪ ಇಲ್ಲದೆ ಉಂಟು. ಇದು ದೇವರ ಕೋಣೆಯ ಬದಿಗೆ ಬಂದಿದ್ದೇವೆ. ಹೌದು, ದೇವರ ಪೂಜೆ ಮಾಡುವಂತ ಸಾಮಗ್ರಿಗಳು ಇಲ್ಲೇ ಉಂಟು. ಎಲ್ಲ ಬೇಕಲ್ಲ. ಸಂಕಲ್ಪ ಸಹಿತವಾಗಿ ಮಾಡಬೇಕು ಪಾದ ಪೂಜೆ. ಅದು ಕೂಡ ಪಾದ ಹೇಗೆ ಅಂತದ್ದು, ಸುಮುಖವು ಸುಂದರತರವು ಸುನಾಸವು ಸುಖ ಚಿತ್ತನು ಸುರಾರಾಧಿತ ಪಾದಾಬ್ಜವು ರಮಾ ನಾರಾಯಣ ಸ್ತುಮಃ. ಕೃಷ್ಣ, ವಿದುರ, ಅವಳಿಗೆ ಒಂದು ಅನುಮಾನ. ಅಲ್ಲ, ಕೃಷ್ಣನ ಪಾದ ತೊಳೆಯುವುದಕ್ಕೆ ಪಾದದಲ್ಲಿ ಧೂಳುಂಟೆ ಅಂತ. ಕೃಷ್ಣನ ಪಾದದಲ್ಲಿಯೂ ಉಂಟೆ. ಅದಕ್ಕೆ ಬೇಕಾದ ವಿವರವನ್ನು ನಾನು ಕೊಟ್ಟೆ ಅವಳಿಗೆ. ಕೃಷ್ಣನ ಪಾದದಲ್ಲಿ ಧೂಳುಂಟು ಅಂತ ನಾವು ತೊಳೆಯುವುದಲ್ಲ. ನಮಗೆ ಪ್ರೋಕ್ಷಣೆಗೆ ತೀರ್ಥ ಬೇಕು, ನಮಗೆ ಪ್ರಾಶನಕ್ಕೆ ತೀರ್ಥ ಬೇಕು. ಅದಕ್ಕಾಗಿ ಹರಿಪಾದ ನಖದಿಂದ ಹರಿದು ಬಂದಳೆ ಗಂಗಾ ಅಂತ. ಗಂಗೆಯೇ ಉದಿಸಿ ಬಂದ ಪಾದ ಕೃಷ್ಣ. ಮತ್ತೆ ಸಾಂಕೇತಿಕವಾಗಿ ಇದು ಸುಪ್ಪತ್ತಿಗೆ ಅಂತ ಕೊಟ್ಟ ಅಲ್ಲ, ಆದರೆ ವಾರಿಜ ಭವಾಂಡ ನಿನಗೆ ಮಂಟಪ ಕೃಷ್ಣ. ಆಗಲಿ. ಮೇರುಗಿರಿಯೇ ನಿನಗೆ ಸಿಂಹಾಸನ ಕೃಷ್ಣ. ಗಂಗಾ ಭಾಗೀರಥಿಯೇ ನಿನಗೆ ಮಜ್ಜನ ಕೃಷ್ಣ. ಹಾಗಾದರೆ ಮಜ್ಜನ ಆದಮೇಲೆ ವಸ್ತ್ರ ಬೇಕಲ್ಲ, ಅಷ್ಟ ದಿಕ್ಕುಗಳೇ ನಿನಗೆ ವಸ್ತ್ರ ಕೃಷ್ಣ. ನಮ್ಮಲ್ಲಿ ಒಂದು ವರ್ಗ ಇದೆ, ಹುಟ್ಟು ಉಡುಗೆಯಲ್ಲಿ ತಿರುಗಾಡುವುದವರು.
ಅವರಿಗೆ ಕೆಲವರು ಹೇಳುವಂಥದ್ದುಂಟೆ, ಅಯ್ಯೋ ಹುಟ್ಟು ಉಡುಗೆಯಲ್ಲಿ ತಿರುಗಾಡ್ತಾ ಇದೆ. ಅವರ ಭಾಷೆ ಬೇರೆ ಇದೆ, ಅದು ನಾನು ಹೇಳುವುದಿಲ್ಲ. ಹುಟ್ಟು ಉಡುಗೆಯಲ್ಲಿ ತಿರುಗಾಡುವವರು ಅಂತ. ಅದಕ್ಕೆ ನಾನು ಯೋಚಿಸಿದ್ದು ಹೇಗೆ ಗೊತ್ತೇ, ಅಂಥವರಿಗೆ ಹೇಳೋದು, ಹುಟ್ಟು ಉಡುಗೆ ಹೌದಾಗಿದ್ರು ಅವರಲ್ಲಿ ಉಡುಗೆ ಉಂಟು, ದಿಕ್ಕುಗಳೇ ಅವರಿಗೆ ಉಡುಗೆ, ಆದ್ರಿಂದಲೇ ಅವರನ್ನು ದಿಗಂಬರ ಅಂತ ಹೇಳುವುದು. ಈ ವಿಷಯ ಆ ಹೆಡ್ಡ ಹುಡುಗರಿಗೆ ಗೊತ್ತಿಲ್ಲ, ಅರ್ಥ ಆಗುದಿಲ್ಲ, ವ್ಯಂಗ್ಯವೇ ಮಾಡುವಂಥದ್ದು. ಹುಟ್ಟು ಉಡುಗೆಯಲ್ಲಿ ತಿರುಗಾಡ್ತಾ ಇದ್ದಾನೆ ರಸ್ತೆಯಲ್ಲಿ ಅಂತ ಅವರು ವ್ಯಂಗ್ಯ ಮಾಡ್ತಾರೆ. ನಾಳೆ ಇವನ ಅಂತ್ಯದಕ್ಕೂ ಆಗುವಂಥದ್ದು ಅದು ಅಂತ ಅವನಿಗೆ ಗೊತ್ತಿಲ್ಲ. ಹಾಗಾದ್ರೆ ಹುಟ್ಟು ಉಡುಗೆಯು ದಿಕ್ಕುಗಳೇ ಅಂಬರ ದಿಗಂಬರ. ನಿನಗೆ ಕೃಷ್ಣ ನಾನು ವಸ್ತ್ರ ಎಲ್ಲಿ, ಎಲ್ಲವನ್ನೂ ಬಿಟ್ಟಂತಹ ವೈರಾಗ್ಯಪೂರ್ಣವಾದಂತಹ ವ್ಯಕ್ತಿತ್ವ. ಹೌದು. ಆದ್ದರಿಂದ ಕೃಷ್ಣ ನಿನಗೆ ನಾನು ವಸ್ತ್ರ ಎಲ್ಲಿಂದ ಕೊಡಲಿ, ನಿನಗೆ ಗಂಗೋದಕ ಎಲ್ಲಿಂದ ಎಷ್ಟು ಕೊಡಲಿ? ಹಾಗಾದರೆ ಪತ್ರಂ ಪುಷ್ಪಂ ಫಲಂ ತೋಯಂ, ತೋಯ ನೀರು ಎಷ್ಟು ಕೊಡ? ಇಲ್ಲ ಕೃಷ್ಣ, ಇದು 2 ಕಣ್ಣೀರು ಮಾತ್ರ ನಿನಗೆ ಕೃಷ್ಣ. ಇದರಲ್ಲಿ ಪಾದವನ್ನು ತೊಳೆದಿದ್ದೇನೆ, ಪಾದಾಗ್ನಿಗೆ ಪಾದ್ಯವಾಯಿತು. ಎಲ್ಲಿ? ಹಸ್ತವನ್ನು ಕೊಡು ಕೃಷ್ಣ. ಹಸ್ತಾರ್ಘ್ಯವನ್ನು ಕೊಟ್ಟಿದ್ದೇನೆ, ಪೃಷ್ಠಾಗ್ನಿಗೆ ಆಗಲೇ ಕೊಟ್ಟಿದ್ದೇನೆ. ಹೌದು. ಇನ್ನು ಮುಖಕ್ಕೆ ಮಂಗಳಾರತಕ್ಕಿಂತ ಮೊದಲು ನೀನು ಹೇಳಿದ್ದು ನೈವೇದ್ಯ ಒಂದು ಆಗಬೇಕಲ್ಲ. ನೈವೇದ್ಯ ಕೃಷ್ಣ, ನಿನಗೆ ನೈವೇದ್ಯಕ್ಕೆ ಇದು ಸ್ವರ್ಣ ಕುಂಭ. ಓಹೋ ಕೃಷ್ಣ, ಸ್ವರ್ಣ ಕುಂಭದೊಳಗಿದೆ ಕ್ಷೀರವ ಚಿನ್ಮಯಗೆ ಸಮರ್ಪಿಸಲು ಕೃಷ್ಣ ಸ್ವರ್ಣ ಕುಂಭದೊಳೈದೆ ಕ್ಷೀರವ ಚಿನ್ಮಯಗೆ ಸಮರ್ಪಿಸಲು ಕಾರುಣ್ಯವಾರಿಧಿ ಸೇವಿಸಿದ ಪರಿಪೂರ್ಣ ಸತ್ತದ ಶರದಿ ಶಯನ. ಕಾರುಣ್ಯವಾರಿಧಿ ಸೇವಿಸಿದ ಪರಿಪೂರ್ಣ ಸಂತದ ಜರದಿ ಜಯನ, ಜರದಿ ಜಯನ, ಜರದಿ ಜಯನ. ಸ್ವರ್ಣ ಕುಂಭದೊಳಗಿದೆ ಕ್ಷೀರವ ನಿನಗೆ ಪೂಜೆಯನ್ನು ಮಾಡಬೇಕು ಅಂತ ಮನೆಯೊಳಗೆ ಕರೆತಂದೆ. ಪೂಜೆಯಲ್ಲಿ 64 ವಿಧದ ಪೂಜೆಯಂತೆ. ಹಾಗಂತ 64 ವಿಧದ ಪೂಜೆಯನ್ನು ಬಲ್ಲವನು ನಾನಲ್ಲ. ಮತ್ತೊಂದು ಪಂಚೋಪಚಾರ ಪೂಜೆ, ಅದರಲ್ಲಿ ವಸ್ತ್ರಂ ಕಲ್ಪಯಾಮಿ, ಆಮೇಲೆ ನೈವೇದ್ಯಂ ಕಲ್ಪಯಾಮಿ, ಅದರಲ್ಲಿ ಕಲ್ಪನೆ ಮಾತ್ರ, ಕೊಡ್ಲಿಕ್ಕೆ ಏನಿಲ್ಲ. ಸಂಕಲ್ಪವೇ ಎಲ್ಲವೂ ಆಗ್ತದೆ ಕೆಲವೊಮ್ಮೆ. ಹೌದು. ಮತ್ತೆ 16 ವಿಧದ ಪೂಜೆ, ಅದರಲ್ಲಿ ಒಂದೊಂದೇ ಹಸ್ತಾಗ್ನಿ ಪಾದಾಗ್ನಿ ಎಲ್ಲ ಆಯಿತು ಕೃಷ್ಣ. ಇದು ಪ್ರತಿನಿತ್ಯ ನಾನು ಒಳಗೆ ಗರ್ಭಗುಡಿಯಲ್ಲಿ ನಿನ್ನ ಮೂರ್ತಿಯ ಮುಂಭಾಗದಲ್ಲಿ ಪ್ರತಿನಿತ್ಯ ಮಂಗಳಾರತಿ ಎತ್ತುವ ಮೊದಲು ಒಂದು ಸಮರ್ಪಣೆ ಮಾಡುವಂಥದ್ದು ಇದೆ. ಇದು ಶಾಸ್ತ್ರ. ಇದು ಚಿನ್ನದ ತಂಬಿಗೆ. ಚಿನ್ನದ ತಂಬಿಗೆ? ಹೌದು. ಏನು
ಸ್ವರ್ಣ ತಂಬಿಗೆ. ಹೌದು. ಹ, ಯಾಕೆ ಹಾಗೆ ಅದು? ಅಲ್ಲ, ಹ? ಹೇಳಿದ್ದು ವಿದುರನ ಮನೆಯಲ್ಲಿಯೂ ಸುವರ್ಣ ತಂಬಿಗೆ. ಹೌದು. ನಿನ್ನ ಮನಸ್ಸು ಆ ಅದರಲ್ಲಿ ಉಂಟು ಅಂತ ನಾನು ಕಲ್ಪಿಸಿಕೊಳ್ಬಹುದಾ? ಆ ಯಾಕಂತ ಹೇಳಿದ್ರೆ ಯಾಕೆ ಹೇಳಿ? ಪರಿಶುದ್ಧವಾದ ಅದು. ಹೌದೇ? ಚಿನ್ನವನ್ನು ಶುದ್ಧ ಮಾಡುವುದು ಯಾವಾಗ? ಅದನ್ನು ಬಿಸಿ ಮಾಡಿ 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 ಆದಾಗ ಅದರ ಕಶ್ಮಲೆಲ್ಲ ಹೋಗ್ತದೆ, ಹೌದು, ಶುದ್ಧವಾಗ್ತದೆ. ಹೌದು. ನೀನು ಕೈಯಲ್ಲಿ ಹಿಡ್ಕೊಂಡಿರುವಂಥದ್ದು ಹೌದು, ಚಿನ್ನದ ತಂಬಿಗೆ. ಚಿನ್ನದ ತಂಬಿಗೆ. ಮತ್ತೆ ಮನಸ್ಸು ಆ, ಅಷ್ಟು ಪರಿಶುದ್ಧವಾಗಿದೆ ಎಂಬುದಾಗಿ ನಾನು ತಿಳಿದುಕೊಳ್ಳುತ್ತೇನೆ. ಮತ್ತೆ ನಾವೆಲ್ಲ ಮಣ್ಣಿನಿಂದ ಹುಟ್ಟಿದವರು, ಹ, ಮಣ್ಣಿಗೆ ಹೋಗುವವರು. ಹ, ನಮ್ಮ ಹಾಗೆ ನಿನ್ನ ಹುಟ್ಟು ಅಲ್ಲ. ನೀನು ಈಗ ಮನುಷ್ಯನಾಗಿದ್ರೂ ಕೂಡ ಆ. ನಮ್ಮ ಹಾಗೆ ನಿನ್ನ ಹುಟ್ಟು ಅಲ್ಲ, ನಿನ್ನ ಆವಿರ್ಭಾವ. ಹ, ನಾವೆಲ್ಲ ಮೃಣ್ಮಯರು, ಹ್ಮ್, ನೀನು ಚಿನ್ಮಯ. ಹ, ಆದ್ದರಿಂದ ನಿನಗೆ ಚಿನ್ನದ ತಂಬಿಗೆಯಲ್ಲಿ ಹ್ಮ್. ಬೆಳಿಗ್ಗೆ ಸಮರ್ಪಣೆ ಮಾಡಿದಂಥ ಹಾಲು ಸಮರ್ಪಣೆ ಮಾಡಿದ್ದಿ. ಮಾಡಿದ್ದೆ ಅಂದರೆ ಅದರ ಮೇಲೆ ಒಂದು ತುಳಸಿಯ ದಳ ಆ ಮೂರ್ತಿಯ ಎದುರಿನಲ್ಲಿ ನೀನು ಈ ಸ್ವರ್ಣ ಕುಂಭದಲ್ಲಿ ಒಂದಿಷ್ಟು ಹಾಲು ಇಟ್ಟುಕೊಂಡು ನೈವೇದ್ಯ ಮಾಡಿದ್ದಿ. ಹೌದು. ಆ ನೈವೇದ್ಯ ಮಾಡಿದ್ದಕ್ಕೆ ಸಂಕೇತ ಹ, ಆ ಹಾಲಿನ ಮೇಲ್ಬದಿಯಲ್ಲಿ ಒಂದು ತುಳಸಿ ದಳ ಕಾಣ್ತಾ ಉಂಟು. ಆ, ತುಳಸಿಯನ್ನು ನಾವು ಲಕ್ಷ್ಮಿ ಅಂತ ನಮ್ಮ ಅನುಸಂಧಾನ. ಆ, ಹಾಗಾದರೆ ಲಕ್ಷ್ಮೀ ರಮಣನನ್ನು ಮೊದಲು ಪೂಜೆ ಮಾಡುವವರು ಲಕ್ಷ್ಮೀದೇವಿ. ಹೌದು ಹೌದು. ಲಕ್ಷ್ಮೀದೇವಿ ಪೂಜೆ ಮಾಡಿದ ಬಳಿಕ ಇಂದ್ರಾದಿ ದೇವತೆಗಳು, ಆ, ಬ್ರಹ್ಮಾದಿ ಮನುಮುನಿಗಳು, ಹೌದು. ಆಮೇಲೆ ನಮ್ಮಂಥ ಮನುಷ್ಯರಿಗೆ ಯೋಗ್ಯತೆ ಬರ್ತದೆ ಕೃಷ್ಣ. ಹ, ಹಾಗಾಗಿ ಮೊದಲು ನಿನಗೆ ಹಾಲನ್ನು ಉಣಿಸುವವಳು, ಆ, ಹಾಲನ್ನು ಕುಡಿಸುವವಳು ಆ, ಲಕ್ಷ್ಮೀ ರಮಣನಾದಂಥ ನಿನಗೆ ಲಕ್ಷ್ಮಿಯೇ ಕುಡಿಸ್ತಾಳೆ, ಆ, ಲಕ್ಷ್ಮಿಯೇ ಕೊಡುತ್ತಾಳೆ ಎನ್ನುವಂಥ ಭಾವನೆ ನನ್ನದು. ಸರಿ. ಮತ್ತೆ ಸ್ವರ್ಣ ಎಂದಾಗ ನೀನು ಹಾ ಎಂದೇ ಅಲ್ಲ, ಆ, ಅಂದರೆ ಬಡವಿದುರ ಅಂತ ಹೇಳ್ತಾರೆ. ಅಂಥವನ ಮನೆಯಲ್ಲಿ ಸ್ವರ್ಣಕುಂಭ ಅಂದರೆ ನೀನು ಸಿರಿಪತಿಯ ಮುಂಭಾಗದಲ್ಲಿ ನಾನು ಬಡವ ಕೃಷ್ಣ. ದೇವರಿಗೆ ಕೊಡ್ಲಿಕ್ಕೆ ಬೇಕಾಗಿ ಸುವರ್ಣದ ಕುಂಭ. ಹೌದು ಹೌದು. ಆ, ಮತ್ತೊಂದುಂಟು ಕೃಷ್ಣ, ನೀನು ಆವಿರ್ಭಾವ ಆಗುವ ಸಂದರ್ಭದಲ್ಲೇ ಆ, ಇಂದ್ರಾದಿ ದೇವತೆಗಳೆಲ್ಲ ಹ್ಮ್, ಗೊಲ್ಲ ಬಾಲಕರಾದರಂತೆ. ಆ, ಸನಕ ಸನಂದಾದಿ ಮುನಿಗಳೆಲ್ಲ ಆ, ಅಲ್ಲಿರುವ ನಿನ್ನ ದ್ವಾರಕೆಯಲ್ಲಿರುವ ದನಕರುಗಳಾದರಂತೆ ಕೃಷ್ಣ. ಆದ್ದರಿಂದ ಆ ದನಕರುಗಳ ಹಾಲನ್ನು ಆ, ಕೃಷ್ಣಾರ್ಪಣ ಮಾಡಿದ್ದೆ, ಸ್ವೀಕರಿಸಬೇಕು. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ. ಕೇಶವ. ಹಾಗೇ ಅಲ್ವೇ ಎಲ್ಲರೂ ಹೇಳುವಂಥದ್ದು. ಹೌದು ಕೃಷ್ಣ. ವಿದುರ, ಕೃಷ್ಣ ನೀನು ಹೇಳುವಂಥದ್ದು ಏನು? ಏನು ಕೃಷ್ಣ? ಇದು ಒಂದು ಕುಡುತೆ ಹಾಲು. ಹೌದು ಕೃಷ್ಣ. ಕೊಡುತೆಯೊಂದರ ಪಾಲಿನಲ್ಲಿ ಹಸಿ ಒಳಗಿದ ಕ್ಷೀರಾತಿ ಶಯನ ಕೊಡುತೆಯೊಂದರ ಪಾಲಿನಲ್ಲಿ ಹಸಿ ಒಡಗಿದ ಕ್ಷೀರಾಧೀಶಯನಯೇ ಹಸಿ ಒಡಗಿದ ಕ್ಷೀರಾಧೀಶಯನಯೇ ದಳವ ತೋರಿಸಲಾಗಿ ಬೆಳೆದುವ ಕೆಳಗಿದನು ಕಟುವಾಯಲಿ ಚಂದ್ರ
ದಡವ ತೋರಿಸಲಾಗಿ ಬಿಂದುವ ಕೆಡಹಿದನು ಕಡಾಯಲಿ ಚಂದದಿಂದ ಓ ವಿದುರ, ಕೃಷ್ಣ ನೀನು ನೀಡಿರುವಂತಹ ಈ ಕುಡುತೆ ಹಾಲು ಓ ಭಗವಂತನಿಗೆ ಸಮರ್ಪಣೆ ಮಾಡಲಿಕ್ಕೆ ಇಟ್ಟದ್ದು. ಹೌದು ಕೃಷ್ಣ. ಅಲ್ಲಿ ಪ್ರತಿನಿತ್ಯವೂ ಕೂಡ ಆ ಮೂರ್ತಿಗೆ ನೀನು ಸಮರ್ಪಣೆಯನ್ನು ಮಾಡುತ್ತಾ ಇದ್ದಿ. ಹೌದು ಕೃಷ್ಣ. ಇವತ್ತು ನಿನ್ನ ಕಲ್ಪನೆಯ ಹಾಗೆ ಅದೇ ಮೂರ್ತಿ ಇಲ್ಲಿ ಸಜೀವವಾಗಿ ಬಂದು ಆ ದೇವರಿಗೆ ಇಟ್ಟಿರುವಂತಹ ಹಾಲನ್ನು ಕುಡಿತಾ ಇದ್ದಾನೆ. ಅಂದರೆ ಸಾಮಾನ್ಯವಾಗಿ ಮನೆಗೆ ಅತಿಥಿ ಬರುವವರಲ್ಲಿ ಅತಿಥಿ ದೇವೋಭವ, ಅಂದರೆ ಅತಿಥಿಯಲ್ಲಿ ದೇವರನ್ನು ಕಾಣು ಅಂತ ಹೇಳುವಂಥದ್ದು. ಇಲ್ಲಿ ದೇವರೇ ಅತಿಥಿಯಾಗಿ ಬಂದಿದ್ದಾನೆ, ಅದು ನೀನೇ ಕೃಷ್ಣ. ಆದ್ದರಿಂದ ಬಹಳ ಸಂತೋಷವಾಗಿದೆ ಕೃಷ್ಣ. ನನಗೆ ಹಾಲು ಅಂದ್ರೆ ಇಷ್ಟ ಅಂತ ನಿನಗೆ ಗೊತ್ತಿದೆಯಲ್ಲ. ಹೌದು, ಗೊತ್ತುಂಟು ಕೃಷ್ಣ. ನಾನು ಹಾಲನ್ನೇ ಕೊಡು ಅಂತ ಹೇಳಲಿಲ್ಲ. ಹೌದು, ಅಂದರೆ ಅದರಲ್ಲಿ ತಿಳಿದೇ ಕೊಟ್ಟಿದ್ದಿ. ನಾನು ಕೊಡುವುದಕ್ಕೆ ಒಂದು ಕಾರಣ, ಒಂದು ಯಶೋದೆಯ ಹಾಲನ್ನು ಕುಡಿದವ, ಹೌದು. ಮತ್ತೊಂದು ಸುಧಾಮನ ಅವಲಕ್ಕಿಯನ್ನು ತಿಂದವ. ಹೌದು. ಹಾಗಾದ್ರೆ ಅವಲಕ್ಕಿ ಮತ್ತೆ ಹಾಲು, ಮತ್ತೆ ಇದರಲ್ಲಿ ಕೃಷ್ಣ ಬೆಣ್ಣೆ ಉಂಟು, ಮಜ್ಜಿಗೆ ಉಂಟು, ತುಪ್ಪ ಉಂಟು, ಒಟ್ಟಿನಲ್ಲಿ ಪಂಚಾಮೃತ ಕೃಷ್ಣ. ಇದು ವಿದುರ ಕೃಷ್ಣ. ಸುಧಾಮನ ಅವಲಕ್ಕಿ. ಹೌದು. ಯಾರೂ ಕೂಡ ಆಗಳಿಗೆಯವರೆಗೂ ಕೃಷ್ಣನಿಗೆ ಅವಲಕ್ಕಿ ಇಷ್ಟ ಅಂತ ಹೇಳಿದ್ದುಂಟ? ಇಲ್ಲ ಕೃಷ್ಣ. ಆ ಬಳಿಕ ಕೃಷ್ಣನಿಗೆ ವಿಶೇಷವಾದ ನೈವೇದ್ಯ ಯಾವುದು? ಅವಲಕ್ಕಿ. ಹೌದು, ಅದು ಸುಧಾಮನಿಂದಾಗಿ. ಅವನೊಂದು ಸಂಕೇತವಾದ. ಹೌದೇ? ಅಂದ್ರೆ ಬಡತನದ ಸಂಕೇತವಾಗಿ ಆ ಅವಲಕ್ಕಿಗೆ ಒಂದು ಪ್ರತಿಷ್ಠೆಯ ಸ್ಥಾನ ಸಿಕ್ಕಿದೆ. ಹೌದು. ಸುಧಾಮನ ಅವಲಕ್ಕಿಯನ್ನು ತಿಂದ ಬಳಿಕ ಪರಿಣಾಮ ಏನಾಯ್ತು? ಏನಾಯ್ತು ಕೃಷ್ಣ? ಅರಮನೆ ಎದ್ದಿದೆ ಅಲ್ಲಿ. ಹೌದು ಕೃಷ್ಣ. ಹೌದು. ಎರಡನೇ ಮುಷ್ಟಿ ತಿನ್ಲಿಕ್ಕೆ ಬಿಡ್ಲಿಲ್ಲ ನನ್ನವರೆಲ್ಲ. ಹೌದು. ಅಲ್ಲಿ ಅವ್ರ ಸ್ವಾರ್ಥ ಶುರು ಆಯ್ತು. ಹೌದು ಹೌದು ಅಲ್ವಾ? ಹೌದು. ಕೃಷ್ಣನೇ ಅಲ್ಲಿಗೆ ಹೋಗಿಬಿಟ್ರೆ ಅಂತ. ಹೌದು. ಆಮೇಲೆ ಯಶೋದೆಯ ಹಾಲು ಕುಡಿದದ್ದು. ಆ ಮಾತೃ ವಾತ್ಸಲ್ಯ. ಹೌದು. ಒಂದು ಕ್ಷಣ ನಾನು ಅಲ್ಲಿಲ್ಲ ಅಂತಾದ್ರೆ ಆಕೆ ಹತ್ತು ಕರೆದು ಇದ್ದವರನ್ನೆಲ್ಲ ಕೇಳಿಕೊಂಡು, ಯಾಕಂದ್ರೆ ಆವಾಗ ಬಹಳಷ್ಟು ಸಾಧನೆ ಮಾಡಿದವ ನಾನು. ಹೌದು. ಹೊರಳಾಡ್ತಾ ಎಷ್ಟೋ ಮಂದಿಯನ್ನ ಇಲ್ಲ ಅಂತ ಮಾಡಿದ್ದೇನೆ. ಇಲ್ಲ ಅಂತ ಮಾಡುವುದಕ್ಕೆ ಮೊದಲು ನೀನು ಅವಳ ಒಂದು ರಕ್ಕಸಿಯ. ಹೌದಪ್ಪ. ಹೌದು ಕೃಷ್ಣ. ಏನು ಮಾಡುವುದು? ಹಾಲನ್ನೇ ಕೊಡುತ್ತೇನೆ ಅಂತ ಹೇಳಿ ವಿಷವನ್ನೇ ಕೊಡುವವರಿಲ್ವಾ? ಹೌದು. ಹಾಲನ್ನು ಕೊಟ್ಟ ಹಾಗೆ ಮಾಡಿ ವಿಷವನ್ನು ಕೊಡುವವರಿಲ್ವಾ? ಹೌದು ಕೃಷ್ಣ. ಇದು ಹಾಲೇ ಎಂಬುದಾಗಿ ಹೇಳಿ ವಿಷವನ್ನು ಕೊಡುವವರಿಲ್ವಾ? ಇದ್ದಾರೆ ಕೃಷ್ಣ. ನಾನು ವ್ಯವಹಾರದ ಪ್ರಪಂಚಕ್ಕೆ ಹೇಳ್ತಾ ಇರುವಂತದ್ದು. ಹೌದೌದು ಅಲ್ವಾ? ಹಾಗಾಗಿ ಹಾಲಿನ ಹಾಗೆ ಮಾತಾಡ್ತಾರೆ. ಹೌದು. ಹಾಲಿನ ಹಾಗೆ ಅವರ ವರ್ತನೆ ಇರ್ತದೆ. ಆದ್ರೆ ಅದರಲ್ಲಿ ವಿಷ ತುಂಬಿರ್ತದೆ. ಒಳಗೆ ಹಾಲ ಇರ್ತದೆ. ಹೌದು. ಆ ಪೂತನಿಯ ಹಾಲನ್ನು ಕುಡಿಯುವಂತಹ ಸಂದರ್ಭದಲ್ಲಿ ಪೂರ್ತಿ ವಿಷ ಹೌದು ಗೊತ್ತಿಲ್ಲ. ಹೌದು. ಅಂತೂ ಕಡೆಬಾಯಿಯಲ್ಲಿ ನಾನು ಬಿಟ್ಟದ್ದು ಹೌದು. ಹೌದು ಅಲ್ವಾ? ಹಾಗಾಗಿ ರಕ್ತವನ್ನೇ ಹೀರಿ ಅವಳ ಪ್ರಾಣವನ್ನು ತೆಗೆದದ್ದು ಆಯ್ತು. ಹೌದು ಕೃಷ್ಣ. ಒಂದು ರೀತಿಯಲ್ಲಿ ನನ್ನ ಅವತಾರದಲ್ಲಿ ಮೊದಲು ನಾನು ಸಂಹಾರ ಮಾಡಿದ್ದು ಪೂತನಿಯ. ಹೌದು. ಹೆಣ್ಣನ್ನ ಮಾಯೆ ಅಂತ ಹೇಳ್ತಾರೆ. ಪ್ರಾಯ ಈ ಪ್ರಪಂಚಕ್ಕೆ ಇರುವಂತಹ ಮಾಯೆಯನ್ನು ಖಂಡಿಸುವುದರ ಮೂಲಕ ನನ್ನ ಅವತಾರ ಆಗಬೇಕು ಅನ್ನುವಂತಹ ಸಂಕಲ್ಪವನ್ನು ಭಕ್ತರು ಹೇಳುವಂಥದ್ದು ಉಂಟು. ಹೌದು ಕೃಷ್ಣ. ಆ ಪೂತನಿಯ ಸಂಹಾರ ಆಗಿದೆ ಅಲ್ಲಿಗೆ. ಇವತ್ತು ನನಗೆ ಕಾಣ್ತಾ ಇರುವಂತಹ ಏನು ಕೃಷ್ಣ? ವಿದುರ ಕೊಟ್ಟಿರುವಂತಹ ಈ ಕುಡುತೆ ಹಾಲಿನಲ್ಲಿ ಆ ಸುಧಾಮನ ಭಕ್ತಿಯೋ ಯಶೋದೆಯ ಪ್ರೀತಿಯೋ ಇರಬಾರದೋ? ಆದರೆ ಒಂದುಂಟು ಕೃಷ್ಣ. ಕುಡುತೆ ಅಂದರೆ ನನ್ನ ಪ್ರಮಾಣದಲ್ಲಿ ಕುಡುತೆ, ಅದು ನಿನ್ನ ಪ್ರಮಾಣ ಎಷ್ಟು ಗೊತ್ತಿಲ್ಲ. ನನ್ನ ಪ್ರಮಾಣ ಅಂದರೆ ಒಮ್ಮೆ ಕುಡಿಯುವುದಕ್ಕೆ ಆಗುವಷ್ಟು ಒಂದು ಕುಡುತೆ. ಹೌದು. ಆದರೆ ನಿನ್ನ ಪ್ರಮಾಣ ಎಷ್ಟು ಅಂತ ಗೊತ್ತಿಲ್ಲ. ಯಾಕಂದ್ರೆ ನಿನ್ನ ಒಂದು ಪಾದವೇ ಆ ಕತೆ ಒಂದು ಉಂಟಲ್ಲ ಕೃಷ್ಣ. ಈಗ ಕೊಟ್ಟಿರುವಂತಹ ಹಾಲಿನ ಪ್ರಮಾಣವನ್ನು ನೋಡುವುದರ ಮೂಲಕವಾಗಿ
ಅಥವಾ ತಿಳಿದುಕೊಳ್ಳುವುದರ ಮೂಲಕವಾಗಿ ವಿದುರನ ಪ್ರಮಾಣ ಎಷ್ಟು, ಹೌದೌದು. ವಿದುರ ಏನು, ಹಾ. ವಿದುರ ಎಷ್ಟು, ಹಾ. ವಿದುರ ಯಾರಿಗೆ, ಇದೆಲ್ಲ ಪ್ರಪಂಚಕ್ಕೆ ಗೊತ್ತಾಗಬೇಕೋ ಬೇಡುವ? ಅದಕ್ಕೆ ಬೇಕಾದ ಕ್ಷೀರಸಾಗರ ಶಯನ. ನಾನು ಆ ಕ್ಷೀರಸಾಗರವನ್ನ ಯಾರು ಮೊಸರು ಮಾಡಿದವರಿಲ್ಲ, ಹೌದು, ಕಳೆದವರಿಲ್ಲ, ಅದನ್ನ ಬೆಣ್ಣೆ ತೆಗೆದವರಿಲ್ಲ, ಇಲ್ಲ, ಅದು ಯಾವಾಗಲೂ ಹಾಗೆ. ಈಗ ಒಂದಿಷ್ಟು ಹಾಲಿನ ಪ್ರಮಾಣ ಏನಾಯ್ತು, ಅದು ಏನು ಎಂಬುದನ್ನು ಕಟವಾಯಿ ಮೂಲಕ ಹಾಗೆ ಬಿಟ್ಟಿದ್ದೇನೆ. ತುಂಬಿದ ಪುರವೆಲ್ಲವರ ಕ್ಷೀರಾಂಬುಲಿಮಯ ವಾಗಲ ಚರಿ ಕೃಷ್ಣ, ನಾನೇನನ್ನು ನೋಡುತ್ತಾ ಇದ್ದೇನೆ? ಏನು ಪವಾಡ! ನಿನ್ನ ಪಾದದಲ್ಲಿ ಗಂಗೆ ಹರಿದ ಕಥೆಯನ್ನು ಕೇಳಿದ್ದೇನೆ ಕೃಷ್ಣ. ನಿನ್ನ ಪಾದದ ಮೂಲಕವಾಗಿ ಹಾಲಿನ ಹೊಳೆ ಹರಿಯುತ್ತಾ ಉಂಟು ಕೃಷ್ಣ. ನನ್ನ ಪಾದದ ಮೂಲಕವಾಗಿ ಹರಿಯುತ್ತಾ ಉಂಟು. ಆ ಮನೆಯ ಹೆಂಗಳೆರೆಯಲ್ಲ ತುಂಬಿಕೋ 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 ಅಂತ ಹೇಳಿ ಖಾಲಿ ಕೊಡವನ್ನು ಹಿಡಿದುಕೊಂಡು ಹೋಗುತ್ತಾ ಇದ್ದಾರೆ. ಬರುತ್ತಾ ಹಾಲನ್ನು ತುಂಬಿ ತರುತ್ತಾ ಇದ್ದಾರೆ. ಏನು ಮಹಿಮೆ ಕೃಷ್ಣ! ನಾನು ಕೊಟ್ಟಂತ ಒಂದು ಕುಡಿತ ಹಾಲಿನ ಸಾಗರವಾಗಿ ಪರಿಣಮಿಸಿತೆ ಕೃಷ್ಣ. ನಿನ್ನ ಮಹಿಮೆಯನ್ನು ಕೊಂಡಾಡಲು ನನ್ನ ಅನುಭವ ಸಾಲದು ಕೃಷ್ಣ. ಕೃಷ್ಣ, ವಿದುರ, ಅದೊಂದು ದಿನ ಕತ್ತಲ ಕೋಣೆಯಲ್ಲಿ ನೀನು ಹುಟ್ಟಿದೆಯಂತೆ ಕೃಷ್ಣ. ನಿನ್ನ ಅಪ್ಪ ಅಮ್ಮನಿಗೆ ನಿನ್ನ ದರ್ಶನವನ್ನು ಕೊಟ್ಟಾಗ ನಿನ್ನ ಅಪ್ಪಯ್ಯ ಹೇಳಿದ, ಅದ್ಭುತಂ ಬಾಲಕಂ ಅಂಬುಜೇ ಕ್ಷಣಂ. ಅಪ್ಪ ಅಮ್ಮನಿಗೆ ನೀನು ವಿರಾಟ್ ರೂಪವನ್ನು ಕಾಣಿಸಿದೆಯಂತೆ. ಅಂತ ಮಹಿಮೆ ಈಗ ನನಗೆ ಮತ್ತೆ ನೆನಪಾಗುತ್ತಾ ಇದೆ ಕೃಷ್ಣ. ಅಪಾರ ಮಹಿಮ ನೀನು ಕೃಷ್ಣ. ನಿನ್ನ ಮುಂಭಾಗದಲ್ಲಿ ನಾನು ಏನು ಹೇಳು ಮಾತ್ರವೇ ಅಲ್ಲ, ಆಗ ಹೇಳಿದ ಹಾಗೆ ಲೋಕಕ್ಕೆ ಪಾಠ ಆಗಬೇಕು ಎಂಬ ಹಾಗೆ
ನೀನೆಲ್ಲ ಇದುವರೆಗೆ ನಡೆದು ಬಂದವನಂತೆ. ನಿನ್ನ ನಾಮಕರಣದ ಸಂದರ್ಭದಲ್ಲಿ ನಿನ್ನ ಪುರೋಹಿತರು ಬಂದರಂತೆ ನಾಮಕರಣ ಮಾಡುವುದಕ್ಕೆ. ಅಪ್ಪಮ್ಮಯ್ಯ ಹೇಳಿ ಕಳಿಸಿದ್ದು. ಬಂದವರೇ ನಾಮಕರಣಕ್ಕೆ ಸಂಕಲ್ಪ ಇಲ್ಲ, ಗುರು ಗಣಪತಿ ಪೂಜೆ ಇಲ್ಲ, ದೇವನಾಂದೆ ಇಲ್ಲ, ಪುಣ್ಯಾರ್ಚನೆ ಇಲ್ಲ, ಯಾವುದೇ ಇಲ್ಲ. ತೊಟ್ಟಿನಲ್ಲಿ ಮಲಗಿದಂಥ 2 ಹಸುಗೂಸುಗಳು ಕಂಡಂತಹ ಗಾರ್ಗ್ಯರು ರಾಮ ಕೃಷ್ಣ ರಾಮ ಕೃಷ್ಣ ರಾಮ ಕೃಷ್ಣ. ಒಬ್ಬ ರಾಮ, ಒಬ್ಬ ನೀನು ಕೃಷ್ಣ. ಅಲ್ಲಿಗೆ ನಾಮಕರಣ ಮುಗೀತಂತೆ ಕೃಷ್ಣ. ಇದೆಲ್ಲ ನಿನ್ನ ಮಹಿಮೆ ಈಗ ನನಗೆ ಯೋಚನೆಗೆ ಬರ್ತಾ ಉಂಟು. ಮಾತ್ರವೇ ಅಲ್ಲ, ಪಾಠ ಕಲಿಯುವುದಕ್ಕಾಗಿ ಗುರುಗಳಲ್ಲಿ ಅದು ಯಾರು ಗುರುಗಳು ನಿನ್ನದು? ಸಂದೀಪನಿ. ಹೌದು. ಹಾಗಾದ್ರೆ 64 ವಿದ್ಯೆಯನ್ನು 64 ದಿವಸದಲ್ಲಿ ಕಲ್ತದ್ದು ಹೌದು. ಕಲ್ತದ್ದು ಹೌದು ಅಂತ ಹೇಳಿದ್ರೆ ನೀನು ಕಲೀಲಿಕ್ಕೆ ಏನುಂಟು ಕೃಷ್ಣ? ಸರ್ವಜ್ಞ ನೀನು. ಹಾಗಾದ್ರೆ ಇನ್ನೊಬ್ಬರಿಗೆ ಪಾಠ ಆಗಬೇಕು. ಗುರುಗಳು, ವಿದ್ಯಾರ್ಥಿಗಳು, ಶಿಷ್ಯರು ಹೇಗೆ ಸಂಬಂಧ ಬೇಕು ಅನ್ನೋದನ್ನು ಪಾಠ ಕಲಿಸುವುದಕ್ಕಾಗಿ, ಗುರುಮುಖೇನ ಕಲಿತಂತಹ ವಿದ್ಯೆಯೇ ಸಾರ್ಥಕತೆಯನ್ನು ಪಡೆಯುವಂತ ಅದು ತೋರಿಸುವುದಕ್ಕಾಗಿ ನೀನು ಪಾಠಶಾಲೆಗೆ ಹೋದವನಂತೆ. ಇಲ್ಲದಿದ್ರೆ ನೀನು ಲೋಕದ ಒಡೆಯ ಸರ್ವಜ್ಞನಿಗೆ ಪಾಠ ಯಾಕೆ ಕೃಷ್ಣ? ಹಾಗಾದ್ರೆ ನಿನ್ನ ಪಾಠದಿಂದ ನಾವು ಪಾಠ ಕಲಿತೆವು ಕೃಷ್ಣ. ಕೃಷ್ಣ ಕೃಷ್ಣ ಕೃಷ್ಣ. ನೀನು ಏನೇ ಹೇಳು, ನಾನು ಕುಡಿದದ್ದು ಕುಡುತೆ ಹಾಲು. ಹೌದು. ಮಾತೃವಾತ್ಸಲ್ಯದಿಂದ ನಿನ್ನ ಮಡದಿ ಕೊಟ್ಟಂತಹ ಹಾಲದು. ಹೌದು ಕೃಷ್ಣ. ದೇವಕಿಯ ಎದೆ ಹಾಲನ್ನು ಕುಡಿಯುವಂತಹ ಸೌಭಾಗ್ಯ ನನಗೆ ಬರಲಿಲ್ಲ. ಇಲ್ಲ ಕೃಷ್ಣ. ಆ ದೇವಕಿ ಮಾತೆಯ ಭಾವವನ್ನು ನಾನು ಪಾರಸವಿಯಲ್ಲಿ ಕಂಡೆ. ಹೌದೇ? ಅಂದು ಕೊಡದ ಹಾಲು ಕೃಷ್ಣ. ಅವಳ ಆ ಭಕ್ತಿಯ ಪರಾಕಾಷ್ಠೆಯಿಂದ ಪೂರ್ಣವಾಗಿ ನಾನು ಬೆಳೆಯುವವರೆಗೆ ಎಷ್ಟು ಹಾಲನ್ನು ಕುಡಿಬೇಕೋ ಆ ಹಾಲೆಲ್ಲವೂ ಕೂಡ ನಿನ್ನ ಈ ಕುಡುತೆಯ ಮೂಲಕವಾಗಿ ಹರಿದು ಹೋಗಿದೆ ಅಂತ ನಾನು ತಿಳಿತೇನೆ ಕೃಷ್ಣ. ವಿದುರನ ಮಹತ್ತು ಏನು, ಬೃಹತ್ತು ಏನು, ಅದು ನಿನ್ನ ಪವಾಡ. ಹೌದೇ? ನಿನ್ನ ಭಕ್ತಿಯ ಪವಾಡ. ಇಲ್ಲ ಕೃಷ್ಣ. ನೀನು ಆಗಿನಿಂದ ಮಾಡ್ತಾ ಇದ್ದಂತಹ ಆರಾಧನೆಗೆ ಸಿಕ್ಕಂತಹ ಫಲ ಇದು. ಪ್ರಪಂಚದಲ್ಲಿ ಯಾರು ಎಷ್ಟು ಕೊಡ್ತಾರೆ, ಏನು ಕೊಡ್ತಾರೆ ಅಂತ ಮುಖ್ಯ ಅಲ್ಲ, ಹೇಗೆ ಕೊಡ್ತಾರೆ ಅನ್ನುವಂಥದ್ದು ಮುಖ್ಯವಾಗ್ತದೆ. ಕೃಷ್ಣ ಮನಸ್ಸು ತುಂಬಿ ಎಲ್ಲವೂ ಕೃಷ್ಣಮಯ, ಎಲ್ಲವೂ ಕೃಷ್ಣಮಯ ಅನ್ನುವಂತಹ ಒಂದು ಪಾಠವನ್ನು ಪ್ರಪಂಚಕ್ಕೆ ಕಲಿಸುವುದರ ಮೂಲಕವಾಗಿ ಈ ಸಣ್ಣದಾಗಿರುವಂಥದ್ದು ಮಹತ್ತಾಗಿ ಬೃಹತ್ತಾಗಿ ಆಗುವ ಹಾಗೆ ಮಾಡಿದ್ದು ನಿನ್ನ ಭಕ್ತಿ, ವಿದುರ ಭಕ್ತಿ. ಪ್ರಪಂಚಕ್ಕೆ ನಾಳೆ ಇದನ್ನೇ ಕೊಂಡಾಡ್ತಾರೆ. ವಿದುರ ಭಕ್ತಿ ಹೇಗಿತ್ತು? ಹೌದು. ಈ ಹಾಲಿನ ಹೊಳೆ ಹರಿದ ಹಾಗೆ ಎಲ್ಲರಿಗೂ ತಿಳಿದಿರಬಹುದು. ಇದು ಕೌರವನೂ ನೋಡಿರ್ತಾನೆ. ಯಾಕಂತ ಹೇಳಿದ್ರೆ ಎಲ್ಲಿಂದ ಈ ಹೊಳೆ ಬರ್ತಾ ಇರುವಂತದ್ದು? ಹೌದು, ವಿದುರನ ಮನೆಯಿಂದ ಸುದ್ದಿ ಹೋಗಿರ್ತದೆ. ಹೌದಾ ಅಲ್ವಾ? ಹೌದು. ಹಾಗಾಗಿ ನಿನ್ನ ಮನಸ್ಸಿಗೆ ಸಂತೋಷ ಆಯ್ತಾ ಇಲ್ವಾ? ಆದರೆ ಒಂದು ಸ್ವಾರ್ಥ ಉಂಟು ಕೃಷ್ಣ. ನನ್ನದು ಮತ್ತೇನಲ್ಲ ನಿನ್ನಲ್ಲಿ ಕೇಳಲಿಕ್ಕೆ. ಮಡದಿ ಬಾರಳು, ಮಂಚ ಬಾರದು, ಕಂಚು ಕನ್ನಡಿ, ಸಂಚಿತಾರ್ಥವು ಯಾವುದೂ ಬರದು. ಹಾಗಾದ್ರೆ ಬರುವುದು ಮುಂಚೆ ಮಾಡಿದ ಫಲವಲ್ಲವೇ? ಒಡಲು ಅಗ್ನಿಗೆ, ಒಡವೆ ಅರಸಗೆ, ಮಡದಿ ಮತ್ತೊಬ್ಬನಲ್ಲಿಗೆ, ಕಡೆಗೆ ಯಮತ ಬಂದು ಸೆಳೆವಾಗ ಅಡ್ಡ ಬಿದ್ದಿತು ನಾಲಿಗೆ. ಕೃಷ್ಣ ಕೃಷ್ಣ ಕೃಷ್ಣ. ವಿದುರ, ಬೇರೇನನ್ನು ಕೇಳುವುದಿಲ್ಲ ಕೃಷ್ಣ. ಎಲ್ಲವೂ ಅರ್ಥವಾಗ್ತಾ ಇದೆ. ನೀನು ಹೇಳಿದಂತಹ ವಿಚಾರವನ್ನು ನಾನು ವಿಮರ್ಶೆ ಮಾಡಲಿಕ್ಕೆ ಹೋದರೆ ಇಡೀ ರಾತ್ರಿ ನನ್ನ ಜೊತೆಯಲ್ಲಿ ಕುಳಿತುಕೊಂಡು ನಾನು ಮಾತಾಡಬೇಕಾದೀತು. ಹೌದೇ? ಈ ಪ್ರಪಂಚ ಹೇಗಿದೆ ಅಂತ ಹೇಳಿದ್ರೆ ನಾನು ಹೇಳಿದ್ದೇ ಸರಿ, ನಾನು ಹೇಳಿದ್ದೇ ನಡಿಬೇಕು ಅನ್ನುವಂಥ ಮಟ್ಟಕ್ಕೆ ಈ ಹಸ್ತಿನಾಪುರ ಬಂದಿದೆ ಅನ್ನುವಂಥದ್ದು ನಿನಗೂ ಸಾಕ್ಷೀಭೂತವಾಗಿ ಗೊತ್ತಿದೆ. ಹೌದು ಕೃಷ್ಣ. ನಿನ್ನ ಅನುಗ್ರಹ ಇಲ್ಲ ಅಂತಾದ್ರೆ, ನಿನ್ನ ಸುಮನಸ್ಸು ಕೆಲಸ ಮಾಡಲಿಲ್ಲ ಅಂತಾದ್ರೆ, ದೇವತೆಗಳಲ್ಲ ಸುಮನಸ್ಸು ನಿನ್ನದು. ಹೌದು. ನಿನ್ನ ಸುಮನಸ್ಸು ಕೆಲಸ ಮಾಡಲಿಲ್ಲ ಅಂತಾದ್ರೆ ಇವತ್ತು ಪಾಂಡವರು ಎಲ್ಲಿರ್ತಿದ್ರು? ಹೌದು. ನನ್ನ ಕೈಯ ಆಯುಧಗಳನ್ನಾಗಿ ಬಳಸಬೇಕು ಅಂತಾದ್ರೆ ಅದಕ್ಕೆ ಪ್ರೇರಕ ಶಕ್ತಿಯ ಆಗಿ ಮೊದಲು ಕೆಲಸ ಮಾಡಿದ್ದು ನೀನು. ಆದ್ರೆ ಒಂದುಂಟು ಕೃಷ್ಣ, ನನ್ನ ಸ್ವಾರ್ಥದಲ್ಲಿ ಇನ್ನೊಂದು ಸ್ವಾರ್ಥ. ನಮ್ಮ ಮನೆಯ ಹುಡುಗ ಕೌರವ, ಅವನ ಬುದ್ಧಿ ಒಂದು ಸರಿ ಮಾಡು ಕೃಷ್ಣ. ಪಾಂಡವರಿಗೆ ಕೊಡುವಂಥದ್ದನ್ನು ಕೊಟ್ಟು ಬಿಡುವ ಹಾಗೆ ಒಂದು ಅನುಗ್ರಹ ಮಾಡು ಕೃಷ್ಣ. ವಿದುರ, ಕೃಷ್ಣ
ಭೀಷ್ಮಾಚಾರ್ಯರಿದ್ದಾರೆ, ದ್ರೋಣಾಚಾರ್ಯರಿದ್ದಾರೆ, ಕೃಪಾಚಾರ್ಯರಿದ್ದಾರೆ, ಅಶ್ವತ್ಥಾಮಾಚಾರ್ಯರಿದ್ದಾರೆ. ಹೌದು. ಇವರೆಲ್ಲ ತಿಳಿದದ್ದು ಕಡಿಮೆಯೋ? ಇಲ್ಲ. ಇವರೆಲ್ಲ ಹೇಳಿದ್ದು ಕಡಿಮೆಯೋ? ಇಲ್ಲ ಕೃಷ್ಣ. ಏನಾದರೂ ಆಯ್ತಾ? ಹೌದು, ಆಗಲಿಲ್ಲ. ದ್ರೌಪದಿ ಈ ಹಸ್ತಿನಾಪುರಕ್ಕೆ ಏನಾಗಬೇಕು? ಅರಮನೆಯ ಪಟ್ಟದ ರಾಣಿಯ ಹಾಗೆ ಶೋಭಿಸಬೇಕಾದ. ಹೌದು ಕೃಷ್ಣ. ಸೀರೆಯನ್ನು ಎಳೆಯುವಂತಹ ಕೆಲಸ ಹಸ್ತಿನಾಪುರದ ಸಭಾಂಗಣದಲ್ಲಿ ನಡೆಯಿತು ಅಂತಾದ್ರೆ, ಹೌದು, ಇವರೆಲ್ಲ ಇದ್ದಾರೋ ಅಥವಾ ಇದ್ದವರು ತಿಳಿದುಕೊಂಡದ್ದು ಏನನ್ನ ಭೀಷ್ಮಾಚಾರ್ಯರಿಗೆ ವಿಚಾರ ಗೊತ್ತಿಲ್ವೇ? ಆದರೆ ಒಂದುಂಟು ಕೃಷ್ಣ, ಅವರೆಲ್ಲ ಕೌರವನ ವಶವರ್ತಿಗಳಾಗಿ ಅವರಿಂದ ಧ್ವನಿ ಹೊರಗೆ ಬರಲಿಕ್ಕೆ ಆಗಲಿಲ್ಲ ಅವರ ಬಾಯಿಂದ. ಆದರೆ ಎದ್ದು ನಿಂತು ಬೇಡ ಇದು ಸರಿಯಲ್ಲ ಅಂತ ಗಟ್ಟಿ ಧ್ವನಿಯಲ್ಲಿ ನಾನು ಹೇಳಿದ್ರಿಂದ ಆ ಒಂದು ವಾಕ್ಯದ ಪುಣ್ಯದ ಫಲ ಇವತ್ತು ನಿನ್ನನ್ನು ಇಲ್ಲಿಗೆ ಎಳೆದು ತಂದಿತು ಕೃಷ್ಣ. ಒಂದು ವೇಳೆ ಆ ಒಂದು ಅನ್ನದ ಗುಣದಿಂದವಾಗಿ ಇವರನ್ನೆಲ್ಲ ವಶವರ್ತಿಗಳನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದೆಯಲ್ಲ. ಹೌದು. ನಾನು ಇವತ್ತು ಒಂದು ಸಂದರ್ಭ ಅಲ್ಲಿಗೆ ಊಟಕ್ಕೆ ಹೋಗ್ತಿದ್ರೆ, ಹೌದು ಕೃಷ್ಣ, ನಾಳೆ ಜನ ನನ್ನನ್ನು ಕೂಡ ಅದೇ ರೀತಿಯಾಗಿ ಎಣಿಸ್ತಲ್ಲ ಇಲ್ವಾ? ಹೌದು, ಖಂಡಿತವಾಗ್ಲೂ ಕೂಡ. ಏನೋ ಕೃಷ್ಣ ಹೀಗೆ ಮಾಡಿಬಿಟ್ಟ ಅಂತ ಹೇಳಿದ್ರೆ ಅವನು ಕೌರವನ ಅನ್ನವನ್ನು ತಿಂದಿದ್ದಾನೆ, ಮತ್ತೆ ಹಾಗೆ ಮಾಡದೆ ಇರ್ತಾನ ಅಂತ ಹೇಳಲಿಕ್ಕಿಲ್ವಾ? ಹಾಗಾಗಿ ಭೀಷ್ಮ ದ್ರೋಣರು ಯಾವ ಕಾರಣದಿಂದಾಗಿ ಅವನ ಅನ್ನದ ಋಣ ಉಂಟು ಎಂಬಂತ ನೆಲೆಯಲ್ಲಿ ಸುಮ್ಮನಿದ್ದಾರೋ ಅದೇ ರೀತಿಯಾಗಿ ನಾಳೆ ಕೃಷ್ಣನೇ ಕೂಡ ಆ ಅಪವಾದ ಖಂಡಿತವಾಗಿ ಬಾರದೆ ಇರ್ಲಿಕ್ಕಿಲ್ಲ. ಅದಕ್ಕೆ ಬೇಕಾಗಿ ಊಟದ ಪ್ರಶ್ನೆ ಅಲ್ಲ, ನಾನು ಇಲ್ಲಿಗೆ ಬಂದದ್ದು. ಹೌದು, ನನಗೆ ನೀನು ನೀಡಿರುವಂತಹ ಕುಡುತೆ ಹಾಲಿಂದ ತೃಪ್ತಿಯಾಗಿದೆ, ಸಂತೋಷಗೊಂಡಿದ್ದೆ. ಸರಿ. ಆದ್ರೆ ಕೃಷ್ಣ ಕೃಷ್ಣ, ನಿನ್ನ ಮನಸ್ಸಿಗೆ ಸಮಾಧಾನ ಆಗಿದೆ. ಹೌದು. ನಾನು ಬಂದಿರುವಂತಹ ಕಾರಣದ ಆ ಸಾರ್ಥಕತೆಯೂ ನನಗಾಗಿದೆ. ಹೌದು, ಸಂತೋಷಗೊಂಡಿದ್ದೇನೆ ಕೃಷ್ಣ. ಆದರೆ ಬಂದಿರುವಂತಹ ರಾಜಕೀಯ ವ್ಯವಹಾರ ನಾನು ಯೋಚನೆ ಮಾಡಬೇಕೋ ಬೇಡವೋ? ಬೇಕಲ್ಲ. ನನ್ನ ಭಕ್ತ, ನನ್ನ ವಿದುರ ಎಂಬಂತಹ ನೆಲೆಯಲ್ಲಿ ನಾನು ಇಲ್ಲೇ ಇರ್ಲಿಕ್ಕೆ ಆಗುವುದಿಲ್ಲ. ಅದಾಗೋದಿಲ್ಲ. ಕೌರವನಲ್ಲಿಗೆ ನಾನು ಬರ್ತೇನೆ ಅಂತ ಹೇಳಿದ್ದೇನೆ. ಓ, ಧರ್ಮರಾಯನೇ ಹೇಳಿ ಕಳಿಸಿದ್ದಾನೆ. ಸರಿ, ಕೃಷ್ಣ ಬರ್ತಾನೆ ಅಂತ. ಬಂದಿರುವಂಥದ್ದು ತಿಳಿದಿದೆ ಅವನಿಗೆ. ಆದರೆ ಅಲ್ಲಿಗೆ ಹೋಗಲಿಲ್ಲ ಅನ್ನುವಂತಹ ರೀತಿಯಲ್ಲಿ ಅನೇಕ ಊಹಾಪೋಹಗಳನ್ನು ಮಾಡಿರ್ತಾನೆ. ಸಿಟ್ಟುಗೊಂಡ್ರೂ ಆಶ್ಚರ್ಯ ಇಲ್ಲ. ಅವನ ಸಭೆಗೆ ನಾನು ಹೋಗಬೇಕು. ಸಭೆಯಲ್ಲಿ ಮಾತಾಡಲಿಕ್ಕಿದೆ. ನನ್ನ ಜೊತೆಯಲ್ಲಿ ನಾರದರು, ಕಶ್ಯಪರು, ಪರಶುರಾಮರು, ಕಣ್ವರು ಎಲ್ಲರೂ ಬರ್ತಾರೆ, ಅಲ್ಲಿ ಸೇರಿಕೊಳ್ತಾರೆ. ಆದರೆ ಆ ಸಂದರ್ಭಕ್ಕೆ ಅರ್ಥಾತ್ ಆ ಸಭೆಗೆ ನಾನು ಹೋಗಬೇಕು ಅಂತಾದರೆ ಯಾವಾಗ ಹೋಗಬೇಕು ಎನ್ನುವುದನ್ನು ಇನ್ನು ಮೇಲೆ ಅವನಲ್ಲಿ ಕೇಳದೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಅದಾಗುವುದಿಲ್ಲ. ಅವನು ಚಕ್ರವರ್ತಿ ಪೀಠದಲ್ಲಿ ಇರುವವ. ಹೌದು. ಅವನ ಒಪ್ಪಿಗೆ ಬೇಕು. ಇವತ್ತು ಬನ್ನಿ ಅಂತ ಹೇಳ್ತಾನೋ ನಾಳೆ ಬರಲಿ ಅಂತ ಹೇಳ್ತಾನೋ ಗೊತ್ತಿಲ್ಲ. ಅಂತೂ ನನಗೆ ಬೇಕಾಗಿ ಆ ಕೆಲಸವನ್ನೊಂದು ನೀನು ಮಾಡಿಕೊಂಡು ಬಂದರೆ ಕೃಷ್ಣ, ಅಲ್ಲಿಯವರೆಗೆ ಕೃಷ್ಣ, ನನ್ನ
ನನ್ನಿಂದಾಗಿ ನಿನಗೆ ಆ ಒಂದು ಕೆಲಸ ಆಗಬೇಕು ಅಂತ ಹೇಳ್ತಾ ಇದ್ದಿ. ಹೌದು. ಆದರೆ ನೀನು ಕೈ ಜೋಡಿಸುವಾಗ ನಾನು ತಲೆ ತಗ್ಗಿಸ್ತಾ ಇದ್ದೇನೆ ಕೃಷ್ಣ. ಯಾಕಂದರೆ ನನ್ನ ಮನೆಗೆ ನೀನು ಬಂದವನು, ನೀನು ಲೋಕದ ಖ್ಯಾತಿಯನ್ನು ಗಳಿಸಿದವನು. ಅದಕ್ಕೆ ನಿನ್ನನ್ನು ಹೇಳುವುದು ಚಾರು ಕೀರ್ತಿ ಅಂದರೆ ಶ್ರೇಷ್ಠವಾದ ಕೀರ್ತಿಯನ್ನು ನೀನು ಪಡೆದವನು ಕೃಷ್ಣ. ನಿನ್ನ ಮುಂಭಾಗದಲ್ಲಿ ನಾವೆಲ್ಲ ಏನು ಕೃಷ್ಣ, ಏನು ಇಲ್ಲ. ನನಗೆ ಮತ್ತೆ ನನಗೆ ಭಾವೋದ್ವೇಗ ಯಾಕೆ? ಬಡವನ ಮನೆಗೆ ಭಾಗೀರಥಿ ಬಂದ ಹಾಗೆ ಬಂದ ಎಲ್ಲ ಕೃಷ್ಣ. ಹಾಗಂತ ನಿನಗೆ ಕೊಡುವುದಕ್ಕೆ ನಾನು ಕೊಟ್ಟದ್ದು ಹಾಲು. ಅದಕ್ಕೆ ಕಾರಣ ಇಲ್ಲದೆ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಕೊಡಬೇಕು ಅನ್ನುವಂಥದ್ದು ಇದೆ ಕೃಷ್ಣ. ನೀನು ಮತ್ತೆ ಕುತೂಹಲದಿಂದ ಕೇಳ್ತಿ ಅನ್ನುವುದಕ್ಕೆ ನಾನು ಒಂದು ವಾಕ್ಯವನ್ನು ಹೇಳಲೇಬೇಕು. ನಿನಗೆ ಹಾಲು ಕೊಟ್ಟೆ ಯಾಕೆ ಅನ್ನುವುದಕ್ಕೆ ಹಾಲಿನ ಹೊಳೆ ಹರಿಸಿದೆ ನೀನು ಒಂದು. ಆದರೆ ಹಾಲನ್ನೇ ಯಾಕೆ ಕೊಟ್ಟೆ ಅನ್ನುವುದಕ್ಕೆ ಒಂದು ಕಾರಣ ಉಂಟು ಕೃಷ್ಣ. ಕೆಲವರಿಗೆ ಕೆಲವನ್ನು ಕೊಡುವ ಹಾಗಿಲ್ಲ. ಈ ವಾನಪ್ರಸ್ಥರಿಗೆ ಅನ್ನ ಕೊಡಬಾರ್ದಂತೆ. ಯಾಕಂದರೆ ಅವರ ಅನ್ನದ ಬಲದಿಂದಾಗಿ ಮತ್ತೆ ಅವರು ವನವನ್ನು ಬಿಟ್ಟು ಮನೆ ಸೇರ್ತಾರೆ. ಅವರ ಸಂಕಲ್ಪವೇ ವಾನಪ್ರಸ್ಥಕ್ಕೆ ಹೋಗುವುದು. ಮತ್ತೆ ಸನ್ಯಾಸಿಗಳಿಗೆ ಚಿನ್ನ ಕೊಡಬಾರ್ದಂತೆ. ಆ ಚಿನ್ನದ ವ್ಯಾಮೋಹ ಅವರಿಗೆ ಇರಬಾರ್ದು. ಚಿನ್ನವನ್ನು ತೆಗೆದುಕೊಳ್ಳುವುದಿಲ್ಲ ಸನ್ಯಾಸಿಗಳು ಆಗಿದ್ರೆ. ಹೌದು. ಮತ್ತೆ ಬ್ರಹ್ಮಚಾರಿಗಳಿಗೆ ವೀಳ್ಯದೆಲೆ ಕೊಡಬಾರ್ದಂತೆ. ನಾಳೆಗೆ ಮಗ್ಚಿಲ್ಕಿಲ್ಲ. ನಾಳೆಗೆ ಮಗ್ಚಿಲ್ಕಿಲ್ಲ. ಹೇಗೆ? ನಾಳೆಗೆ ಮಗ್ಚಿಲ್ಕಿಲ್ಲ, ವೀಳ್ಯದೆಲೆ ಬ್ರಹ್ಮಚಾರಿಗಳು ತಿಂದ್ರೆ ಒಂದು ಹಾಗೆ. ಮತ್ತೆ ಅದರ ವ್ಯಾಮೋಹದಿಂದಲಾಗಿ ಮತ್ತೆ ಅವರು ಬೇರೆ ವ್ಯಾಮೋಹಕ್ಕೆ ಹೋಗುತ್ತಾರೆ. ಅವರು ವೀಳ್ಯದೆಲೆದ ವ್ಯಾಮೋಹದಿಂದ ಪ್ರಾಯ ಹಸ್ತಿನಾಪುರದಲ್ಲಿ ಅಂಥದ್ದು ನಡೆದಿರಬೇಕೋ ಏನು. ಹೌದು. ಇಲ್ಲದ್ರೆ ಕೌರವ ಹೀಗಾಗ್ಲಿಕ್ಕೆ ಉಂಟ. ಒಂದು ಹಾಗೆ. ಮತ್ತೆ ನಿನಗೆ ಹಾಲಿನ ಜೊತೆಗೆ ವೀಳ್ಯವನ್ನು ಕೊಟ್ಟೆ ಯಾಕೆ? ನೀನು ಬ್ರಹ್ಮಚಾರಿ. ಆದರೂ ಏನು ಬ್ರಹ್ಮಚಾರಿ ನೀನು? ಏನು ಬ್ರಹ್ಮಚಾರಿ? ಹೇಗೆ ಕೃಷ್ಣ? ನಿನಗೆ ವಾನಪ್ರಸ್ಥ ಇಲ್ಲ, ನೀನು ಸನ್ಯಾಸಿ ಅಲ್ಲ, ನೀನು ಬ್ರಹ್ಮಚಾರಿ ಅಲ್ಲ, ನೀನು ನಮ್ಮ ಹಾಗೆ ಮನುಷ್ಯ ಅಲ್ಲ. ಮನುಷ್ಯ ಹೌದು, ಆದರೂ ವಿದುರ ಕೃಷ್ಣ ಇದನ್ನೆಲ್ಲ ಪರೀಕ್ಷೆ ಮಾಡಲಿಕ್ಕೆ ಬಂದವರೆಲ್ಲ ಒಂದೊಂದು ಪಾಠವನ್ನು ಕಲ್ತ್ಕೊಂಡು ಹೋದವರಿದ್ದಾರೆ. ಹೌದು. ಆ ಬಾಗಿಲಿನಲ್ಲಿ ಬಂದಿದ್ದಾರೆ, ಹಿಂದಿನ ಬಾಗಿಲಿನಲ್ಲಿ ಬಂದವರಿದ್ದಾರೆ, ಮುಂದಿನ ಬಾಗಿಲು ಬಂದವರು. ಕೃಷ್ಣ ಇಲ್ಲಿಯೂ ಇದ್ದಾನೆ, ಅಲ್ಲಿ ಇದ್ದಾನೆ. ಹೌದು. ಎಲ್ಲೆಲ್ಲಿಯೂ ಕೃಷ್ಣ ಇದ್ದಾನೆ ಅಂತ ಹೇಳಿ. ಮತ್ತೆ ನೀನು ಹೇಳಿದೆಯಲ್ಲ ಚಾರು ಕೀರ್ತಿ ಅಂತ. ಕೃಷ್ಣ ನಿಮ್ಮಂಥವರು ಇಲ್ಲದಿದ್ರೆ, ಈ ವಾತಾವರಣದ ಒಂದು ಆ ಶಕ್ತಿ ಇಲ್ಲ ಅಂತಾದ್ರೆ, ಕ್ಷೇತ್ರದ ಶಕ್ತಿ ಇಲ್ಲ ಅಂತಾದ್ರೆ ಅದು ಆಗ್ಲಿಕ್ಕೆ ಸಾಧ್ಯ ಉಂಟು? ಇಲ್ಲ ಕೃಷ್ಣ. ಒಂದು ಪರಂಪರೆ ಬೇಡುವ, ಒಂದು ಹಿರಿತನ ಬೇಡುವ, ಹೌದು, ಜ್ಞಾನ ಸಂಗ್ರಹಣಕ್ಕೆ ಅದಕ್ಕೆ ಬೇಕಾದಂತ ಒಂದು ಅವಕಾಶಗಳು ಬೇಡುವ. ಎಲ್ಲವೂ ಕೂಡ ತನ್ನ ಒಂದು ಸಾಧನೆಯಿಂದ ಸಿದ್ಧಿಯಿಂದ ಅದನ್ನು ಪಡಿಲಿಕ್ಕೆ ಸಾಧ್ಯ ಉಂಟು ಅನ್ನೋದನ್ನು ಪ್ರಪಂಚಕ್ಕೆ ತೋರಿಸಿಕೊಡ್ಲಿಕ್ಕೆ ಒಂದೊಂದು ಕ್ಷೇತ್ರಗಳು. ಹಾಗಾದರೆ ಯುಗ ಕಳೆದ್ರೂ ಕೂಡ ವಿದುರನ ಮನೆಗೆ ಕೃಷ್ಣ ಬಂದಿದ್ದಾನೆ, ಹಾಲು ಕುಡಿದು ಹೋಗಿದ್ದಾನೆ ಅನ್ನುವಂಥ ಮಾತು ಉಳಿತಲ್ಲ. ಸತ್ಯ ವಾಕ್, ಸತ್ಯ ಸಂಕಲ್ಪ ನಿನ್ನಿಂದ ಆಯಿತು ಕೃಷ್ಣ. ಕೃಷ್ಣ ನೀನು ಅಲ್ಲಿಗೆ ಹೋಗಿ ಬಾ. ಎಲ್ಲಿ? ಕೌರವನಲ್ಲಿಗೆ. ಆದ್ರಿಂದ ಅಲ್ಲಿಯವರೆಗೆ ನಾನು ಹೋಗು ಅಂತ ಹೇಳುವುದಲ್ಲ, ಸ್ವಲ್ಪ ಇಲ್ಲಿ ಮಾತಾಡಬೇಕು. ನೀನು ಮನೆಯವನೇ. ಹೌದು. ನಿನ್ನ ಎದುರು ಹೌದು ಕುಂತಿಯಲ್ಲಿ ಹಾಗೆಲ್ಲ ಕುಂತಿಯೆಲ್ಲ ಹೇಳ್ತಾಳೆ ಅಂತ ಹೇಳಲಿಕ್ಕಾಗುದಿಲ್ಲ. ಅದಾಗುದಿಲ್ಲ. ಯಾಕಂದ್ರೆ ಒಂದು ರೀತಿಯಾದಂತ ಬಾಂಧವ್ಯ ವ್ಯತ್ಯಾಸ ಉಂಟು ಕೃಷ್ಣ. ಉಂಟಲ್ಲ. ಈಗ ಅವಳು ಯಾಕೆ ಭೀಷ್ಮಾಚಾರ್ಯರ ಮನೇಲಿ ಇರಲಿಲ್ಲ? ಹೌದು. ಯಾಕೆ ದ್ರೋಣಾಚಾರ್ಯರ ಮನೆಗೆ ಹೋಗ್ಲಿಲ್ಲ? ಹೌದೌದು. ನನ್ನಲ್ಲೇ ಇದ್ದಾಳೆ. ನಿನ್ನಲ್ಲೇ ಯಾಕೆ ಇದ್ದಾಳೆ ಅನ್ನೋದನ್ನು ಪ್ರಪಂಚ ತಿಳ್ಕೊಳ್ಳಿ. ಹೌದು. ಯಾಕೆ ಅಂತ ಹೇಳಿದ್ರೆ ಮತ್ತೆ ಒಂದು ಉಂಟು, ನೀನು ನಿನ್ನ ಮನಸ್ಸು ಪಾಂಡವರ ಬಗೆಗೆ ಯಾವ ರೀತಿಯಾದ ಸಂಬಂಧವನ್ನು ಇಟ್ಟುಕೊಂಡಿದೆ ಅನ್ನೋದನ್ನ ಕುಂತಿ ತಿಳ್ಕೊಂಡಿದ್ದಾಳೆ. ಭೀಷ್ಮಾಚಾರ್ಯರು ಇದ್ದು ಏನು ಮಾಡಿದ್ರು, ದ್ರೋಣಾಚಾರ್ಯರು ಇದ್ದು ಏನು ಮಾಡಿದ್ರು ಅನ್ನುವಂತಹ ವಿಚಾರ ಅವಳಿಗೂ ತಿಳಿದದ್ದೇ. ಹೌದೌದು. ಹಾಗಾಗಿ ಅವಳ ಅಂತರಂಗದ ನೋವನ್ನು ಏಕಾಂತದಲ್ಲಿ ನಾನು ಅವಳು ಹಂಚಿಕೊಂಡು ಅವಳಿಗೆ ಸಮಾಧಾನ ಹೇಳುವ ಕೆಲಸವನ್ನು ಆಗಬೇಕು. ನೀನು ಅಷ್ಟು. ಹಾಗಾದರೆ ಕೌರವನ ಆಸ್ಥಾನಕ್ಕೆ ಹೋಗಿ ಬರುವವರೆಗೆ ನೀನು ಕುಂತಿಯ ಜೊತೆ ಮಾತನಾಡ್ತಾ ಇದ್ದೆ. ಕೃಷ್ಣ, ನಿನ್ನ ಆಜ್ಞೆ ಶಿರೋಧಾರ್ಯ. ನನಗೆ ಅತ್ತೆಗೆ ಎಲ್ಲ ವಿಚಾರವನ್ನು ತಿಳಿಸಿದ್ದೇನೆ. ಕಣ್ಣೀರು ಹಾಕಿ ಪಾದವ ತೊಳೆದಿದ್ದಾಳೆ. ವಿಧವೆಯಾದವಳು ಕೃಷ್ಣ ದೇವರು ಅನ್ನುವಂಥ ಕಲ್ಪನೆ ಇದ್ದರೂ ಅಥವಾ ಪ್ರಾಯದಲ್ಲಿ ಸಣ್ಣವಳಾದರೂ ನನಗೆ ನಮಸ್ಕಾರ ಮಾಡಿ ನಿನ್ನ ಪಾದಕ್ಕೆ ನನ್ನ ಮಕ್ಕಳನ್ನು ಹಾಕಿದ್ದೇನೆ ಅಂತ ಆಕೆ ಕೇಳಿಕೊಂಡಂತಹ ಸಂದರ್ಭದಲ್ಲಿ ಬೇರೆ ಏನೂ ತೋಚಲಿಲ್ಲ ನನಗೆ. ಮಮ ಪ್ರಾಣಾಹಿ ಪಾಂಡವ ಅಂತ ಹೇಳಿದ್ದೇನೆ.
ಅದನ್ನು ಈಗಲೂ ನೆನಪು ಮಾಡಿದೆ. ಅತ್ತೆ, ಯೋಚನೆ ಮಾಡಬೇಡಿ, ಸತ್ಯಮೇವ ಜಯತೆ. ಪ್ರಪಂಚ ಸೂರ್ಯಚಂದ್ರರು ಇರುವವರೆಗೂ ಸತ್ಯ ಉಳಿಯುತ್ತದೆ. ನಿನ್ನ ಮಕ್ಕಳು ಸತ್ಯದ ದಾರಿಯಲ್ಲಿ ನಡೆದಿದ್ದಾರೆ ಅಂತಾದರೆ ಖಂಡಿತವಾಗಿಯೂ ಕೂಡ ಈ ರಾಜ್ಯದ ಚಕ್ರವರ್ತಿ ಪೀಠವನ್ನು ಅಲಂಕರಿಸ್ತಾರೆ. ತಾಯಿ, ನೀನು ಪಟ್ಟಂತಹ ಕಷ್ಟ ಒಂದಿಷ್ಟೇ. ಆ ಪಾಂಡವರು ಕಾಡಿನಲ್ಲಿ ಇದ್ದರೂ ಕೂಡ ನೆಮ್ಮದಿಯಿಂದ ದಿನಗಳನ್ನು ಕಳೆದಿದ್ದಾರೆ, ಸಂತೋಷವಾಗಿ ಭಗವಂತನ ಪ್ರಾರ್ಥನೆಯನ್ನು ಮಾಡುತ್ತಾ ಮುಂದೆ ನಡೆಯಬೇಕಂತ ಯುದ್ಧಕ್ಕೆ ಬೇಕಾದಂಥ ಸಕಲ ಸಾಮರ್ಥ್ಯಗಳನ್ನು ವರಪ್ರಸಾದವನ್ನು ಪಡೆದಿದ್ದಾರೆ. ನಿನ್ನ ಮಕ್ಕಳು ಆರೋಗ್ಯವಾಗಿದ್ದಾರೆ. ಮುಂದೆಯೂ ಈ ಕೃಷ್ಣ ಇದ್ದಾನೆ ಅಂತಾದರೆ ಆ ಪಾಂಡವರು ಉಳಿಯುತ್ತಾರೆ ಅಮ್ಮ, ಅತ್ತೆ ಅಂತ ಹೇಳಿ ಸಮಾಧಾನ ಹೇಳಿದ್ದೇನೆ. ವಿದುರ, ಏನಂತೆ? ನಾಳೆಗೆ ಬರಬಹುದು ಅಂತ ಅವಕಾಶ ಇದೆ ಅಂತ ಕೌರವನ ಅಭಿಪ್ರಾಯ ಆಯಿತು ಕೃಷ್ಣ. ಆಗಲಿ. ಹಾಗಾದ್ರೆ ನಾಳೆ ಪುನಃ ನಾವು ಎಷ್ಟೊತ್ತಿಗೆ ಹೋಗಬೇಕು ಅನ್ನೋದಕ್ಕೆ ಅವನೇ ದೂತರನ್ನು ಕಳಿಸ್ತಾನಲ್ಲ, ಅದು ಕಳಿಸ್ತಾನೆ. ಹಾಗಾಗಿ ಇವತ್ತು ಅವಕಾಶ ಇಲ್ಲ ಅಂತ ಸ್ಪಷ್ಟ ಆಯ್ತು. ಇನ್ನು ನಾವು ಯೋಗಕ್ಷೇಮ ಸುಖ ದುಃಖಗಳನ್ನು ಮಾತಾಡುತ್ತಾ ಅಷ್ಟೊತ್ತಿಗೆ ಆಗುವಾಗ ಬೆಳಗಾಗ್ತದೆ. ಬೆಳಗಾದ ಮೇಲೆ ಅದೇ ಕೆಲಸ ನಮಗೆ. ಹೌದು, ಮತ್ತೆ ಯಾವುದು ಇಲ್ಲ. ಅಲ್ಲಿಯವರೆಗೆ ಬೆಳಗ್ಗೆ ತನಕ ನೀನು ಇಲ್ಲದಿದ್ದರೂ ಕೂಡ ನಾನು ಹೇಳುತ್ತಾ ಇರುವುದು ನನ್ನ ಮಂತ್ರ ಕೃಷ್ಣ 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 ಎಂಬ ಹಾಗೆ. ಇವತ್ತು ನನ್ನ ಜೊತೆ ನೀನಿದ್ದಿ, ಕೃಷ್ಣ ಕೃಷ್ಣ ಕೃಷ್ಣ, ನೀನಲ್ಲದೆ ಮತ್ತೇನಿಲ್ಲ ಕೃಷ್ಣ. ಪ್ರಪಂಚದ ಎಲ್ಲರಿಗೂ ಕೂಡ ಆ ಪರಾಶಕ್ತಿ ಅನುಗ್ರಹ ಮಾಡಲಿ. ಎಲ್ಲರೂ ಕೂಡ ಸತ್ಯವಾದ ಮಾರ್ಗದಲ್ಲಿ ನಡೆಯುವುದರ ಮೂಲಕವಾಗಿ ಪ್ರಪಂಚಕ್ಕೆ ಒಂದು ಬೆಳಕನ್ನು ಕೊಡುವಂತಹ ಸನ್ನಿಧಾನ ಸೃಷ್ಟಿಯಾಗಲಿ ಎಂಬುದಾಗಿ ಆ ಮಹಾಶಕ್ತಿಗೆ ಪ್ರಣಾಮವನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ಭವೇತು. ಯಾರಿಗೂ ಕೂಡ ಬದುಕಿನಲ್ಲಿ ದುಃಖ ಅನ್ನುವಂಥದ್ದು ಬಾರದೆ ಅದು ತನ್ನನ್ನು ಸುಖದ ಸೋಪಾನಕ್ಕೆ ಕೊಂಡೊಯ್ಯುವಂತಹ ಒಂದು ಮೆಟ್ಟಲು ಅನ್ನುವಂತಹ ಭಾವ ಬರಲಿ. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ. ಮೂಡಬಿದರೆಯ ಪುಣ್ಯಕ್ಷೇತ್ರ, ಶ್ರೇಷ್ಠವಾದ ಕ್ಷೇತ್ರ, ಅತ್ಯಂತ ಪಾವಿತ್ರ್ಯವುಳ್ಳಂತಹ ಒಂದು ಮಂಟಪ. ಸ್ವಸ್ತಿಶ್ರೀ ಡಾಕ್ಟರ್ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಅವರ ಆಶಯದ ಹಾಗೆ ಇವತ್ತು ಕೃಷ್ಣ ಸಂಧಾನದ ಒಂದು ಭಾಗ ವಿದುರಾತಿಥ್ಯ ಅಥವಾ ವಿದುರ ಭಕ್ತಿ. ಈ ಒಂದು ಕಥಾಭಾಗವನ್ನು ಇಲ್ಲಿ ಪ್ರಸ್ತುತಪಡಿಸಬೇಕು ಅಂತ ಡಾಕ್ಟರ್ ಭಟ್ಟಾಚಾರ್ಯ ಶ್ರೀಪಾದರು ನಮಗೆ ಅನುಜ್ಞೆಯನ್ನು ಮಾಡಿದರು. ಅವರ ಅನುಜ್ಞೆಯ ಹಾಗೆ, ಅವರ ಆಶಯದ ಹಾಗೆ ಈ ಒಂದು ಮಹಾಭಾರತದ ಕೃಷ್ಣದೇವರ ಅತ್ಯಂತ ಪುಣ್ಯವಾದಂತಹ, ಗಣ್ಯವಾದಂತಹ, ಶ್ರೇಷ್ಠವಾದಂತಹ ಕಥಾಭಾಗವನ್ನು ಈ ಒಂದು ಜೈನ ಮಠದ ಪರಂಪರೆಯ ವೇದಿಕೆಯಲ್ಲಿ ಶ್ರೀಕೃಷ್ಣನಿಗೆ ಅರ್ಪಿಸುವಂತಹ ಯೋಗ ಭಾಗ್ಯ ನಮಗೆ ಪ್ರಾಪ್ತವಾಯಿತು. ಇದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟವರು ಡಾಕ್ಟರ್ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಸ್ವಾಮೀಜಿಯವರು. ಅವರಿಗೆ ತಲೆಯನ್ನು ತಗ್ಗಿಸ್ತಾ ಇದ್ದೀನಿ. ಹಾಗೆಯೇ ಈ ಸುಂದರವಾದ ಕಥಾಭಾಗದಲ್ಲಿ ಭಾಗವತರಾಗಿ ಸೂಡ ಹರೀಶ ಶೆಟ್ಟಿಯವರು ಸೊಗಸಾದಂತಹ ಹಾಡುಗಾರಿಕೆಯಿಂದ ಕಥಾಭಾಗವನ್ನು ಎತ್ತರಿಸಿದರು. ಪ್ರಸ್ತುತ ಸೂಡ ಮೇಳದ ಸಂಚಾಲಕರಾಗಿ, ಪ್ರಧಾನ ಭಾಗವತರಾಗಿ, ಆಟಕೂಟಗಳಲ್ಲಿ ಪ್ರತಿನಿತ್ಯ ಭಾಗವಹಿಸುವಂತಹ ಕಲಾವಿದ ಹರೀಶ ಶೆಟ್ಟಿಯವರಿಗೆ ಧನ್ಯವಾದ. ಹಾಗೆಯೇ ಇನ್ನು ಚಂಡೆಮದ್ದಲೆಯಲ್ಲಿ ಕಳೆದ 25-26 ವರ್ಷಗಳಿಂದ ಯಕ್ಷದೇವ ಮಿತ್ರ ಕಲಾಮಂಡಳಿ ಅನ್ನುವಂಥ ಸಂಸ್ಥೆಯನ್ನು ಅಸ್ತಿತ್ವಗೊಳಿಸಿ ಇಲ್ಲಿಯವರೆಗೆ ಶ್ರೀಪಾದರು ಹಾಗೆ ಊರಿನ ಗಣ್ಯ ಮಹನೀಯರ ಒಂದು ಶುಭಾಶೀರ್ವಾದ, ಆ ಬಲದಿಂದ ಆ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂತಹ ದೇವಾನಂದ ಭಟ್ಟರು ಇವತ್ತು ಚಂಡೆಮದ್ದಲೆಯಲ್ಲಿ ನಮಗೆ ಸಾಥಿಯಾಗಿದ್ದಾರೆ. ಅವರಿಗೂ ಧನ್ಯವಾದಗಳು. ಜೊತೆಗೆ ಅವರ ಪುತ್ರ ದಿವಿಜೇಶ ಭಟ್ಟ ಚಂಡೆಮದ್ದಲೆಯ ಹಾಗೂ ಭಾಗವತಿಕೆಯ ವಿದ್ಯಾರ್ಥಿಯಾಗಿ
ಯಕ್ಷಗಾನ ರಂಗಸ್ಥಳದಲ್ಲಿ ವೇಷವನ್ನು ಹಾಕಿಕೊಂಡು ಶಾಲಾ ವಿದ್ಯಾರ್ಥಿಯಾಗಿ ಕಲೆಯ ಮೇಲೆ ಒಲವುಳ್ಳಂತಹ ದಿವಿಜೇಶ ಭಟ್ರು ಚಂಡೆಮದ್ದಲೆಯಲ್ಲಿ ಸಾಥಿಯಾಗಿದ್ದಾರೆ. ಅವರಿಗೂ ಧನ್ಯವಾದಗಳು. ಕೃಷ್ಣ ಸಂಧಾನದ ಬಹಳ ಮುಖ್ಯವಾದಂಥ ಭಾಗ, ಬಹಳ ಮುಖ್ಯವಾದಂಥ ಪಾತ್ರ ಅದು ಕೃಷ್ಣ. ಇಡೀ ಮಹಾಭಾರತ ನಡೆಯುವಂಥದ್ದೇ ಕೃಷ್ಣನಿಂದ, ಎಲ್ರಿಗೂ ಗೊತ್ತಿರುವ ವಿಷಯ. ಈ ಕಥಾಭಾಗದ ಕೇಂದ್ರ ಬಿಂದು, ಕಥಾ ನಾಯಕ ಕೃಷ್ಣ. ಪ್ರೊಫೆಸರ್ ಮಧುರು ಮೋಹನ ಕಲ್ಲೂರಾಯರು ಸ್ಥಳೀಯ ಮಹಾವೀರ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ, ಪ್ರಾಂಶುಪಾಲರಾಗಿ ತುಂಬ ಪ್ರಚಲಿತರು, ಇಲ್ಲೆಲ್ಲ ಪರಿಚಿತರು. ಗಮಕ ಪ್ರಾಂಶುಪಾಲರಾಗಲಿಲ್ಲ, ಪರಿಷತ್ತಿನ ಉಪನ್ಯಾಸಕನಾಗಿದ್ದೇನೆ. ಆ ಗಮಕ ಪರಿಷತ್ತಿನ ಉಡುಪಿ ಜಿಲ್ಲೆಯ, ಮಂಗಳೂರು ಜಿಲ್ಲೆಯ ಅಧ್ಯಕ್ಷರಾಗಿ, ಗಮಕ ವಾಚಕರಾಗಿ, ಅರ್ಥಧಾರಿಯಾಗಿ, ಪ್ರವಚನಕಾರರಾಗಿ, ಬರಹಕಾರರಾಗಿ ಬಹು ಮುಖದ ವ್ಯಕ್ತಿತ್ವವುಳ್ಳಂತಹ ಪ್ರೊಫೆಸರ್ ಮಧುರು ಮೋಹನ ಕಲ್ಲೂರಾಯರ ಕೃಷ್ಣ ಅರ್ಥ ಬಹು ಸೊಗಸಾಗಿ ಮೂಡಿಬಂತು. ಅವರಿಗೂ ಧನ್ಯವಾದಗಳು. ಇಷ್ಟು ಹೊತ್ತು ವಿದುರನ ಪಾತ್ರವನ್ನು ಮಾಡಿದವರು ನಮ್ಮ ಸುಬ್ರಹ್ಮಣ್ಯ ಬೈಪಾಡ್ತಾಯರು. ಅವರು ಒಂದು ವಾರಕ್ಕೆ ಮೊದಲು, 15 ದಿವಸಕ್ಕೆ ಮೊದಲು ಎಲ್ಲೋ ಒಂದು ಮದುವೆಯ ಸಂದರ್ಭದಲ್ಲಿ ಸಿಕ್ಕಿದಾಗ ಹೀಗೆ ಕಾರ್ಯಕ್ರಮ ಮಾಡ್ತೇನೆ ಬರ್ಬಹುದಾ ಅಂತ ಕೇಳಿದರು. ನನ್ನಿಂದ ಸಾಧ್ಯ ಆದೀತಾ ಅಂತ ಕೇಳಿದ್ದೆ ನಾನು. ಯಾಕಂದರೆ ಅವರೆಲ್ಲ ದೊಡ್ಡ ದೊಡ್ಡ ಕಲಾವಿದರ ಜೊತೆಯಲ್ಲಿ ಪಳಗಿದವರು. ನಾವು ಹೆಜ್ಜೆ ಇಡ್ತಾ 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 ಬಿದ್ದುಕೊಂಡು ಎದ್ದುಕೊಂಡು ಇನ್ನೂ ಕಲಿತಾ ಇರುವವರು. ಹಾಗಾಗಿ ಏನಾಗ್ತದೋ ಅಂತಿತ್ತು. ಏನೋ ಅವರ ವಿದ್ವತ್ಪೂರ್ಣವಾದಂತಹ ಮಾತು ಪ್ರಾಯಶಃ ವಾಸುದೇವ ಸಾಮುಗರನ್ನು ನೆನಪಿಸುವಂಥ ರೀತಿಯ ದಾಟಿಯ ಅವರ ವಿದುರನ ಪಾತ್ರಕ್ಕೆ ನಮೋ ನಮಃ. ನಂದಳಿಕೆ ಸಂಸ್ಥೆ ವಿಶಾಲ ಯಕ್ಷಕಲಾ ಬಳಗ ನಂದಳಿಕೆ. ಇದೊಂದು ಯಕ್ಷಗಾನ ತಾಳಮದ್ದಲೆಯ ಅಭಿಯಾನ. ಬಹಳ ಮುಖ್ಯವಾಗಿ 2 ಅಥವಾ 3 ಪಾತ್ರದ ಒಂದು ಪರಿಕಲ್ಪನೆ. 1.5 ತಾಸು ಮೀರಿದರೆ 2 ತಾಸು ಅವಧಿ. ಇವತ್ತು ಆದದ್ದಷ್ಟೇ 2 ತಾಸು 2 ಪಾತ್ರಗಳು ಸರಿಸುಮಾರು. ಆ ಒಂದು ಪರಿಕಲ್ಪನೆಯ ಒಂದು 16 ಪ್ರಸಂಗಗಳನ್ನು ಒಗ್ಗೂಡಿಸಿಕೊಂಡು ಮಾಡುವಂಥ ಒಂದು ತಾಳಮದ್ದಲೆ ಅಭಿಯಾನ ಕಳೆದ ಕೆಲವಾರು ವರ್ಷಗಳಿಂದ ನಡೀತಾ ಇದೆ. ನಮ್ಮಲ್ಲಿ ಬೇರೆ ಬೇರೆ ಕಟೀಲು ಮೇಳದ ಕಲಾವಿದರು, ಹಾಗೆ ದೇವಾನಂದ ಭಟ್ರು, ಹರೀಶ ಶೆಟ್ಟರು, ಪ್ರೊಫೆಸರ್ ಕಲ್ಲೂರಾಯರು, ಹಾಗೆ ಅವರ ಪುತ್ರ ರಾಮ್ ಪ್ರಕಾಶ್ ಕಲ್ಲೂರಾಯ್, ಇವರೆಲ್ಲ ಜೊತೆ ಸೇರಿಕೊಂಡು ಈ ಒಂದು ಅಭಿಯಾನ ಕಳೆದ ಹಲವಾರು ತಿಂಗಳಿಂದ, ಹಲವಾರು ವರ್ಷಗಳಿಂದ ನಡೆಯುತ್ತಾ ಇದೆ. ಇದಕ್ಕೆ ಮುಖ್ಯವಾಗಿ ಒಂದು ಪ್ರಚೋದನೆ ಅಂತ ಹೇಳಿದರೆ, ಈಗ ನಮ್ಮ ಪ್ರೊಫೆಸರ್ ಅವರ ಬಾಯಿಂದ ಬಂತು ವಾಸುದೇವ ಸಾಮಗರದ್ದು. ಅವರ ತಂಡದಲ್ಲಿ ನಾನು ಈ ವೇದಿಕೆಗೆ ಬಂದವನಿದ್ದೆ. ಅವರು 1-2-3 ಸಾರಿ ಕರೆದಿದ್ದರು, ಬೇರೆ ಬೇರೆ ಕಡೆ ಕೂಡ ಕರೆದಿದ್ದರು. ಆ ತಂಡದ ಒಂದು ಪ್ರಚೋದನೆ, ಆ ಪರಿಕಲ್ಪನೆ ಈ ಒಂದು ಅಭಿಯಾನಕ್ಕೆ ನನಗೆ ಪ್ರೇರಕ ಆಯಿತು. ಆ ಸಂಬಂಧವಾಗಿ ಗುರುಗಳಲ್ಲಿ ಕೇಳಿದಾಗ ಒಂದೇ ವಾಕ್ಯಕ್ಕೆ ಇಲ್ಲಿ ಮಾಡಿ ಅನ್ನುವಂತಹ ಒಂದು ಅನುಗ್ರಹವನ್ನು ಕೊಟ್ಟಿದ್ದಾರೆ. ಅವರ ಆಶಯದ ಹಾಗೆ ಇವತ್ತು ಈ ಕಾರ್ಯಕ್ರಮ ನಡೆಯಿತು. ಸಭಿಕರೆಲ್ಲ ತುಂಬ ಸಮಾಧಾನ ಚಿತ್ತರಾಗಿ, ಮಾತ್ರವೇ ಅಲ್ಲ ದೂರದರ್ಶನದಲ್ಲಿ ಸಾವಿರಾರು ಮಂದಿ ಇದನ್ನು ಕೇಳಿಕೊಂಡಿರ್ಬೋದು. ಎಲ್ಲರಿಗೂ ಕೃಷ್ಣನ ಪರಿಪೂರ್ಣ ಅನುಗ್ರಹ ಪ್ರಾಪ್ತವಾಗಲಿ. ವಾಹಿನಿ, ತುಳು ವಾಹಿನಿಯ ಯಶೋಧರ ಯಾಂತ್ರಿಕ ತಾಂತ್ರಿಕ ವಿಭಾಗದ ಕಾರ್ಯಕರ್ತರು ಡಿಜಿಟಲ್ ಮಾಧ್ಯಮದ ಮೂಲಕವಾಗಿ ಯಶೋಧರ ಮತ್ತು ಬಂಗೇರರು, ವಿಜಯವಾಣಿ ಪತ್ರಕರ್ತರು ಅದನ್ನು ಪ್ರಚಾರ ತುಳು ಮಾಧ್ಯಮದ ಮೂಲಕ ಪ್ರಸಾರ ಮಾಡ್ತಾ ಇದ್ದಾರೆ. ಅವರಿಗೂ ನಮ್ಮ ತಂಡದ ಪರವಾಗಿ, ಕ್ಷೇತ್ರದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ಶ್ರೀಕೃಷ್ಣ ಪರಮಾತ್ಮ ಪರಿಪೂರ್ಣ ಅನುಗ್ರಹ ಮಾಡಲಿ. ಈ ಸಾನ್ನಿಧ್ಯದ ಶಕ್ತಿಗಳು, ಪದ್ಮಾವತಿ ಅಮ್ಮ ಎಲ್ಲರಿಗೂ ಪರಿಪೂರ್ಣ ಅನುಗ್ರಹ ಮಾಡಲಿ. ಕುಷ್ಮಾಂಡಿನಿ ಅಮ್ಮ ಎಲ್ಲರಿಗೂ ಪರಿಪೂರ್ಣ ಅನುಗ್ರಹ ಮಾಡಲಿ ಎಂಬ ಆಶಯದೊಂದಿಗೆ ಮಂಗಲಂ ಜಯ ಮಂಗಲಂ. ಮಾರನಯ್ಯನ ಮಾತ ಮೀರದಿ ಯದುಕುನೈ
ವೀರ ಕಂಸಗೆ ತನ್ನ ಘೋರ ರೂಪವ ತೋರಿ ವೀರ ಕಂಸಗೆ ತನ್ನ ಘೋರ ರೂಪವ ತೋರಿ ಹಾರಿದ ಗಗನಕ್ಕೆ ಸೇರಿದ ಧರೆಗೆ ಮಂಗಳಂ ಶುಭ ಮಂಗಳಂ ಜಯ ನಿತ್ಯ ಮಂಗಳಂ ಜಯ ಮಂಗಳಂ 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 ಅಂಕುಶಧಾರಿಗೆ ಹರ್ಷದೀಪುತರ ರಜಭೂಷಣ ಕುಮಾರದ ಜವದನ ಜವಳ ಕಮಲ ಭಾರತಿ ಎತ್ತಿರೆ ಭಾರತಿ ಬೆಳಕಿರೆ ಭಾರತಿ